ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಇವಾಗ ಗುರುವಾಷ್ಟಕವನ್ನ ಹೇಳ್ತಾ ಇದ್ದೀನಿ. ಇದನ್ನ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ ಬೆಳಗ್ಗೆ 4:15 ಗಂಟೆಗೆ ಮಂಗಳಾರತಿ ಆಗುತ್ತಲ್ಲ, ಆ ಸಮಯದಲ್ಲಿ ಹೇಳುವಂತಹ ಒಂದು ಅಷ್ಟಕ ಇದು. ಇದರಲ್ಲಿ 8 ಶ್ಲೋಕಗಳಿದೆ. ಸೊ ಇದನ್ನ ನಾವು ಕಲ್ತ್ಕೊಳ್ಳೇಬೇಕಾಗಿರುವಂತಹ ಇದು ಏನು ಅಷ್ಟಕ ಇದು. ಈ ಅಷ್ಟಕದಿಂದಲೇ ನಮ್ಮ ದಿನಚರಿ ಶುರುವಾಗೋದು 4:15 ಗಂಟೆ, ಬೆಳಗಿನ ಜಾವ 4:15 ಗಂಟೆಯಲ್ಲಿ. ಹರೇ ಕೃಷ್ಣ ಮಾತಾಜಿ, ನೀವು ಗುರುವಾಷ್ಟಮಿ ಶುರು ಮಾಡಿ ಮಾತಾಜಿ. ಮಾತಾಡಿ. ಸಂಸಾರ ಧಾವಾನಲಿತ ಲೋಕ ಪ್ರಣಯ ಕಾರುಣ್ಯ ಘನ ಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಮಹಾಪ್ರಭೋ ಕೀರ್ತನ ನೃತ್ಯ ಗೀತ ವಾದಿತ್ರ ಮದ್ಯನ್ಮನಸೋರಸೇನಾ ರೋಮಾಂಚಕಾಂಪಾಶ್ರುತರಂಗ ಭಾಜೋ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಶ್ರೀ ವಿಗ್ರಹಾರಾಧನ ನಿತ್ಯ ನಾನಾ ಶೃಂಗಾರ ತನ್ಮಂದಿರ ಮಾರ್ಜನಾದೋ ಯುಕ್ತಸ್ಯ ಭಕ್ತಾಂಶ ಚ ನಿಯುಂಜತೋಪಿ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಚತುರ್ವಿಧಾ ಶ್ರೀ ಭಗವತ್ ಪ್ರಸಾದೋ ಸ್ವಾದ್ವನ್ನ ತೃಪ್ತಾನ್ ಹರಿಭಕ್ತ ಸಂಗಾನ್ ಕೃತ್ವೈವ ತೃಪ್ತಿಂ ಭಜತ ಸದೈವ. ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಶ್ರೀರಾಧಿಕಾ ಮಾಧವಯೋರಪಾರ ಮಾಧುರ್ಯ ಲೀಲಾ ಗುಣರೂಪ ನಾಮ್ನಾ ಪ್ರತಿಕ್ಷಣ ಸ್ವಾಧನಲೋಲುಪಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ನಿಕುಂಜಯೂನೋ ರತಿ ಕೇಳಿಸಿದ್ಯೈ ಯಾಯಲಿ ಬೀರ್ಯುಕ್ತಿರ್ ಅಪೇಕ್ಷಣೀಯ ತತ್ರಾಪಿ ದಕ್ಷ್ಯಾದ್ ಅತಿವಲ್ಲಭಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಸಾಕ್ಷಾಧರಿತ್ವೇನ ಸಮಸ್ತ ಶಾಸ್ತ್ರೈರ್ ಉಕ್ತಸ್ತಥಾ ಭವ್ಯತ ಏವ ಸದ್ಭಿಃ ಕಿಂತು ಪ್ರಭುರ್ಯಾ ಪ್ರಿಯ ಏವ ತಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದಂ ನ ಗತಿ ಕುತೋಪಿ ಧ್ಯಾಯಾಂ ಸ್ತುವಂ ತಸ್ಯ ಯಶಸ್ತ್ರಿ ಸಂತ್ಯಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ವಂದೇ ಗುರೋ ಶ್ರೀ ಚರಣಾರವಿಂದಂ. ಶ್ರೀಮದ್ಗುರೋರಷ್ಟಕಂ ಏತದುಚ್ಚೈತ್ ಬ್ರಾಹ್ಮೇ ಮುಹೂರ್ತೆ ಪಠತಿ ಪ್ರಯತ್ನಾತ್ ಯಸ್ತೇವ ವೃಂದಾವನನಾಥ ಸಾಕ್ಷಾತ್ ಸೇವೈವ ಲಬ್ಧ್ಯಾ ಜನಶೋಂತಯೇವ. ಸಂಸಾರ ಧಾವಾನಲಲಿದಲೋ ಪ್ರಣಯ ಕಾರುಣ್ಯ ಘನ ಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ
ವಂದೇ ಗುರೋ ಶ್ರೀ ಚರಣಾರವಿಂದಂ ವಂದೇ ಗುರೋ ಶ್ರೀ ಚರಣಾರವಿಂದಂ ವಂದೇ ಗುರೋ ಶ್ರೀ ಚರಣಾರವಿಂದಂ. ಶೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಇವತ್ತು ಪ್ರಭುಜಿಗಳು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ನನ್ಗೂ ಸಹ ಅದೇ ತರ ಪ್ರಭುಜಿ ಹೇಗೆ ಸಹಕಾರ ಕೊಡ್ತಾ ಇದ್ರು ಅದೇ ತರ ಸಹಕಾರವನ್ನ ಕೊಡಿ. ನಾನು ಭಗವಂತನ ಕೃಪೆಯಿಂದ, ಗುರುಗಳ ಕೃಪೆಯಿಂದ ಆದಷ್ಟು ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಲಿ ಹೇಳ್ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ. ಭಗವಂತ ನನಗೆ ಸರಿಯಾದ ಸಮಯಕ್ಕೆ ಸರಿಯಾದ ಪದಗಳನ್ನ ಕೊಟ್ಟು ನಿಮ್ಗೆ ಈ ಜ್ಞಾನವನ್ನ ಅರ್ಥ ಮಾಡಿಸ್ಕೊಳೋಂತಹ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ವಂದನೆಯೊಂದಿಗೆ ನಾನು ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಾತಾಜಿ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಮಾತಾಜಿ, ಧ್ವನಿ ಕೇಳಿಸ್ತಾ ಇದೆ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಸೊ ನೀವು ಇವಾಗ 6 ದಿನಗಳ ಪ್ರಯಾಣವನ್ನ ನೀವು ಮುಗಿಸ್ತಿದ್ದೀರಾ. ಅಂದ್ರೆ ನೀವು ಕರ್ಮಯೋಗದ ಅಧ್ಯಾಯ ಸೊ ಕರ್ಮ. ಹರೇ ಕೃಷ್ಣ. ಈ 6 ಅಧ್ಯಾಯಗಳಲ್ಲಿ ನಿಮ್ಮ ಮನಸ್ಸಿಗೆ ಮುಟ್ಟಿರುವಂತಹ ವಿಷಯ ಯಾವುದು? ಹರೇ ಕೃಷ್ಣ.
ಧ್ಯಾನ ಯೋಗ ಮಾತಾಜಿ. ಏನ್ ಅದ್ರಲ್ಲಿ ನಿಮ್ಗೆ ಅಂದ್ರೆ ಮನ್ಸಲ್ಲಿ ಉಳ್ಕೊಂಡಿರುವಂತ ವಿಷಯ ಪ್ರಭುಜಿ? ಅಂದ್ರೆ ಮಾತಾಜಿ ನಮ್ಮ ಮನಸ್ಸನ್ನ ನಾವ್ ಯಾವ ತರ ಇದನ್ ಮಾಡ್ತೀವೋ ಆ ತರ ಅದ್ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ಬ್ಯಾಡ್ ನೆಗೆಟಿವ್ ಥಾಟ್ಸ್, ಬ್ಯಾಡ್ ಇಮೇಜಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಡ್ತಾ ಕೊಡ್ತಾ ಅದು ಮನ್ಸು ಹಾಳಾಗುತ್ತೆ. ಅದಕ್ಕೆ ಡಿವೋಷನ್, ಆಧ್ಯಾತ್ಮ, ಅಂದ್ರೆ ಕೃಷ್ಣನ್ ಬಗ್ಗೆ, ಭಗವಂತನ ಬಗ್ಗೆ ತಿಳ್ಕೊಂತ ಹೋದಂಗೆ ಮನಸ್ಸು ಪ್ರಶಾಂತವಾಗುತ್ತೆ. ಜಪ ಮಾಡೋದ್ರಿಂದ ಮನಸ್ಸು ತಿಳಿಯಾಗುತ್ತೆ, ನೀರಿನಂತೆ ಅಪರಿಶುದ್ಧತೆ ಆಗುತ್ತೆ ಅನ್ನೋ ತರ ಬರುತ್ತೆ ಮಾತಾಜಿ. ನನಗೆ ಇಷ್ಟವಾದ ಚಾಪ್ಟರ್ ಧ್ಯಾನ ಯೋಗ. ನಿನ್ನೆ ಕ್ಲಾಸ್ ನಲ್ಲಿ ಚೆನ್ನಾಗಿತ್ತು ಮಾತಾಜಿ. ಓಕೆ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಈ 6 ಅಧ್ಯಾಯಗಳಲ್ಲಿ ನೀವು ಏನು ಪಾಠವನ್ನ ಕಲ್ತ್ಕೊಂಡ್ರಿ ಅಂತ? ಹರೇ ಕೃಷ್ಣ ಮಾತಾಜಿ. ನಾವು ದೇಹವಲ್ಲ ಆತ್ಮ ಅಂತ ಮಾತಾಜಿ. ಓಕೆ ಪ್ರಭುಜಿ, ಹರಿ ಬೋಲ್. ಅಲ್ವಾ, ಫಸ್ಟ್ ನಾವ್ ಯಾರು ಅಂತ ನಾವ್ ತಿಳ್ಕೊಬೇಕು. ನಾವ್ ಯಾರು ಅಂತ ತಿಳ್ಕೊಂಡಲ್ಲ ಇದ್ರೆ ಖಂಡಿತ ನಾವ್ ಯಾವ ಕೆಲಸವನ್ನ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ. ಇವಾಗ ರಾಜನ ಮಗನಿಗೆ ತನ್ನ ರಾಜನ ಮಗ ಅಂತ ಗೊತ್ತಿಲ್ಲದೇ ಇದ್ರೆ ಅವ್ನು ಏನ್ ಮಾಡ್ತಾನೆ? ಬೀದಿಯ ಚಿಂದಿ ಹಾಯೋ ಹುಡುಗರ ಜೊತೆ ಅವನು ತಿರುಗಾಡ್ಕೊಂಡಿರ್ತಾನೆ ಅಲ್ವಾ. ಸೊ ಫಸ್ಟ್ ನಾವ್ ಯಾರು ಅಂತ ತಿಳ್ಕೊಬೇಕು. ನಾವ್ ಇಷ್ಟು ದಿವಸ ಎಷ್ಟು ಮಾಯೆಯಲ್ಲಿ ಇದ್ವಿ ಅಲ್ವಾ. ಸೊ ನಾವು ನಮ್ಮನ್ನ ದೇಹದಿಂದ ಗುರುತಿಸ್ಕೊಂಡಿದ್ವಿ. ಅದಕ್ಕೆ ದೇಹದ ಸಲುವಾದ ಕೆಲಸಗಳನ್ನೇ ನಾವು ಮಾಡ್ತಾ ಇದ್ವಿ ಅಲ್ವಾ. ಈಗ ನಮ್ಗೆ ಭಗವದ್ಗೀತೆಯಲ್ಲಿ ನಮ್ಗೆ ಕೃಷ್ಣ ಜ್ಞಾನವನ್ನ ಕೊಟ್ಟಿದ್ದಾರೆ, ಆತ್ಮ ಜ್ಞಾನವನ್ನ ಕೊಟ್ಟಿದ್ದಾರೆ. ನಾವು ಈ ದೇಹ ಅಲ್ಲ, ದೇಹದಲ್ಲಿ ವಾಸ ಮಾಡ್ತಾ ಇರುವಂತಹ ಆತ್ಮ ನಾವೆಲ್ಲನೂ ಅಂತ ಹೇಳ್ಬಿಟ್ಟು ಅಲ್ವಾ. ನಮ್ಗೆ ಇದೊಂದು ಏನು ಹೊರಗಿನ ಬಟ್ಟೆ ಅಥವಾ ಒಂದು ವಾಹನ. ಇದು ನಮ್ಗೆ ಈ ಒಂದು ಜೀವನವನ್ನ ನಡೆಸಲಿಕ್ಕೆ ಭಗವಂತ ಕೊಟ್ಟಿರೋ ವಾಹನ ಅಂತ ನಾವು ತಿಳ್ಕೊಂಡ್ವಿ. ಹರಿ ಬೋಲ್ ಪ್ರಭುಜಿ, ಧನ್ಯವಾದಗಳು ಅಲ್ವಾ. ಮುಖ್ಯವಾಗಿ ಕರ್ಮವನ್ನ ಮಾಡ್ಬೇಕು ಅಂತ ನಮ್ಗೆ ತಿಳಿಸ್ಕೊಟ್ರು ಕೃಷ್ಣ ಅಲ್ವಾ. ಯಾರು ಹೇಳ್ತೀರಾ ಎಂತಹ ಕರ್ಮವನ್ನ ನಾವು ಮಾಡ್ಬೇಕು ಅಂತ? ನಿಷ್ಕಾಮ ಕೃಷ್ಣ. ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ಏನು ಪ್ರಭುಜಿ? ಕರ್ಮ ಮಾಡ್ಬೇಕು, ಅದ್ ಕರ್ಮ ಫಲನ ನಾವು ಅಪೇಕ್ಷಿಸಬಾರ್ದು. ಅಂದ್ರೆ ಅದನ್ನ ನಾವು ಕೆಲಸ ನಾವು ಮಾಡ್ಬೇಕು, ಅದ್ರ ಜೊತೆ ರಿಸಲ್ಟ್ ನಾವು ಇದನ್ ಮಾಡಬಾರ್ದು, ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಕೆಲಸ ನಾವು ಮಾಡಿ ಫಲಾಫಲನ ಕರ್ಮವನ್ನ ಮಾಡ್ಬೇಕು. ಓಕೆ, ಸೊ 3 ರೀತಿಯ ಕರ್ಮಗಳಿದೆ ಅಂತ ಗೊತ್ತಾಯ್ತು ನಮ್ಗೆ. ನಮ್ಗೆ 2 ರೀತಿಯ ಕರ್ಮಗಳು ಗೊತ್ತಿದ್ದು ಅಲ್ವಾ, ಒಳ್ಳೆ ಕರ್ಮ, ಕೆಟ್ಟ ಕರ್ಮ. ಆದ್ರೆ ನಮ್ಗೆ ಇಲ್ಲಿ ಇನ್ನೂ ಒಂದು ಕರ್ಮವನ್ನ ಕೃಷ್ಣ ನಮ್ಗೆ ತಿಳಿಸಿ ಕೊಟ್ಟಿದ್ದಾನೆ ಅಲ್ವಾ. ಎಂತಹ ಉತ್ತಮವಾದ ಜ್ಞಾನವನ್ನ ಭಗವಂತ ಕೊಟ್ಟಿದ್ದಾನೆ. ನಾವು ಕರ್ಮವನ್ನ ಮಾಡ್ಲೇಬೇಕು, ಆದ್ರೆ ಕರ್ಮವನ್ನ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಮಾಡಬಾರ್ದು. ಸೊ ನಾವು ಅದೇ ಕರ್ಮವನ್ನ ಭಗವಂತನ ಸಂತೋಷಕ್ಕೋಸ್ಕರ ಮಾಡಿದ ತಕ್ಷಣನೇ ಅದು ನಿಷ್ಕಾಮ ಕರ್ಮ ಅಥವಾ ಅಕರ್ಮವಾಗುತ್ತೆ. ಆಗ ನಮ್ಗೆ ಯಾವುದೇ ಒಂದು ನಮ್ಮ ಅಕೌಂಟ್ಗೆ ಪಾಪವೇ ಆಗ್ಲಿ ಪುಣ್ಯವೇ ಆಗ್ಲಿ ಬರೋದಿಲ್ಲ ಅಂತ ನಮ್ಗೆ ಗೊತ್ತಾಯ್ತು ಅಲ್ವಾ. ಯಾಕೆ ನಮ್ಮ ಅಕೌಂಟ್ಗೆ ಪಾಪ ಪುಣ್ಯ ಎರಡೂ ಬರಬಾರ್ದು? ನಮ್ಮ ಅಕೌಂಟ್ ಅಲ್ಲಿ ನಿಲ್ ಬ್ಯಾಲೆನ್ಸ್ ಅಲ್ವಾ. ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಹೆಚ್ಚು ಹಣ ಇರಬೇಕು, ಆದ್ರೆ ಇಲ್ಲಿ ಆಧ್ಯಾತ್ಮಿಕ ಅಕೌಂಟ್ ಅಲ್ಲಿ ಯಾವ ತರ ಇರಬೇಕು? ಪುಣ್ಯವೂ ಇರಬಾರ್ದು, ಪಾಪನೂ ಇರಬಾರ್ದು. ಅಕಸ್ಮಾತ್ ನಮ್ಮ ಅಕೌಂಟ್ ಅಲ್ಲಿ ಪುಣ್ಯ ಅಥವಾ ಪಾಪ ಎರಡರಲ್ಲಿ ಯಾವುದೇ ಇದ್ರೂ ನಾವು ಮತ್ತೆ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಬೇಕಾಗತ್ತೆ. ಹುಟ್ಟು ಅಂತ ಬಂದ ತಕ್ಷಣ ಸಾವು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆದ್ರೆ ನಾವು ಕರ್ಮವನ್ನ ಮಾಡ್ಬೇಕು, ಆದ್ರೆ ಯಾವುದೇ ಒಂದು ಬಂಧನಕ್ಕೆ ಒಳಗಾಗ್ಬಾರ್ದು. ಅಂತಹ ಕರ್ಮವನ್ನ ಅಕರ್ಮ ಅಂತ ಕರೀತಾರೆ. ಹೇಗೆ ನಾವು ಕರ್ಮವನ್ನು ಮಾಡಿ ಬಂಧನಕ್ಕೆ ಒಳಗಾಗ್ಬಾರ್ದು ಅಂದ್ರೆ ನಾವು ಮಾಡುವಂತ ಕರ್ಮವನ್ನ ಕೃಷ್ಣನ ಸಂತೋಷಕ್ಕೆ ಮಾಡ್ಬೇಕು, ನಮ್ಮ ಇಂದ್ರಿಯ ಸುಖಕ್ಕೆ ಮಾಡಬಾರ್ದು. ಅಂತಹ ಕರ್ಮವನ್ನ ಅಕರ್ಮ ಅಂತ ಕರೀತಾರೆ ಅಲ್ವಾ. ಎಷ್ಟು ಸುಂದರವಾಗಿರೋದು ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಅಲ್ವಾ. ನಮ್ಗೆ ಪ್ರಭುಪಾದರದನ್ನ ತಿಳಿಸಿ ಕೊಟ್ಟಿರೋದು ಈ ಜ್ಞಾನವನ್ನ. ಇಲ್ಲಾಂದ್ರೆ ನಮ್ಮಂತವ್ರಿಗೆ ಇದು ಗೊತ್ತೇ ಆಗ್ತಾ ಇರ್ಲಿಲ್ಲ ಅಲ್ವಾ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಮಾಡೋ ಕೆಲಸದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇಲ್ಲ. ಏನ್ ಕೆಲಸ ಮಾಡ್ತಿರೋ ಅದನ್ನ ನೀವು ನಿಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಮಾಡಬೇಡಿ, ನೀವು ಅದನ್ನ ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡಿ ಅಲ್ವಾ. ನೀವು ಇವಾಗ ಸ್ನಾನ ಮಾಡ್ತೀರಾ, ಸ್ನಾನ ಮಾಡೋದು ನೀವು ನಾನ್ ಫ್ರೆಶ್ ಆಗಿ ಇಟ್ಕೊಂಡು ಎಲ್ಲರೂ ನನ್ನನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋ ಒಂದು ಭಾವನೆಗೆ ಮಾಡ್ಬೇಡಿ ಅಲ್ವಾ. ನಾನು ಪರಿಶುದ್ಧಳಾಗಿ ನಾನು ಭಗವಂತನ ಸೇವೆಯನ್ನ ಮಾಡ್ಬೇಕು, ಭಗವಂತನಿಗೆ ಅಡಿಗೆನ ತಯಾರು ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ದೇಹ ಪ್ರಜ್ಞೆ ಹೋಗಿ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಜೀವನವನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಈ ಕರ್ಮಯೋಗದ ಅಧ್ಯಾಯಗಳು ಅಲ್ವಾ. ಮತ್ತೆ ನಮ್ಗೆ 6ನೇ ಅಧ್ಯಾಯದ ಕೊನೆಯಲ್ಲಿ ನಾವ್ ಏನಂತ ತಿಳ್ಕೊಂಡ್ವಿ? ಕೃಷ್ಣ ಕೊನೆಗೆ ಏನ್ ಹೇಳಿದ್ರು? ಹೌದು, ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ ಇದೆಲ್ಲ ಇದೆ, ಆದ್ರೆ ನನಗೆ ತುಂಬಾ ಪ್ರಿಯವಾದವನು ಭಕ್ತಿ ಯೋಗಿ ಅಂತ ಹೇಳಿದ್ರು ಅಲ್ವಾ. ಸೊ ನಾವಿವಾಗ ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ ಇದನ್ನೆಲ್ಲ ಮೀರಿ ಭಕ್ತಿ ಯೋಗಕ್ಕೆ ನಾವು ಬರ್ಬೇಕು ಅಂತಂದ್ರೆ ತುಂಬಾ ಸಮಯ ಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರ ನಮ್ಗೆ ನೇರವಾದ ಒಂದು ಮಾರ್ಗವನ್ನ ಕೊಟ್ಟಿದ್ದಾರೆ. ಭಕ್ತಿ ಮಾರ್ಗಕ್ಕೆ ನಾವು ಹಂತ ಹಂತವಾಗಿ ಹೋಗೋದ್ ಬೇಕಾಗಿಲ್ಲ. ಕರ್ಮಯೋಗ ಮಾಡ್ಕೊಂಡು, ಜ್ಞಾನಯೋಗ ಮಾಡ್ಕೊಂಡು, ಧ್ಯಾನ ಯೋಗ ಮಾಡ್ಕೊಂಡು, ಭಕ್ತಿ ಯೋಗ ಮಾಡಿ ನಾವು ಭಗವಂತನ ಬಳಿಗೆ ಹೋಗೋ ಅಗತ್ಯ ಇಲ್ಲ. ನಮ್ಗೆ ನೇರವಾಗಿ ಈ ಕಲಿಯುಗದ ಜನಗಳಿಗೋಸ್ಕರ ಚೈತನ್ಯ ಮಹಾಪ್ರಭುಗಳು ನೇರವಾಗಿ
ಭಕ್ತಿ ಯೋಗವನ್ನ ಮಾಡ್ಲಿಕ್ಕೆ ನಮ್ಗೆ ಹೇಳಿದ್ದಾರೆ. ಹೇಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿದ್ರೆ ಅದು ಲಿಫ್ಟ್ ತರ ಅಲ್ವಾ. ನಾನು ಇವಾಗ 10ನೇ ಫ್ಲೋರ್ ಹೋಗ್ಬೇಕಂತಂದ್ರೆ ಲಿಫ್ಟ್ ಅಲ್ಲಿ ಹೋದ್ರೆ ನಾನು ಬೇಗ ರೀಚ್ ಆಗ್ತೀನಿ. ಅದೇ ನಾನು ಮೆಟ್ಲತ್ಕೊಂಡು ಹೋದಾಗ ತುಂಬಾ ಸಮಯ ಬೇಕಾಗುತ್ತೆ. ನಮ್ಮ ಕಲಿಯುಗದ ಜನಗಳಿಗೆ ಸಮಯವೇ ಇಲ್ಲ ಅಲ್ವಾ. ಸೊ ನಮ್ಗೆ ಅದಕ್ಕೆ ಕಲಿಯುಗದ ಜನಗಳಿಗೋಸ್ಕರ ಶೀಘ್ರವಾಗಿ ಸುಲಭವಾಗಿ ನಾವು ಏನು ರೀಚ್ ಆಗುವಂತಹ ಮಾರ್ಗ ಈ ಭಕ್ತಿ ಯೋಗ ಅಲ್ವಾ. ಈ ಭಕ್ತಿ ಅಧ್ಯಾಯಗಳನ್ನ ಇವತ್ತಿನಿಂದ ನಾವು ಶುರು ಮಾಡ್ತಾ ಇದೀವಿ. ಈ ಭಗವದ್ಗೀತೆಯಲ್ಲಿ ಭಕ್ತಿ ಅಧ್ಯಾಯಗಳ ನಡುವೆ ಇಟ್ಟಿದ್ದಾರೆ ಆಚಾರ್ಯರು ಅಲ್ವಾ. ಯಾಕಂದ್ರೆ ಯಾವುದೇ ಒಂದು ಏನು ಅಮೂಲ್ಯವಾದದನ್ನ ನೋಡಿದಾಗ ಅದು ಯಾವಾಗ್ಲೂ ಮಧ್ಯದಲ್ಲಿ ಭದ್ರವಾಗಿ ಇರುತ್ತೆ ಅಲ್ವಾ. ನಾವ್ ಇವಾಗಿನ ವಜ್ರವನ್ನ ಇರುತ್ತೆ. ಸೊ ಅದೇ ತರ ನಾವು ಸ್ಯಾಂಡ್ವಿಚ್ ತಿಂದಾಗ್ಲೂ ಅಷ್ಟೇನೆ ಮಧ್ಯದಲ್ಲಿರೋ ಪಾರ್ಟ್ ತುಂಬಾ ಟೇಸ್ಟಿ ಅಲ್ವಾ. ಅದೇ ತರನೇ ಈ ಭಕ್ತಿ ಯೋಗದ ಅಧ್ಯಾಯಗಳು ತುಂಬಾ ಸುಂದರವಾದ ಅಧ್ಯಾಯಗಳು ಅಲ್ವಾ. ಸೊ ನಮ್ಗೆ ಇಲ್ಲಿ ಭಕ್ತಿ ಯೋಗ ತುಂಬಾ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಭಕ್ತಿ ಯೋಗ ಅಂತಂದ್ರೆ ಏನು? ಭಕ್ತಿ ಅಂತಂದ್ರೆ ಪ್ರೀತಿ. ಯಾರಿಗೋಸ್ಕರ ಪ್ರೀತಿ ಮಾಡ್ಬೇಕು? ನಾವು ಭಗವಂತನಿಗೆ ಪ್ರೀತಿ ಮಾಡ್ಬೇಕು. ಇವಾಗ ಯಾವ್ದೋ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸಿ ಅಂತಂದ್ರೆ ಪ್ರೀತಿಸಕ್ ಆಗೋದಿಲ್ಲ. ಇವಾಗ ನೋಡಿ, ನಾನು ಇವತ್ತು ಫಸ್ಟ್ ಡೇ ಬಂದಿದ್ದೀನಿ ಅಲ್ವಾ. ನೀವು ನನ್ನನ್ನ ಪ್ರೀತಿಸಿ ಅಂದ್ರೆ ಸಾಧ್ಯ ಇಲ್ಲ ಅಲ್ವಾ. ನನ್ ಬಗ್ಗೆ ತಿಳ್ಕೊಬೇಕು, ಅವಾಗಷ್ಟೇನೆ ಅದು ಪ್ರೀತಿ ಅಂತ ಬರುತ್ತೆ. ಆ ಒಡನಾಟ ಇರ್ಬೇಕು, ಅವಾಗ್ಲೇ ಪ್ರೀತಿ ಅಂತ ಬರುತ್ತೆ ಅಲ್ವಾ. ಇವಾಗ ಕೃಷ್ಣನನ್ನ ನಾವು ಪ್ರೀತಿಸ್ಲಿಕ್ಕೆ ಹೋಗ್ಬೇಕು ಅಲ್ವಾ. ಹೇಗೆ ಪ್ರೀತಿಸ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಅದಕ್ಕೆ ನಾವು ಕೃಷ್ಣನ ಬಗ್ಗೆ ನಾವು ತಿಳ್ಕೊಬೇಕು. ಕೃಷ್ಣನ ಬಗ್ಗೆ ತಿಳ್ಕೊಂಡವರು ಯಾರು ಇಲ್ಲ. ಕೃಷ್ಣನೇ ನಮ್ಗೆ ತಿಳಿಸಿಕೊಡ್ಬೇಕು ಅವ್ರ ಬಗ್ಗೆ. ಅದನ್ನೇ ನಮ್ಗೆ ಇವಾಗ ಈ 7ನೇ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸಿಕೊಡ್ತಾರೆ. ಈ ಅಧ್ಯಾಯದ ಹೆಸರು ಈ ಅಧ್ಯಾಯದ ಹೆಸರು 7ನೇ ಅಧ್ಯಾಯ. ಈ ಅಧ್ಯಾಯದ ಹೆಸರು ಜ್ಞಾನ ವಿಜ್ಞಾನ ಯೋಗ ಅಲ್ವಾ. ನಾವ್ ಯಾರ ಬಗ್ಗೆ ಜ್ಞಾನವನ್ನ ಪಡ್ಕೊತಾ ಇದೀವಿ? ಕೃಷ್ಣನ ಬಗ್ಗೆ ಜ್ಞಾನವನ್ನ ಪಡ್ಕೊತಾ ಇದೀವಿ. ವಿಜ್ಞಾನ ಅಂತಂದ್ರೆ ಏನು? ಜ್ಞಾನಕ್ಕೂ ವಿಜ್ಞಾನಕ್ಕೂ ಏನು ವ್ಯತ್ಯಾಸ? ಇವಾಗ ನಾವು ಸ್ಕೂಲು ಕಾಲೇಜ್ಗೆ ಹೋದಾಗ ಏನ್ ಮಾಡ್ತಾ ಇದ್ವಿ? ಫಸ್ಟ್ ನಮ್ಗೆ ಥಿಯರಿ ಹೇಳ್ಕೊಡ್ತಾ ಇದ್ರು ಅಲ್ವಾ. ಅದಾದ್ಮೇಲೆ ನಾವು ಅದಕ್ಕೆ ಸಂಬಂಧಪಟ್ಟಿರೋದನ್ನೇ ನಾವು ಪ್ರಾಕ್ಟಿಕಲ್ ಅಲ್ಲಿ ಲ್ಯಾಬ್ ಅಲ್ಲಿ ಹೋಗಿ ಮಾಡ್ತಾ ಇದ್ವಿ. ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಲ್ವಾ. ಅದೇ ತರನೇ ಇಲ್ಲಿ ಭಗವಂತ ಏನು ಜ್ಞಾನವನ್ನ ಕೊಡ್ತಾ ಇದ್ದಾರೆ ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಇಲ್ಲ ಅಂತಂದ್ರೆ ಅದರದ್ದು ಉಪಯೋಗ ಖಂಡಿತ ಯಾರಿಗೂ ಬರೋದಿಲ್ಲ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ನೀವೆಲ್ಲನೂ ಸಹ ಇಲ್ಲಿ ಭಗವದ್ಗೀತೆ ಕ್ಲಾಸ್ಗೆ ಬಂದಿದ್ದೀರಾ. ಇಲ್ಲಿ ಭಗವಂತ ಏನೆಲ್ಲ ಹೇಳ್ತಿರೋದು ತುಂಬ್ಕೋಬೇಕು ಅಂತ ಹೇಳ್ಬಿಟ್ಟು ಬರೀ ಕೇಳಿ ನಾವೇ. ಈಗ ಎಷ್ಟೊಂದ್ ಜನ ಕ್ಲಾಸ್ಗೆ ಬರ್ತಾ ಇಲ್ಲ, ಬಂದಿಲ್ಲ ಅಲ್ವಾ. ಅವ್ರಿಗೂ ನಮ್ಗೂ ಏನೋ ವ್ಯತ್ಯಾಸ ಇಲ್ದಂಗೆ ಆಗುತ್ತೆ. ಅದಕ್ಕೆ ನಾವ್ ಏನೇ ಒಂದು ಜ್ಞಾನವನ್ನ ಇಲ್ಲಿ ಪಡ್ಕೊಂಡಾಗ ಈಗ ಯಾವಾಗ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಅಳವಡಿಸ್ತೀವೋ ಆಗ ನಾವು ಭಗವಂತನನ್ನ ನಾವು ತಲುಪಬಹುದು ಅಲ್ವಾ. ಯೋಗ ಅಂದ್ರೆ ನಾವೇನಂತ ತಿಳ್ಕೊಂಡ್ವಿ? ನಮ್ಮ ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರೋದನ್ನ ಯೋಗ ಅಂತ ಕರೀತಾರೆ ಅಲ್ವಾ. ಈಗ ಈ ಜ್ಞಾನ ವಿಜ್ಞಾನದ ಮೂಲಕ ನಾವು ಭಗವಂತನ ಸಂಪರ್ಕಕ್ಕೆ ಹೇಗೆ ಬರೋದು ಅಂತ ಹೇಳ್ಬಿಟ್ಟು ಈ 7ನೇ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಇದನ್ನ ಭಗವತ್ ಜ್ಞಾನ ಅಂತ ಹೇಳ್ತಾರೆ ಅಲ್ವಾ. ನಾವು ಸಹ ಸ್ಕೂಲು ಕಾಲೇಜ್ಗೆ ಹೋಗಿ ಏನೆಲ್ಲ ಜ್ಞಾನವನ್ನ ತಿಳ್ಕೊಂಡ್ವಿ, ಆದ್ರೆ ಆ ಜ್ಞಾನದಿಂದ ನಮ್ಮ ಈ ದೇಹದ ಪೋಷಣೆಯನ್ನ ಮಾಡ್ಬೋದೇ ಹೊರತು ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ, ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅಧ್ಯಾಯದಲ್ಲಿ 30 ಶ್ಲೋಕಗಳಿದೆ. ತುಂಬಾ ಸುಂದರವಾದ ಅಧ್ಯಾಯ ಇದು. ಸೊ ಇದರಲ್ಲಿ ನಮ್ಗೆ ಕೃಷ್ಣನ ಬಗ್ಗೆ ನಮ್ಗೆ ತಿಳ್ಕೊಳೋದಿಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ 3 ಶ್ಲೋಕದಲ್ಲಿ. ಅದಾದ್ಮೇಲೆ ಈ ಭೌತಿಕ ಪ್ರಪಂಚ ಮತ್ತೆ ಆಧ್ಯಾತ್ಮಿಕ ಶಕ್ತಿಗಳ ಮೂಲ ಕೃಷ್ಣ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದೀವಿ. ಮತ್ತೆ 3 ಗುಣಗಳಿದೆ, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ. ಈ 3 ಗುಣಗಳು ಕೃಷ್ಣನಿಂದ ನಿಯಂತ್ರಿಸಲ್ಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಈ 3 ಗುಣಗಳಿಂದ ಹೊರಗಡೆ ಬರ್ಬೇಕಂತಂದ್ರೆ ಕೃಷ್ಣನಿಗೆ ಶರಣಾಗ್ಬೇಕು ಅಂತ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ 4 ತರದ ಜನಗಳು ಕೃಷ್ಣನಿಗೆ ಶರಣಾಗ್ತಾರೆ, 4 ತರದ ಜನಗಳು ಕೃಷ್ಣನಿಗೆ ಶರಣಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ದೇವತೆಗಳಿಗೆ ಶರಣಾದವರ ಬಗ್ಗೆ ನಮ್ಗೆ ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ನಿರಾಕಾರವಾದಿಗಳ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಗೆ ನಾಳೆಯ ಅಧ್ಯಾಯಕ್ಕೆ ಈ ಅಧ್ಯಾಯದಲ್ಲಿ ನಾಂದಿಯನ್ನ ಕೃಷ್ಣ ಹಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ತಿಳ್ಕೊಂಡಂತೆ ಈ 30 ಶ್ಲೋಕಗಳಲ್ಲಿ ಇದು ಕೃಷ್ಣನ ಈ ಒಂದು ಶ್ಲೋಕದಿಂದ ಶುರುವಾಗ್ತಾ ಇದೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನ ಕೇಳು. ನೋಡಿ, ಇದು ಇಲ್ಲಿ ತುಂಬಾ ಮುಖ್ಯವಾದಂತಹ ಶ್ಲೋಕ. ನಮಗೆ ಗೊತ್ತಿರೋ ಹಾಗೆನೆ ಪ್ರಭುಪಾದರು ಅವರು ತುಂಬಾ ಪ್ರವಚನಗಳನ್ನ ಕೊಟ್ಟಿದ್ದಾರೆ ಅಲ್ವಾ. ಅವರು ಕೊಟ್ಟಿರೋ ಪ್ರವಚನಗಳಲ್ಲಿ ಅವರು ನೀವು ನೋಡಿದ್ರೆ ಯಾವುದು
ಆ ಶ್ಲೋಕದ ಮೇಲೆ ಹೆಚ್ಚು ಪ್ರವಚನಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಈ ಶ್ಲೋಕದ ಮೇಲೆ. ಇದು ಅಷ್ಟು ಮುಖ್ಯವಾದ ಶ್ಲೋಕ ಅಲ್ವಾ. ನಾವು ಸುಮ್ನೆ ಹಿಂಗೆ ನೋಡಿದಾಗ ಏನಪ್ಪಾ ಇದ್ರಲ್ಲಿ ಅಂತದಿದೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಇಲ್ಲಿ ಶ್ರವಣದ ಮಹತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೇಳು ತಚ್ಚೃಣು ಅಂತ. ಯಾಕೆಂದ್ರೆ ಭಗವಂತನನ್ನ ನಾವು ನೋಡಿ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಇವಾಗ ನಾವ್ ವಾದ ಮಾಡ್ತೀವಿ ಅಲ್ವಾ, ದೇವ್ರಿದ್ದಾನೆ ಅಂತಂದ್ರೆ ಅವ್ನ್ ನನ್ ಮುಂದೆ ಬಂದ್ ನಿಂತ್ಕೊಳ್ಳಿ, ಆಗ ನಾನು ನಂಬ್ತೀನಿ ದೇವ್ರಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ದೇವ್ರವ್ರು ಆರ್ಡರ್ ಸಪ್ಲೈರ್ ಅಲ್ಲ. ನಾವ್ ಇವಾಗ ಯಾರಿಗೋ ನಮ್ಮ ಸೇವಕನಿಗೆ ಹೇಳ್ತೀವಿ ಅಲ್ವಾ, ಬಾ ಇಲ್ಲಿ ಮುಂದೆ ನಿಂತ್ಕೊ, ನಾನು ಹೇಳಿದ ಕೆಲಸ ಮಾಡು ಅಂತ. ಆತರ ದೇವ್ರಲ್ಲ ಅಲ್ವಾ. ಅವ್ರು ಶ್ರೇಷ್ಠ ವ್ಯಕ್ತಿ, ಸೃಷ್ಟಿಕರ್ತ, ಪಾಲನೆಯನ್ನ ಮಾಡೋನು ಅಲ್ವಾ. ಇವಾಗ ನಾನು ಪ್ರೈಮ್ ಮಿನಿಸ್ಟರ್ನ ನೋಡ್ಬೇಕು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ನನ್ ಮುಂದೆ ನಿಂತ್ಕೊಂಡ್ಬಿಡ್ತಾರ? ಇಲ್ಲ, ನನ್ಗೆ ಯಾವ ಅರ್ಹತೆನಿಲ್ಲ. ಪ್ರೈಮ್ ಮಿನಿಸ್ಟರ್ ನಾನು ಕರೆದು ಅವ್ರು ನನ್ ಮುಂದೆ ಬಂದು ನಿಂತ್ಕೊಳ್ಬೇಕು ಅಂತಂದ್ರೆ ನನಗೆ ಯಾವ ಅರ್ಹತೆ ಇಲ್ಲ ಅಲ್ವಾ. ಇವಾಗ ಪ್ರೈಮ್ ಮಿನಿಸ್ಟರ್ ಏನಾದ್ರು ನನ್ನನ್ನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಅವಾಗ ಅದು ಸಾಧ್ಯ ಇದೆ ಅಲ್ವಾ. ಸೊ ಅದಕ್ಕೆ ನಾವು ಅಂತಹ ಒಂದು ಅರ್ಹತೆನ ಗಳಿಸ್ಕೋಬೇಕು. ಭಗವಂತ ನಮ್ಮನ್ನ ನೋಡೋ ಅಂತ ಒಂದು ಅರ್ಹತೆ ಗಳಿಸ್ಕೊಂಡಾಗ ಅಷ್ಟೇನೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಕೇಳು ಅಂದ್ರೆ ಭಗವಂತನನ್ನ ನಾವು ಕಣ್ಣಿನಿಂದ ನೋಡಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಭಗವಂತನ ಬಗ್ಗೆ ಕೇಳಿ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ದ್ವಾಪರ ಯುಗದಲ್ಲಿ ಕೃಷ್ಣ ಸ್ವತಃ ಇದ್ರು ಎಲ್ಲಾ ಜನಗಳ ಮಧ್ಯೆ ಅಲ್ವಾ. ಈ ಕೌರವಾದಿಗಳಿಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅರ್ಥನೇ ಆಗ್ಲಿಲ್ಲ ಅಲ್ವಾ. ಅದಕ್ಕೆ ಕೃಷ್ಣ ನಮ್ಮ ಮುಂದೆ ಬಂದ್ ನಿಂತ್ಕೊಂಡ್ರು ಸಹ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ನಾವ್ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಮ್ಮ ಚಿಕ್ಕ ಮೆದುಳಿನಿಂದ, ಈ ಚರ್ಮದ ಕಣ್ಣುಗಳಿಂದ ನಾವು ಅವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ಭಗವಂತನನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ಕಿವಿಗಳ ಮೂಲಕವೇ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪ್ರಭುಪಾದರು ಈ ಒಂದು ಶ್ಲೋಕಕ್ಕೆ ಅಷ್ಟು ಒತ್ತನ್ನ ಕೊಟ್ಟಿದ್ದು. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ದೇವೋತ್ತಮ ಪರಮ ಪುರುಷ ಈಗ ಹೇಳ್ತಾ ಇದ್ದಾರೆ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನ ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿ ಸಂಶಯವಿಲ್ಲದಂತೆಯೇ ತಿಳಿದುಕೊಳ್ಳಬಹುದು ಅಲ್ವಾ. ಭಗವಂತನ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ನಾವು ಕೇಳಿ ತಿಳ್ಕೋಬೇಕು, ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ. ನಮ್ಮ ಮುಂದೆ ತಿಳ್ಕೊತೀವಿ, ಸಂಪೂರ್ಣವಾಗಿ ಭಗವಂತನನ್ನ ಅರ್ಥಕೊಂಡವರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಇವಾಗ ಇಲ್ಲಿ ಏನು ಜ್ಞಾನವನ್ನ ಕೊಡ್ತಾ ಇದ್ದಾರೆ ಕೃಷ್ಣ ಅಂತಂದ್ರೆ, ಈಗ ನಾನು ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೃಷ್ಣ ಯಾವ ಜ್ಞಾನವನ್ನ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅರ್ಜುನನಿಗೆ? ನಮ್ಮ ಕಣ್ಣುಗಳಿಗೆ ಕಾಣಿಸುವಂಥದ್ದು, ನಮ್ಮ ಕಣ್ಣುಗಳಿಗೆ ಕಾಣಿಸೋದು ಈ ಪ್ರಪಂಚ ಅಷ್ಟೇ ಅಲ್ವಾ. ಸೊ ಈ ಕಣ್ಣಿನಿಂದ ನೋಡ್ಬೇಕಾಗಿರುವಂತಹ ಈ ಪ್ರಪಂಚದ ಬಗ್ಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಇಂದ್ರಿಯ ಗೋಚರವಾದ ಜ್ಞಾನವನ್ನ ಮತ್ತೆ ಆಧ್ಯಾತ್ಮಿಕ ಜ್ಞಾನವನ್ನ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ. ಸೊ ನಮ್ಮ ಕಣ್ಣಿಗಳಿಗೆ ಕಾಣಿಸ್ತಾ ಇರುವಂತಹ ಆ ಒಂದು ಲೋಕ ಏನಿದೆ, ಆಧ್ಯಾತ್ಮಿಕ ಲೋಕ, ಅದರ ಜ್ಞಾನವನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಕೃಷ್ಣ, ಆಧ್ಯಾತ್ಮಿಕ ಪ್ರಪಂಚ ಮತ್ತೆ ಭೌತಿಕ ಪ್ರಪಂಚ, ಈ ಎರಡೇ ಪ್ರಪಂಚ ಇರೋದು. ಇವೆರಡರ ಬಗ್ಗೆ ನೀವು ತಿಳ್ಕೊಂಡ್ಮೇಲೆ ತಿಳ್ಕೋಬೇಕಾಗಿರೋದು ಇನ್ನೇನು ಇರೋದಿಲ್ಲ ಅರ್ಜುನ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು, ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೃಷ್ಣನೇ ಹೇಳ್ತಾ ಇದ್ದಾರೆ, ಅವ್ರನ್ನ ಅರ್ಥ ಮಾಡ್ಕೊಂಡು ತುಂಬಾ ಕಷ್ಟ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ನಮ್ಮ ಜೀವನ ಶೈಲಿ ಯಾವ ತರ ಇದೆ, ಬೆಳಗಿಂದ ರಾತ್ರಿ ತನಕ ನಾಗಾಲೋಟದಲ್ಲಿ ಓಡ್ತಾ ಇರ್ತೀವಿ ಅಲ್ವಾ. ನಾವ್ ಎಷ್ಟು ಬ್ಯುಸಿ ಅಂತಂದ್ರೆ ನಮ್ಮ ಈ ದೇಹ ಪೋಷಣೆಗೆ ಅಷ್ಟು ಸಮಯವನ್ನ ನಾವು ಕೊಡ್ತಾ ಇದೀವಿ ಅಲ್ವಾ. ಇವಾಗ ನಾವು ಮಾಡ್ತಾ ಇರೋದಾದ್ರೂ ಏನು ಅಲ್ವಾ. ಇವಾಗ ನಾವು ಪ್ರಾಣಿಗಳನ್ನ ನೋಡಿದ್ರೆ, ಪ್ರಾಣಿಗಳು ಆಹಾರ, ನಿದ್ರಾ, ಭಯ, ಮೈಥುನ ಈ 4 ಮಾಡ್ತಾ ಇದಾರೆ. ನಾವು ಮಾಡ್ತಿರೋದಾದ್ರೂ ಏನು? ನಾವು ಮಾಡ್ತಿರೋದು ಸಹ ಈ 4 ಆಹಾರ, ನಿದ್ರಾ, ಭಯ, ಮೈಥುನ. ನಾವಿನ್ನೊಂದ್ ಸ್ವಲ್ಪ ಸಾಫಿಸ್ಟಿಕೇಟೆಡ್ ಆಗಿ ಮಾಡ್ತಾ ಇದೀವಿ. ಆ ಪ್ರಾಣಿಗಳು ತುಂಬಾ ಲೋ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ವಾ. ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ. ನಾವು ಮನುಷ್ಯ ಜನ್ಮವನ್ನ ಪಡೆದಾಗ ಪ್ರಾಣಿಗಳ ತರನೇ ಬದುಕಿದ್ರೆ ನಾವು ಮನುಷ್ಯ ಜನ್ಮವನ್ನ ವ್ಯರ್ಥ ಮಾಡ್ಕೋತಾ ಇದೀವಿ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಆ ಮನುಷ್ಯ ಜನ್ಮ ಬಂದಾಗ ಆ ಸಾವಿರಾರು ಜನರಲ್ಲಿ ಒಬ್ಬ, ಯಾಕೆ ನಾನು ಮನುಷ್ಯನಾಗಿ ಹುಟ್ಟಿದೀನಿ, ನಾನೇನೋ ತಪ್ಪನ್ನ ಮಾಡಿಲ್ವಲ್ಲ, ನಾನು ಯಾಕೆ ಕಷ್ಟ ಪಡ್ತಾ ಇದ್ದೀನಿ, ನಾನು ಯಾಕೆ ಹುಟ್ಟಬೇಕಾಗಿತ್ತು, ನನಗೆ ವಯಸ್ಸಾಗೋದು ಇಷ್ಟ ಇಲ್ಲ, ನನಗೆ ಕಾಯಿಲೆ ಬೀಳೋದು ಇಷ್ಟ ಇಲ್ಲ, ಆದ್ರೂ ನಾನು ಯಾಕೆ ಕಾಯಿಲೆ ಬೀಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲಾ ಪ್ರಶ್ನೆಗಳನ್ನ ಮಾಡ್ಕೋತಾರೆ. ಈ ಸೃಷ್ಟಿ ಯಾರು ಮಾಡಿದ್ದು, ಈ ಪ್ರಕೃತಿ ಏನಕ್ಕಿದೆ, ಹೇಗಾಯ್ತು ಅಂತ ಹೇಳ್ಬಿಟ್ಟು ಆ ಪ್ರಶ್ನೆಗಳನ್ನ ಹಾಕೋತಾರೆ. ಈ ತರ ಒಬ್ರು ಮಾತ್ರನೇ, ಸಾವಿರಾರು ಜನರಲ್ಲಿ ಒಬ್ರು ಮಾತ್ರನೇ ಪರಿಪೂರ್ಣತೆಗೆ ಪ್ರಯತ್ನವನ್ನ ಪಡ್ತಾರೆ. ಆ ಪ್ರಯತ್ನ ಪಡೋರಲ್ಲಿ ಸಾವಿರಾರು ಜನ ಇರ್ತಾರೆ. ಅದ್ರಲ್ಲಿ ಒಬ್ಬನಾದ್ರೂ ನನ್ನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಹೇಳೋದು ಕಷ್ಟ ಅರ್ಜುನ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ರಲ್ವ. ನಾವ್ ಇವಾಗ ನೋಡಿದೀವಿ ಮ್ಯಾರಥಾನ್ ಮಾಡಿದಾಗ
ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನ ಇರ್ತಾರೆ, ಸಾವಿರಾರು ಜನ ಇರ್ತಾರೆ. ಆದ್ರೆ ಆ ಗುರಿಯನ್ನ ತಲುಪೋ ಅಷ್ಟರಲ್ಲಿ ಎಲ್ಲರೂ ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ, ಅವ್ರ ಕೈಯಲ್ಲಿ ಆಗೋದಿಲ್ಲ ಅಲ್ವಾ. ಆ ಗೋಲನ್ನ ಮುಟ್ಟೋರು, ಆ ಗುರಿಯನ್ನ ಮುಟ್ಟೋರು ಕೆಲವು ಮಂದಿ ಮಾತ್ರ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಕೃಷ್ಣ ತನ್ನ ಈ ಭೌತಿಕ ಶಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣನಲ್ಲಿ ಆಧ್ಯಾತ್ಮಿಕ ಶಕ್ತಿ ಇದೆ, ಭೌತಿಕ ಶಕ್ತಿಗಳಿದೆ. ಈಗ ಫಸ್ಟ್ ಈ ಭೌತಿಕ ಶಕ್ತಿಗಳನ್ನ ಹೇಳ್ತಿದ್ದಾರೆ. ಅಂದ್ರೆ ನಮ್ಗೆ ಈ ಕಣ್ಣಿಗೆ ಕಾಣುವಂತಹ ಈ ವಿಶ್ವ ಏನಿದೆ, ಈ ಪ್ರಪಂಚ ಏನಿದೆ, ಅದು ಹೇಗಾಯ್ತು, ಅದರಲ್ಲಿ ಯಾವ ಅಂಶಗಳಿದೆ, ಯಾವ ಅಂಶಗಳಿಂದ ಈ ಪ್ರಪಂಚ ಸೃಷ್ಟಿ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭೂಮಿರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರಂ ಇತಿ ಎಮ್ಮೆ ಭಿನ್ನಾ ಪ್ರಕೃತಿರಷ್ಟದ. ಈ 8 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗಿರೋದು ಈ 8ರಿಂದ. ಆಮೇಲೆ ಮತ್ತೆ ನಾವು 24 ಘಟಕಾಂಶಗಳನ್ನ ನಾವು ತಿಳ್ಕೊತೀವಿ. ಈಗ ಮೇನ್ ಆಗಿ ಈ 8 ಅಂಶಗಳ ಬಗ್ಗೆ ಈ 7ನೇ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಯಾವ್ದ್ಯಾವ್ದದು ಪಂಚ ಮಹಾಭೂತಗಳು ಅಲ್ವಾ, ಅದಕ್ಕೆ ಇದನ್ನ ಪ್ರಪಂಚ ಅಂತ ಕರಿತೀವಿ ಅಲ್ವಾ. ಈ ಪಂಚ ಮಹಾಭೂತಗಳಿಂದ ಆಗಿರೋದ್ರಿಂದ ಇದು ಪ್ರಪಂಚ. ಸೊ ಇಲ್ಲಿ ಯಾವ್ದ್ಯಾವ್ದು ಭೂಮಿ, ನೀರು, ಅಗ್ನಿ, ವಾಯು ಈ 5ರಿಂದ ಆಗಿದೆ ಅಲ್ವಾ. ಮತ್ತೆ ನಮ್ಮ ದೇಹವನ್ನ ನೋಡಿದ್ರು ಅಷ್ಟೇನೆ. ಇವಾಗ ನಮ್ಮ ಮೂಳೆಗಳು ಅದು ಭೂಮಿಯನ್ನ ಪ್ರತಿನಿಧಿಸುತ್ತೆ, ನಮ್ಮ ದೇಹದಲ್ಲಿ ಇರುವಂತಹ ರಕ್ತ ನೀರನ್ನ ಪ್ರತಿನಿಧಿಸುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂತಹ ಜಠರಾಗ್ನಿ ಅದು ಅಗ್ನಿಯನ್ನ ಅದು ಪ್ರತಿನಿಧಿಸುತ್ತೆ. ಮತ್ತೆ ನಾವು ಏನು ಗಾಳಿಯನ್ನ ಒಳಗಡೆ ತಗೋತೀವಿ, ಹೊರಗಡೆ ಬಿಡ್ತೀವಿ, ಅದು ವಾಯುವನ್ನ ಅದು ಪ್ರತಿನಿಧಿಸುತ್ತೆ. ಮತ್ತೆ ಆಕಾಶ, ನಮ್ಮ ದೇಹದಲ್ಲಿ ಎಷ್ಟೊಂದು ಖಾಲಿ ಜಾಗಗಳಿದೆ, ಅದು ಆಕಾಶವನ್ನ ಪ್ರತಿನಿಧಿಸುತ್ತೆ ಅಲ್ವಾ. ನೋಡಿ ನಮ್ಮ ದೇಹವು ಸಹ ಈ ಪಂಚಭೂತಗಳಿಂದನೇ ಮಾಡಲ್ಪಟ್ಟಿರೋದು. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ನಾವು ಸಾವನ್ನ ಅಪ್ಪಿದಾಗ ಸೊ ಇವಾಗ ಎಲ್ಲಿಂದ ಬಂತೋ ಆ ಶರೀರ ಅಲ್ಲಿಗೆ ಹೋಯ್ತು ಅಂತ ಹೇಳ್ತೀವಿ ಅಲ್ವಾ. ಸೊ ಇವಾಗ ಅದು ಪ್ರಪಂಚ ಅಂದ್ರೆ ಈ ಪಂಚಭೂತಗಳಿಂದ ಬಂತು. ಈ ಶರೀರವನ್ನ ನಾವು ಸುಡೋದೇ ಆಗ್ಲಿ ಅಥವಾ ಮಣ್ಣು ಮಾಡ್ದಾಗ್ಲೂ ನಮ್ಮ ದೇಹ ಈ ಪಂಚಭೂತಗಳಲ್ಲೇ ಲೀನ ಆಗೋಗುತ್ತೆ ಅಲ್ವಾ. ಅದು ಬಿಟ್ರೆ ನಮ್ಗೆ ಇನ್ನ ಒಂದು 3 ಅಂಶಗಳಿದೆ. ಯಾವುದು ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಅಲ್ವಾ. ನಮ್ಗೆ ಅಟ್ಲೀಸ್ಟ್ ನಮ್ಗೆ ಇವಾಗ ಇಲ್ಲಿ ಭೂಮಿ, ನೀರು, ಅಗ್ನಿ ಅದನ್ನ ನಾವು ನೋಡ್ಬೋದು. ಆ ವಾಯುವನ್ನ ನಾವು ಏನು ಆ ಸ್ಪರ್ಶವನ್ನ ನಾವು ಅನುಭವಿಸ್ಬೋದು ಅಲ್ವಾ. ಆದ್ರೆ ನೋಡಿ ಇಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಇದು ನಮ್ಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಸೂಕ್ಷ್ಮವಾದವು ಅಲ್ವಾ. ಅದಕ್ಕೆ ನಾವು ಸೂಕ್ಷ್ಮ ಶರೀರ ಅಂತ ಕರೀತಾರೆ ಅಲ್ವಾ. ಸೊ ಇವಾಗ ನಾವಿವಾಗ ಏನು ಕಣ್ಣಲ್ಲಿ ನೋಡ್ತಾ ಇದೀವೋ ಇದು ಸ್ಥೂಲ ಶರೀರ. ನಮ್ಮ ಈ ಸ್ಥೂಲ ಶರೀರ ಈ 5 ಅಂಶಗಳಿಂದ ಆಗಿದೆ. ಯಾವ್ದ್ಯಾವ್ದು ಭೂಮಿ, ನೀರು, ಅಗ್ನಿ, ವಾಯು, ಆಕಾಶದಿಂದ ಆಗಿದೆ. ಆದ್ರೆ ನಮ್ಗೆ ಇನ್ನ ಒಂದು ಒಳಗಡೆ ಇನ್ನ ಒಂದು ಒದಿಕೆ ಇದೆ ನಮ್ಮ ಆತ್ಮಕ್ಕೆ, ಅದು ಸೂಕ್ಷ್ಮ ಶರೀರ. ನಮ್ಮ ಸೂಕ್ಷ್ಮ ಶರೀರ ಯಾವ್ದ್ರಿಂದ ಆಗಿದೆ ಅಂತಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರದಿಂದ ಆಗಿದೆ. ಸೊ ಈ 8 ಏನ್ ಹೇಳ್ತಾ ಇದ್ರೆ ಕೃಷ್ಣ, ಇದು ಭಗವಂತನ ಶಕ್ತಿ. ಭಗವಂತನ ಶಕ್ತಿಯಿಂದ ಈ ನಮ್ಮ ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ ಆಗಿದೆ. ಸೊ ಮತ್ತೆ ಅದಕ್ಕಿಂತ ಮುಂಚೆ ನಾವು ಇವಾಗ ಮತ್ತೆ ಕೃಷ್ಣ ಏನ್ ಹೇಳ್ತಾ ಇದ್ರೆ, ನಮ್ಮ ಆತ್ಮ ಭಗವಂತನ ಅಂಶ, ವಿಭಿನ್ನ ಅಂಶ, ಭಗವಂತನಿಂದ ಪ್ರತ್ಯೇಕಗೊಂಡ ಅಂಶ ನಮ್ಮ ಆತ್ಮ ಅಲ್ವಾ. ಸೊ ಇವಾಗ ಇಲ್ಲಿ ಯಾವುದು ಉನ್ನತ ಮಟ್ಟದ ಶಕ್ತಿ, ಯಾವುದು ಕೆಳಮಟ್ಟದ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಆತ್ಮ ಉನ್ನತ ಮಟ್ಟದ ಶಕ್ತಿನೋ ಅಥವಾ ನಮ್ಮ ಈ ದೇಹ ಉನ್ನತ ಮಟ್ಟದ ಶಕ್ತಿನೋ ಅಂತ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅಪರೇಯಂ ವಿತ್ತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ದಾರ್ಯದೇ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈಗ ಇದಕ್ಕಿಂತ ಮುಂಚೆ ಅದು ಕೆಳಮಟ್ಟದ ಶಕ್ತಿ, ಅದು ಭೌತಿಕ ಶಕ್ತಿ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾರೆ, ನಂದು ಇನ್ನ ಒಂದು ಶಕ್ತಿ ಇದೆ. ಅದು ಯಾವ್ದದು? ಜೀವಿಗಳು. ಅವರು ನನ್ನ ಶ್ರೇಷ್ಠ ಮಟ್ಟದ ಶಕ್ತಿ. ಜೀವಿಗಳು ಏನ್ ಮಾಡ್ತಾ ಇದ್ದಾರೆ, ಅವರು ನನ್ನ ಕೆಳಮಟ್ಟದ ಶಕ್ತಿಯನ್ನ ಉಪಯೋಗಿಸ್ಕೊತಾ ಇದ್ದಾರೆ, ಅದನ್ನ ಬಳಸ್ಕೊತಾ ಇದ್ದಾರೆ. ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಜೀವಿಗಳು ಅಂತಂದ್ರೆ 84 ಲಕ್ಷ ಜೀವರಾಶಿಗಳಿದೆ ಅಲ್ವಾ. ಆ 84 ಲಕ್ಷ ಜೀವರಾಶಿಗಳಲ್ಲಿ ಬ್ರಹ್ಮನೇ ಮೊದಲುಗೊಂಡು, ಮಹರ್ಷಿಗಳನ್ನ ಮೊದಲುಗೊಂಡು ದೇವತೆಗಳಲ್ಲೂ ಸಹ ಆ ಜೀವಿಗಳಲ್ಲಿ ಬರ್ತಾರೆ ಅಲ್ವಾ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಾವು ತುಂಬಾ ಕೆಳಮಟ್ಟದೇವರನ್ನು ಅಂತ ನಾವು ಅನ್ಕೋತಿದ್ವಿ ಅಲ್ವಾ. ಆದ್ರೆ ನೋಡಿ ಆ ದೇವತೆಗಳು, ಬ್ರಹ್ಮ, ಅವರೆಲ್ಲರನ್ನೂ ಸಹ ಜೀವಿಗಳು, ಅವರೆಲ್ಲರನ್ನೂ ಸಹ ಭಗವಂತನ ಈ ಶ್ರೇಷ್ಠ ಮಟ್ಟದ ಶಕ್ತಿ. ನೋಡಿ ನಾವು ಸಹ ಭಗವಂತನ ಶ್ರೇಷ್ಠ ಮಟ್ಟದ ಶಕ್ತಿ ಅಲ್ವಾ. ನಾವು ಭಗವಂತನ ಶ್ರೇಷ್ಠ ಮಟ್ಟದ ಶಕ್ತಿಗಳಾಗಿ ನಾವು ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟು ನೋವನ್ನ ಅನುಭವಿಸ್ತಾ ಇದೀವಿ ಅಲ್ವಾ. ಯಾಕೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆಯನ್ನ ಮಾಡ್ಬೇಕಾಗತ್ತೆ. ಭಗವಂತ ಅವರ ಶಕ್ತಿಗಳನ್ನ ಹೇಳ್ತಾ ಇದ್ದಾರೆ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತತಾ. ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಈ 2 ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ ಅಂತ ಹೇಳ್ತಾ ಇದ್ದಾರೆ ಅಲ್ವಾ.
ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಕೃಷ್ಣ ಅಂತಂದ್ರೆ, ಈ ಸೃಷ್ಟಿಯಲ್ಲಿ ಏನಾದ್ರೂ ಒಂದು ನಡೀತಾ ಇದೆ ಅಂತಂದ್ರೆ ಅಲ್ಲಿ ಎರಡೂ ಇರ್ಬೇಕು. ಈ ಭಗವಂತನ ಕೆಳಮಟ್ಟದ ಶಕ್ತಿನೂ ಇರ್ಬೇಕು, ಉನ್ನತ ಮಟ್ಟದ ಶಕ್ತಿನೂ ಇರ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಈ ಎಲ್ಲದಕ್ಕೂ ಸೃಷ್ಟಿಯಾಗಿರೋ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಅಂದ್ರೆ ನಮ್ಮ ದೇಹ ಈ ಏನು ಭಗವಂತನ ಆ ಕೆಳಮಟ್ಟದ ಶಕ್ತಿಯಿಂದ ಆಗಿದೆ, ನಾವು ಆತ್ಮ ಭಗವಂತನ ಉನ್ನತ ಮಟ್ಟದ ಶಕ್ತಿಯಿಂದ ನಾವು ಆಗಿದ್ದೀವಿ. ಆದ್ರೆ ಯಾವುದೇ ಇರ್ಲಿ, ಭೌತಿಕನೇ ಇರ್ಲಿ, ಆಧ್ಯಾತ್ಮಿಕವಾದ್ದೇ ಇರ್ಲಿ, ಆ ಎಲ್ಲದರ ಮೂಲ ಮತ್ತೆ ಅಂತ್ಯ ಅದು ನಾನೇ ಅಂತ ತಿಳ್ಕೊ ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಮತ್ತಃ ಪರತರಂ ನಾಣ್ಯಂ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎಲ್ಲರೂ ಸಹ ಈ ಶ್ಲೋಕವನ್ನ ಬಾಯ್ಹಾಟ್ ಮಾಡ್ಕೋಬೇಕು. ಇದರಲ್ಲಿ ಭಗವಂತನ ಆ ಒಂದು ಶ್ರೇಷ್ಠತೆ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. ನೀವು ಬೇರೆ ಯಾವ್ದಾದ್ರು ಏನೋ ಕ್ಲಾಸಸ್ಗೆ ಅಟೆಂಡ್ ಮಾಡಿದ್ರೆ ನೀವು ನೋಡಿರ್ಬೋದು, ಅಲ್ಲಿ ಏನಂತಂದ್ರೆ ನಾವಿವಾಗ ಈ ತರ ಇದೀವಿ, ಮುಂದೆ ನಾವು ದೇವ್ರಾಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ನಾವ್ ಯಾವತ್ತೂ ಸಹ ದೇವ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವ್ ಯಜ್ಞ ದಾನ ತಪ ಏನೇ ಮಾಡ್ಲಿ ನಾವು ದೇವ್ರಾಗ್ಲಿಕ್ಕೂ ಸಾಧ್ಯ ಇಲ್ಲ, ದೇವರ ಸಮನಾಗ್ಲಿಕ್ಕೂ ಸಾಧ್ಯ ಇಲ್ಲ, ದೇವರನ್ನ ಮೀರಿಸ್ಲಿಕ್ಕೂ ನಾವು ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಇಲ್ಲಿ ಕೃಷ್ಣ ಏನ್ ಹೇಳ್ತಂದ್ರೆ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇಲ್ಲಿ ಎರಡು ವಿಷಯಗಳನ್ನ ಹೇಳ್ತಾ ಇದ್ರೆ, ಒಂದೇನು ಅಂದ್ರೆ ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಭಗವಂತನಿಗೆ ಶ್ರೇಷ್ಠರಾದವರು ಯಾರೂ ಇಲ್ಲ, ಭಗವಂತನ ಸರಿ ಸಮಾನರಾದವರು ಯಾರಿಲ್ಲ, ಭಗವಂತನನ್ನ ಮೀರ್ಸೋರು ಯಾರು ಇಲ್ಲ ಅಲ್ವಾ. ಸೊ ಮತ್ತೆ ನಮ್ಗೆ ಇನ್ನ ಎರಡನೇ ವಿಷಯ ಏನ್ ಹೇಳ್ತಾ ಇದ್ದಾರೆ, ಇದು ತುಂಬಾ ಮುಖ್ಯವಾದದ್ದು. ಇವಾಗ ನಾವೇನಾದ್ರೂ ಮಾಲ್ಗೆ ಹೋದ್ರೆ ಏನಾಗುತ್ತೆ, ನಾವು ಜಸ್ಟ್ ಇವಾಗ ಎಂಟರ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಯಾರು ಇರೋದಿಲ್ಲ, ಆದ್ರೆ ಆ ಡೋರು ತಾನಾಗ್ತಾನೆ ಓಪನ್ ಆಗುತ್ತೆ ಅಲ್ವಾ. ನಮ್ಗೆ ಬುದ್ಧಿ ಇಲ್ಲ ಅಂದ್ರೆ ನಾವೇನ್ ಅನ್ಕೋತೀವಿ, ಓ ಇದು ತಾನಾಗ್ತಾನೆ ಓಪನ್ ಆಗ್ತಾ ಇದೆ ಅಂದ್ರೆ ಎಲ್ಲವೂ ಸಹ ಏನು ಯಾರ ಒಂದು ನಿರ್ವಹಣೆ ಇಲ್ದಲೆ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಅಲ್ವಾ. ಆದ್ರೆ ಅದು ಸರಿ ಇಲ್ಲ ಅಲ್ವಾ. ಅಲ್ಲಿ ಒಂದು ರಿಮೋಟ್ ಇದೆ, ರಿಮೋಟ್ ಕಂಟ್ರೋಲ್ ಇಂದ ಅಲ್ಲಿ ಒಬ್ಬ ಆಪರೇಟರ್ ಇದ್ದಾರೆ, ಆದ್ರೆ ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ, ಎಲ್ಲ ಪ್ರೋಗ್ರಾಮ್ ಮಾಡಿದ್ದಾರೆ ಅಲ್ವಾ. ಯಾವಾಗ ಓಪನ್ ಆಗ್ಬೇಕು ಆ ಬಾಗ್ಲು, ಯಾವಾಗ ಕ್ಲೋಸ್ ಆಗ್ಬೇಕು ಅಂತ. ಅದೇ ತರನೇ ಇಲ್ಲಿ ನಮ್ಗೆ ಭಗವಂತನ ಇರುವಿಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ಎಲ್ಲವೂ ಸಹ ಭಗವಂತನ ನಿಯಂತ್ರಣದಲ್ಲಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ, ಮತ್ತೆ ಎಲ್ಲ ಗ್ರಹಗಳು ತಮ್ಮ ತಮ್ಮ ಪಥದಲ್ಲಿ ಸರಿಯಾಗಿ ಅವು ತಿರುಗ್ತಾ ಇದೆ ಅಲ್ವಾ. ನಾವು ಕೇಳೇ ಇಲ್ಲ ನ್ಯೂಸ್ ಅಲ್ವಾ, ಒಂದಕ್ಕೊಂದು ಏನು ಈ ಗ್ರಹಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಏನು ತುಂಬಾ ದೊಡ್ಡ ಅನಾಹುತ ಆಯ್ತು ಅಂತ ನಾವು ನೋಡೇ ಇಲ್ಲ ಅಲ್ವಾ. ಭಗವಂತನ ಆ ಒಂದು ನಿಯಂತ್ರಣದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ. ಆದ್ರೆ ನಾವು ಭಗವಂತನನ್ನ ಕಾಣ್ತಾ ಇಲ್ಲ. ಹೇಗೆ ಆ ಡೋರ್ ಅನ್ನ ಓಪನ್ ಮಾಡುವಂತಹ ಒಬ್ಬ ಆಪರೇಟರ್ ನಮ್ಗೆ ಕಾಣಿಸ್ತಾ ಇಲ್ವೋ, ಅದೇ ತರನೇ ಭಗವಂತನ ಇರುವಿಕೆ ನಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಇಲ್ಲಿ ಕೃಷ್ಣನೇ ಇಲ್ಲಿ ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ. ಹೇಗೆ ಆ ಮಣಿಗಳ ದಾರದಲ್ಲಿ ಆ ಮಣಿಗಳನ್ನ ಹಿಡಿದಿಟ್ಟಿರುವಂತಹ ದಾರ ನಮ್ಗೆ ಕಣ್ಣಿಗೆ ಕಾಣೋದಿಲ್ವಲ್ಲ, ಅದೇ ತರನೇ ಆ ಭಗವಂತ ಎಲ್ಲವನ್ನ ಹಿಡಿದಿಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಅಂತ ಹೇಳ್ತಿದ್ದಾರೆ. ಎಲ್ಲವೂ ಸಹ ಭಗವಂತನನ್ನೇ ಅವಲಂಬಿಸಿದೆ. ಭಗವಂತ ಇಲ್ದಲೆ ಯಾವುದೇ ಒಂದು ಶಕ್ತಿ ಇಲ್ಲ, ಆಧ್ಯಾತ್ಮಿಕ ಶಕ್ತಿ, ಭೌತಿಕ ಶಕ್ತಿ, ನೀವೇನೇ ಹೆಸರನ್ನ ಹೇಳಿದ್ರು ಸಹ ಅದೆಲ್ಲವೂ ಸಹ ಭಗವಂತನನ್ನೇ ಅವಲಂಬಿಸಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಭಗವಂತ ಹೇಳ್ತಾ ಇದ್ದಾರೆ, ಇವಾಗ ನಮ್ಗೆ ಭಗವಂತ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ವಾ, ಮತ್ತೆ ಹೇಗೆ ನಾವು ಭಗವಂತನ ಇರುವಿಕೆಯನ್ನು ಅರ್ಥ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಈಗ ಕೃಷ್ಣ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಓದ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಓದ್ಬೋದು. ಹರೇ ಕೃಷ್ಣ. ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ರಜೋ ಅಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಃ ಸರ್ವವೇದೇಶು ಶಬ್ದಃ ಖೇ ಪೌರುಷಂ ಋಷು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರರಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವೂ, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಅಲ್ವಾ ನೋಡಿ ಇಲ್ಲಿ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಪ್ರತಿ ದಿವಸ ನೀರು ಕುಡಿಬೇಕು ಅಲ್ವಾ. ಕುಡಿದಲೆ ನಾವ್ ಇರ್ಲಿಕ್ಕೆ, ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಾವ್ ಅದನ್ನ ರೂಢಿ ಮಾಡ್ಕೋಬೇಕು, ಭಗವಂತನ ಅಪ್ಪಿಸ್ಕೊಳೋದನ್ನ. ನೀರನ್ನ ಕುಡಿಬೇಕಾದಾಗ ನೋಡಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ನೀರಿನಲ್ಲಿರುವ ರುಚಿ ನಾನು ಅಂತ ಹೇಳ್ತಾ ಇದಾರೆ ಅಲ್ವಾ. ನೀರಿಗೆ ಏನಾದ್ರೂ ರುಚಿ ಇಲ್ಲ ಅಂದ್ರೆ ನಾವು ಬಾಯಿಗೆ ಇಟ್ಕೊಳಕ್ ಆಗೋದಿಲ್ಲ ಅಲ್ವಾ. ನಾವ್ ಇವಾಗ ರಿವರ್ಸ್ ಆಸ್ಮಾಸಿಸ್, ಆರೋ ವಾಟರ್ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ಬಾಯಿಗೆ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರಲ್ಲಿ ರುಚಿ ಅನ್ನೋದಿದ್ರೆ ಮಾತ್ರ ನಾವು ಕುಡ್ಲಿಕ್ಕೆ ಸಾಧ್ಯ. ಆ ನೀರನ್ನ ನಾವು ಭಗವಂತ, ಸೂರ್ಯ ಚಂದ್ರ ಅಂದ್ರೆ ನಮ್ಗೆ ಅದರಿಂದ ಬರುವಂತಹ ಬೆಳಕು ತುಂಬಾ ಅದರದ್ದು ಏನು ಶ್ರೇಷ್ಠತೆ ಅಲ್ವಾ. ಇವಾಗ ಸೂರ್ಯ ಚಂದ್ರರಲ್ಲಿರೋ ಬೆಳಕು ನಾನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ.
ವೇದ ಮಂತ್ರಗಳಲ್ಲಿ ಓಂಕಾರ ನಾನು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಮಂತ್ರ ಶುರುವಾಗ್ಬೇಕಂತಂದ್ರೆ ಓಂ ಶುಕ್ಲಾಂಬರಧರಂ ಅಲ್ವಾ, ಮತ್ತೆ ನೀವು ಓಂ ಭೂರ್ಭುವ ಸ್ವಹ ಯಾವುದೇ ಒಂದು ಶ್ಲೋಕ ತಗೊಳ್ಳಿ ಅದು ಓಂ ಇಂದ ಶುರುವಾಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾರೆ ಆ ಎಲ್ಲ ಮಂತ್ರಗಳಿರುವಂತಹ ಓಂಕಾರ ನಾನು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆಕಾಶದಲ್ಲಿರುವಂತಹ ಶಬ್ದ ಅಲ್ವಾ, ಇವಾಗ ನಾನ್ ಮಾತಾಡ್ತಿರೋದು ನಿಮ್ಗೆ ಕೇಳಿಸ್ತಾ ಇರ್ಬೇಕು ಅಂತಂದ್ರೆ ಈ ಶಬ್ದ ಆ ಒಂದು ಆಕಾಶದಲ್ಲಿ ಅದು ಸಂಚರಿಸ್ಬೇಕು ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಆಕಾಶದಲ್ಲಿ ಇರುವಂತಹ ಶಬ್ದ ನಾನು, ಆ ಪುರುಷರಿರೋ ಪೌರುಷ ನಾನು ಅಂತ ಹೇಳ್ಬಿಟ್ಟು ಕೃಷ್ಣ ತನ್ನ ಶಕ್ತಿಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಅದೇ ತರ ನಮ್ಗೆ ಕೃಷ್ಣ 8ರಿಂದ 11ನೇ ಶ್ಲೋಕದಲ್ಲಿ ನಾನು ಅಂದ್ರೆ ಯಾವ್ದ್ರಲ್ಲಿ ನಾನು ಯಾವ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ನೀರಲ್ಲಿರುವಂತಹ ರುಚಿ ನಾನು ಅಂತ ಹೇಳ್ತಾ ಇದ್ದಾರೆ, ಚಂದ್ರ ಸೂರ್ಯರಲ್ಲಿರುವಂತಹ ಬೆಳಕು ನಾನು ಅಂತ ಹೇಳ್ತಾ ಇದ್ದಾರೆ, ವೈದಿಕ ಮಂತ್ರಗಳಿರುವಂತಹ ಓಂಕಾರ ನಾನು ಅಂತ ಹೇಳ್ತಾ ಇದ್ದಾರೆ, ಆಕಾಶದಲ್ಲಿರುವಂತಹ ಧ್ವನಿ ನಾನು, ಮನುಷ್ಯರಲ್ಲಿ ಇರುವಂತಹ ಸಾಮರ್ಥ್ಯ ನಾನು, ಭೂಮಿಯಲ್ಲಿರುವಂತಹ ಪರಿಮಳ ನಾನು ಅಲ್ವಾ. ಮಳೆ ಬಿದ್ದಾಗ ನಮ್ಗೆ ಆ ಘಮ್ ಅನ್ನೋ ಒಂದು ಆ ಭೂಮಿಯಲ್ಲಿರುವಂತಹ ವಾಸನೆ ನಮ್ಗೆ ಕಂಪು ಗೊತ್ತಾಗತ್ತೆ ಅಲ್ವಾ, ಅದು ನಾನು ಅಂತ ಹೇಳ್ತಾ ಇದ್ದಾರೆ. ಬೆಂಕಿಯಲ್ಲಿರುವಂತಹ ಶಾಖ ನಾನು, ಮತ್ತೆ ಆ ಜೀವನ ಜೀವಿಗಳು ಜೀವಿಸುವಂತಹ ಜೀವನ ನಾನು ಅಂತ ಹೇಳ್ತಾ ಇದ್ದಾರೆ, ತಪಸ್ವಿಗಳು ಮಾಡುವಂತಹ ತಪಸ್ಸು ನಾನು ಅಂತ ಹೇಳ್ತಾರೆ. ಮತ್ತೆ ಮೂಲ ಬೀಜ ಅಲ್ವಾ, ನಮ್ಗೆ ಯಾವಾಗ್ಲೂ ಚಿಕ್ಕವರಿದ್ದಾಗಿಂದನೂ ನಮ್ಗೆ ಅದೇ ಆಶ್ಚರ್ಯ ಅಲ್ವಾ, ಮೊದಲು ಬೀಜನ ಮೊದಲು ಮರನ ಅಂತ ಅಲ್ವಾ. ಅದಕ್ಕೆ ನಮ್ಗೆ ಗೊತ್ತೇ ಆಗೋದಿಲ್ಲ ಅದನ್ನ ನಮ್ಗೆ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಅಲ್ವಾ. ನಮ್ಗೆ ಇವಾಗ ಮಕ್ಕಳು ಯಾವಾಗ್ಲೂ ಆ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ನೋಡಿ, ಅದಕ್ಕೆ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆ ಮೂಲ ಬೀಜ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬುದ್ಧಿವಂತರಲ್ಲಿರುವಂತಹ ಬುದ್ಧಿವಂತಿಕೆ ನಾನು ಅಂತ ಹೇಳ್ತಾ ಇದ್ದಾರೆ, ಶಕ್ತಿಶಾಲಿ ಪುರುಷರಲ್ಲಿರುವಂತಹ ಪರಾಕ್ರಮ ನಾನು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ ನಾನು ಅಲ್ವಾ. ಸೊ ಅಲ್ಲಿ ನಮ್ಮ ಅಂದ್ರೆ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವು ಯಾವ್ದೋ ಒಂದು ಶಕ್ತಿ ನಮ್ಮಲ್ಲಿ ಇದ್ದಾಗ ಅದನ್ನ ಸಾಮರ್ಥ್ಯ ನಾನು ಅಂತ ಹೇಳ್ತಾ ಇಲ್ಲ, ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ ನಾನು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಧರ್ಮ ತತ್ವಗಳಿಗೆ ವಿರುದ್ಧವಲ್ಲದ ಲೈಂಗಿಕ ಜೀವನ ನಾನು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಧರ್ಮಯುತವಾಗಿ ನಾವು ಆ ಲೈಂಗಿಕ ಜೀವನವನ್ನ ನಾವು ಮಾಡ್ಬೇಕು, ಆಗ ಅದು ಕೃಷ್ಣನನ್ನೇ ಅದು ಸೂಚಿಸುತ್ತೆ, ಅದು ಕೃಷ್ಣನ ಶಕ್ತಿಯಾಗಿ ನಾವು ಪರಿಗಣಿಸಬಹುದು. ಸೊ ಇದೆಲ್ಲನೂ ಸಹ ನನ್ನ ಶಕ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಅವರು ಸರ್ವವ್ಯಾಪಿ, ಪ್ರತಿಯೊಂದರಲ್ಲೂ ಇದ್ದಾರೆ, ಕಣದಲ್ಲೂ ಸಹ ಅವರು ಇದ್ದಾರೆ ಅಲ್ವಾ. ಇವಾಗ ಯಾವ್ದೆಲ್ಲ ನಮ್ಗೆ ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಅದ್ರಲ್ಲಿ ಏನು ಶ್ರೇಷ್ಠತೆ ಅನ್ಸುತ್ತೋ ಅದು ಕೃಷ್ಣ, ಅವಾಗ ನಾವು ಕೃಷ್ಣನನ್ನ ನಾವು ಸ್ಮರಣೆ ಮಾಡ್ಕೋಬೇಕಾಗುತ್ತೆ. ಯಾಕೆ ಕೃಷ್ಣ ಎಲ್ಲ ಕಡೆ ಇದ್ದಾರೆ ಆದ್ರೂ ಸಹ ಕೃಷ್ಣನ ಬಗ್ಗೆ ಯಾಕೆ ಕೆಲವರಿಗೆ ಗೊತ್ತಿಲ್ಲ ಅಂತಂತಂದ್ರೆ, ಇವಾಗ ನಮ್ಗೆ ಈ ಪ್ರಪಂಚವನ್ನ ನಾವು ಕಪ್ಪು ಕನ್ನಡಕ ಹಾಕೊಂಡು ನೋಡಿದಾಗ ನಮ್ಗೆಲ್ಲವೂ ಕಪ್ಪಾಗಿ ಕಾಣುತ್ತೆ ಅಲ್ವಾ. ಸೊ ಇವಾಗ ನಾವು ಕೆಂಪು ಕನ್ನಡಕ ಹಾಕೊಂಡು ನೋಡಿದಾಗ ಕೆಂಪಾಗಿ ಕಾಣುತ್ತೆ, ಹಳದಿ ಬಣ್ಣದ ಕನ್ನಡಕ ಹಾಕೊಂಡ್ರೆ ಹಳದಿ ಬಣ್ಣದ ಕನ್ನಡಕ ಆಗಿ ಹಳದಿ ಬಣ್ಣವನ್ನ ಹಾಕೊಂಡು ನೋಡಿದಾಗ ಈ ಇಡೀ ಸೃಷ್ಟಿಗೆ ಹಳದಿಯಾಗಿ ಕಾಣುತ್ತೆ ಅಲ್ವಾ. ಸೊ ನಮ್ಗೆ ಆ ಸರಿಯಾದ ಕನ್ನಡಕವನ್ನ ಧರಿಸಿದಾಗ ಮಾತ್ರ ನಮ್ಗೆ ಆ ವಸ್ತು ಸ್ಥಿತಿ ಹೇಗಿದೆಯೋ ಹಾಗೆ ನಮ್ಗೆ ಗೊತ್ತಾಗಲಿಕ್ಕೆ ಸಾಧ್ಯ ಅಲ್ವಾ. ಸೊ ಇವಾಗ ನಾವೆಲ್ಲನೂ ಸಹ ಈ 3 ಕನ್ನಡಕಗಳನ್ನು ನಾವು ಧರಿಸ್ಕೊಂಡಿದೀವಿ, ಕಪ್ಪು ಬಣ್ಣದ ಕನ್ನಡಕ ಅಥವಾ ಕೆಂಪು ಬಣ್ಣದ ಕನ್ನಡಕ ಅಥವಾ ಹಳದಿ ನಾವು ಧರಿಸ್ಕೊಂಡಿದೀವಿ. ಸೊ ಇದನ್ನ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾರೆ. ಯಾಕೆ ನಮ್ಗೆ ಭಗವಂತನ ಬಗ್ಗೆ ಗೊತ್ತಾಗ್ತಿಲ್ಲ, ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಭಗವಂತ ಇದ್ರೂ ಸಹ ನಾವ್ ಇವಾಗ ಭಗವಂತ ಇಲ್ವೇನೋ ಅನ್ನೋ ತರ ಬದುಕ್ತಾ ಇದೀವಿ ಅಲ್ವಾ. ಇವಾಗ ನಾವೇನಾದ್ರೂ ಹೇಳಿದ್ರೆ ನಾನೇ ಮಾಡಿದ್ದು ಅಂತ ಹೇಳ್ತೀವಿ ಅಲ್ವಾ. ಇವಾಗ ಒಂದು ಅಡಿಗೆ ತಯಾರಾದ್ರೂ ನಾನೇ ಮಾಡಿದ್ದು ಅಂತ ಹೇಳ್ತೀವಿ, ಆದ್ರೆ ಆ ಅಡಿಗೆಗೆ ಬೇಕಾಗಿರೋ ವಸ್ತುಗಳು ಎಲ್ಲಿಂದ ಬರುತ್ತೆ ಅಲ್ವಾ. ಸೊ ಅದರ ಮೂಲವನ್ನ ಹುಡ್ಕೊಂಡು ಹೋದ್ರೆ ಭಗವಂತನ ಒಂದು ಅನುಗ್ರಹ ಇಲ್ದಲೆ, ಕೃಪಾ ಕಟಾಕ್ಷ ಇಲ್ದಲೆ ನಾವ್ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಗೆ ಆ ಕ್ರೆಡಿಟ್ ಅನ್ನ ನಾವು ಭಗವಂತನಿಗೆ ಕೊಡ್ತಾನೆ ಇಲ್ಲ ಅಲ್ವಾ. ಇವಾಗ ನಾವೇನಾದ್ರೂ ಒಂದು ಚಿಕ್ಕ ಸಹಾಯವನ್ನ ಯಾರಿಗಾದ್ರೂ ಮಾಡಿದ್ರೆ ನಾವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಲ್ವಾ. ಅವ್ರು ನನ್ನನ್ನ ಹೊಗಳ್ಳಿ, ಅವ್ರು ನನ್ನನ್ನ ಯಾವಾಗ್ಲೂ ಅವರ ಉಸಿರಿರೋ ತನಕ ನಾನ್ ಮಾಡಿರುವಂತಹ ಈ ಒಂದು ಸಹಾಯವನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅಂತ ನಾವು ಬಯಸ್ತಾ ಇರ್ತೀವಿ. ಆದ್ರೆ ಭಗವಂತ ನಮ್ಗೆ ಕ್ಷಣಕ್ಕೂ ಸಹ ಅವರು ನಮ್ಗೆ ಏನು ಸಹಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವ್ ಯಾವತ್ತೂ ಸಹ ಅವ್ರಿಗೆ ಕ್ರೆಡಿಟ್ ಕೊಡ್ಬೇಕು ಅಂತನೂ ಸಹ ನಮ್ಗೆ ಮನಸ್ಥಿತಿ ಇಲ್ಲ. ಯಾಕೆ ಈ ತರ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿದಾಗ ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಹೇ ಚೈವ ಸಾತ್ವಿಕಾ ಭಾವ ರಾಜಸಾಸ್ತಮಸ್ಸಾಶ್ಚಯೇ ಮತ್ತಯೇ ವೇತಿ ತಾನ್ ವಿದ್ದಿ ನತ್ವಹಂ ತೇಷು ಮೇತಯಿ. ಇದನ್ನ ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು, ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು. ಗುಣಮಯೇರ್ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಸಾತ್ವಿಕ ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು ಅಂತ ಹೇಳಿ ಹೇಳ್ತಾರೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಯಾಕೆ ನಮ್ಗೆ ಕೃಷ್ಣನ ಬಗ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನಾವು ಈ 3 ಗುಣಗಳಿಗೆ ಒಳಗಾಗಿದ್ದೀವಿ. ನಮ್ಗೆ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದೀವಲ್ವಾ, ಇಲ್ಲಿ 3 ದೇವತೆಗಳಿದ್ದಾರೆ
ಅಲ್ವಾ? ಹಳದಿ ಬಣ್ಣ, ಕೆಂಪು ಬಣ್ಣ ಮತ್ತೆ ಕಪ್ಪು ಬಣ್ಣದ ದೇವತೆ. ಹಳದಿ ಬಣ್ಣ ಅದು ಸಾತ್ವಿಕ ಗುಣವನ್ನ ಪ್ರತಿನಿಧಿಸುತ್ತೆ, ಕೆಂಪು ಬಣ್ಣ ರಜೋ ಗುಣವನ್ನ, ಕಪ್ಪು ಬಣ್ಣ ತಾಮಸ ಗುಣವನ್ನ ಪ್ರತಿನಿಧಿಸುವಂತಹ ದೇವತೆಗಳು ಇವರು. ಇವ್ರು 3 ಜನ ನೋಡಿ, ನಾವು ಭೂಮಿಗೆ ಬಂದಿದ ತಕ್ಷಣನೇ, ಅಮ್ಮನ ಗರ್ಭದಿಂದ ಹೊರಗಡೆ ಬಂದಿದ ತಕ್ಷಣನೇ ನಾವು ಈ 3 ಗುಣಗಳಿಗೆ ಒಳಗಾಗ್ತೀವಿ. ಅದಕ್ಕೆ ಇಲ್ಲಿ ಈ 3 ಗುಣಗಳು ನೋಡಿ ನಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ. ಹೇಗೆ ನಾವು ಅವ್ರು ಹೇಗೆ ಕುಣಿಸ್ತಾ ಇದಾರೋ ಹಾಗೆ ನಾವು ಕುಣಿತಾ ಇದ್ದೀವಿ ಅಲ್ವಾ? ನಾವು ಈ 3 ಗುಣಗಳಿಂದ ಬಂಧಿತರಾಗಿ, ಆ 3 ಗುಣಗಳ ಮೋಹಕ್ಕೆ ಒಳಗಾಗಿ ನಾವು ಕೃಷ್ಣನನ್ನ ನಾವು ಅರ್ಥಕೋತಾ ಇಲ್ಲ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನ ಅರಿಯದೇ ಇದೆ, ಆದ್ರೆ ನಾನು ಈ ಗುಣಗಳನ್ನ ಮೀರಿದವನು ಅಂತ ಹೇಳ್ತಾ ಇದಾರೆ. ಸೊ ಕೃಷ್ಣನಿಗೆ ನಾಶ ಅನ್ನೋದಿಲ್ಲ. ಅವರು ಈ 3 ಗುಣಗಳನ್ನ ಮೀರಿದ್ದಾರೆ. ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ರೆ ಕೃಷ್ಣ ಮೇಲ್ಗಡೆ ಇದ್ದಾರೆ ಅಲ್ವಾ? ಕೃಷ್ಣನ ಆ ಒಂದು ಅಧ್ಯಕ್ಷತೆಯಲ್ಲಿ ಈ 3 ದೇವಿಯರು ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮನ್ನ ಕುಣಿಸುವಂತಹ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಎಷ್ಟೊಂದ್ ಜನ ಏನು ವಾದ ಮಾಡ್ತಾರೆ ಅಂದ್ರೆ, ಕೃಷ್ಣ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ಸಹ ಕರ್ಮಾನುಸಾರ ಬಂದಿದ್ದಾರೆ, ಅವರು ಸಹ ಈ 3 ಗುಣಗಳಿಗೆ ಒಳಗಾಗ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಕೃಷ್ಣ ಯಾವತ್ತೂ ಸಹ 3 ಗುಣಗಳಿಗೆ ಅವರು ಒಳಗಾಗೋದಿಲ್ಲ. ಅವರು ಗುಣಾತೀತ. ಅದನ್ನ ಇಲ್ಲಿ ಹೇಳ್ತಾರೆ, ನಾನು ಗುಣಗಳನ್ನ ಮೀರಿದವನು, ನಾನು ಅವ್ಯಯನು, ನನಗೆ ನಾಶ ಅನ್ನೋದಿಲ್ಲ. ಇದನ್ನು ತಿಳಿದುಕೋ. ಸಾತ್ವಿಕ ರಾಜಸ ತಾಮ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ನೋಡಿ, ಇವಾಗ ನಾವು ಇದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಶಕ್ತಿ ಮತ್ತೆ ಭೌತಿಕ ಶಕ್ತಿಗಳನ್ನ ನಾವು ತಿಳ್ಕೊಂಡ್ವಿ. ಈಗ ನೋಡಿ, ಈ ಭೌತಿಕ ಶಕ್ತಿಗಳು ಏನಿದೆ, ಸತ್ವ ರಜೋ ತಮೋ ಗುಣಗಳು, ಈ 3 ಗುಣಗಳು ಸಹ ನನ್ನಿಂದನೇ ಪ್ರಕಟವಾದವು. ಇದು ನನ್ನ ಶಕ್ತಿನೇ. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುನು ನಾನೇ ಅಂತ ನೀನ್ ಅರ್ಥ ಮಾಡ್ಕೋ. ಆದ್ರೆ ನಾನು ಸ್ವತಂತ್ರನು, ನಾನು ಯಾರ ಅಧೀನಕ್ಕೂ ಒಳಪಟ್ಟಿಲ್ಲ, ನಾನು ಸ್ವತಂತ್ರ ಅಂತ ಹೇಳ್ತಾ ಇದ್ದಾರೆ ಅವರು. ಸರ್ವತಂತ್ರ ಸ್ವತಂತ್ರ ಅಲ್ವಾ? ನಾವಿವಾಗ ಇಂಡಿಪೆಂಡೆನ್ಸ್ ಬಂದಿದೆ ನಮ್ಗೆ ಅಲ್ವಾ? ಆದ್ರೆ ನಾವು ಕರೆಕ್ಟ್ ಒಂದು ಕ್ಷಣ ಕುತ್ಕೊಂಡು ನೋಡಿದ್ರೆ ನಾವು ಸ್ವತಂತ್ರರಲ್ಲ ಅಲ್ವಾ? ನಾವು ಡಿಪೆಂಡ್ ಆಗಿದೀವಿ. ಭಗವಂತನ ಕೃಪಾ ಕಟಾಕ್ಷ ಇಲ್ಲ. ಇವಾಗ ಸೂರ್ಯ ಬರ್ಲಿಲ್ಲ ಅಂತಂದ್ರೆ ನಮ್ಮ ಜೀವನನೇ ನಡೆಯೋದಿಲ್ಲ. ಗಾಳಿ ಬೀಸಿಲ್ಲ ಅಂದ್ರೆ ನಮ್ಮ ಜೀವನವೇ ನಡೆಯೋದಿಲ್ಲ ಅಲ್ವಾ? ನಮ್ಗೆ ಕರೋನಾ ಟೈಮಲ್ಲಿ ಆಕ್ಸಿಜನ್ಗೋಸ್ಕರ ಎಷ್ಟು ಕಷ್ಟಪಟ್ವಿ ಅಲ್ವಾ? ನಮ್ಮ ಹತ್ರ ಇರೋ ಹಣವೆಲ್ಲ ಕೊಟ್ಟರು ಸಹ ಒಂದು ಆಕ್ಸಿಜನ್ ಸಿಲಿಂಡರ್ ಕೊಂಡ್ಕೊಳ್ಲಿಕ್ಕೆ ನಮ್ಗೆ ಆಗ್ತಾ ಇರ್ಲಿಲ್ಲ ಅಲ್ವಾ? ಸೊ ಭಗವಂತನ ಮೇಲೆ ನಾವು ಡಿಪೆಂಡ್ ಆಗಿದೀವಿ. ಆದ್ರೆ ನಾವು ಸ್ವತಂತ್ರರು ಅಂತ ಅನ್ಕೋತಾ ಇದೀವಿ. ಆದ್ರೆ ಭಗವಂತ ಆತರ ಅಲ್ಲ. ಅವರು ಸರ್ವತಂತ್ರ ಸ್ವತಂತ್ರ. ಅವರು ಸ್ವರಾಟ್. ಅವರು ನಾನು ಐಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು. ಕೃಷ್ಣ ಸತ್ವ ರಜೋ ತಮೋ ಗುಣಗಳಿಗೆ ಅವರು ಒಳಪಟ್ಟಿಲ್ಲ. ಅವೆಲ್ಲನೂ ಸಹ ಭಗವಂತನ ಅಧೀನದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ನಾವ್ ಯಾಕೆ ಭಗವಂತನನ್ನ ನಾವು ಅರ್ಥ ಮಾಡ್ಕೋತಾ ಇಲ್ಲ? ಭಗವಂತ ಸರ್ವವ್ಯಾಪಿ, ಎಲ್ಲದರಲ್ಲೂ ಕಣದಲ್ಲೂ ಅವ್ರು ಇದ್ರು ನಾವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ಕೃಷ್ಣ ಇಲ್ಲಿ ಹೇಳಿದ್ರು. ಹರೇ ಕೃಷ್ಣ. ಏನ್ ಅರ್ಥ ಆಯ್ತು ನಿಮ್ಗೆ? ಸತ್ವಗುಣ ರಜೋಗುಣ ತಮಗುಣದಿಂದ ಕಾರಣದಿಂದ ನಾವು ಅರ್ಥ ಮಾಡ್ಕೊಂತ ಇಲ್ಲ ಮಾತಾಜಿ. ನಾವು ಅದಕ್ಕೆ ಮೋಹಿತರಾಗಿದ್ದೀವಿ. ನಾವು 3 ಗುಣಗಳಿಂದ ನಾವು ಮೋಹಿತರಾಗಿದ್ದೀವಿ. ಅದಕ್ಕೋಸ್ಕರ ನಾವು ಕೃಷ್ಣನನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಹಾಗಾದ್ರೆ ನಾವ್ ಹೇಗೆ ಈ 3 ಗುಣಗಳಿಂದ ನಾವ್ ಹೇಗೆ ಇವಾಗ ನಾವು ನೋಡಿದ್ವಲ್ಲ, 3 ಗುಣಗಳಿಂದ ನಾವು ಬಂಧನಕ್ಕೆ ಒಳಗಾಗ್ಬಿಟ್ಟಿದೀವಿ. ಆ ಮಾಯೆ, ಈ 3 ದೇವಿಯರನ್ನ ಮಾಯೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಲ್ವಾ? ಮಾಯೆ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ, ಯಾವ್ದಿಲ್ವೋ ಅದನ್ನ ಮಾಯೆ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡುತ್ತೆ. ಸೊ ಮಾಯೆ ಅಂತಂದ್ರೆ ಯಾವುದು ಅಲ್ವೋ ಅದನ್ನ ಮಾಯೆ ಅಂತ ಹೇಳ್ತಾರೆ. ಅದಿಲ್ಲ, ಆದ್ರೆ ನಾವು ಅದಿದೆ ಅಂತ ನಾವು ಭಾವಿಸ್ತೀವಿ, ಅದನ್ನ ಮಾಯೆ ಅಂತ ಕರೀತಾರೆ. ಸೊ ಈ ಮಾಯೆ ಹಿಡಿತದಿಂದ ಹೇಗೆ ನಾವು ಜಯಿಸ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಹೇಗೆ ನಾವು ಮಾಯೆ ಹಿಡಿತದಿಂದ ಜಯವನ್ನ ಪಡಿಬಹುದು? ಕೃಷ್ಣನ ನಡೆಯೋದ್ರಿಂದ, ಕೃಷ್ಣನ್ ಜಪ ಮಾಡೋದ್ರಿಂದ. ನಾವು ಕೃಷ್ಣನಿಗೆ ನಾವು ಶರಣಾಗ್ಬೇಕು ಅಲ್ವಾ? ಅಂದ್ರೆ ಕೃಷ್ಣನಿಗೆ ಶರಣಾಗೋದು ಅಂದ್ರೆ ಏನ್ ಅರ್ಥ? ಕೃಷ್ಣ ಏನ್ ಹೇಳಿದ್ರು ಅದನ್ನ ಮಾಡ್ಬೇಕು ಅಲ್ವಾ? ಇವಾಗ ಏನ್ ಹೇಳಿದ್ರೆ ನಿಮ್ಗೆ 6ನೇ ಅಧ್ಯಾಯದಲ್ಲಿ ನಮ್ಗೆ ಏನನ್ನ ಹೇಳಿದ್ರು? ಕೃಷ್ಣ ಏನ್ ಮಾಡ್ಬೇಕು ಅಂತ ಹೇಳಿದ್ರು ಈ ಕಲಿಯುಗದಲ್ಲಿ? ಅಂದ್ರೆ ಕರ್ಮಫಲ ಇದನ್ ಮಾಡ್ಬಾರ್ದು, ಕರ್ತವ್ಯ ಮಾತ್ರ ನೀನ್ ಮಾಡ್ಬೇಕು ಅಂತ ಹೇಳಿದ್ರು. ಮತ್ತೆ ಭಕ್ತಿ ಈ ಕಲಿಯುಗದ ಧರ್ಮ ಯಾವುದು? ಯುಗ ಧರ್ಮ ಯಾವುದು? ಸತ್ಯಯುಗದ ಯುಗ ಧರ್ಮ ಯಾವುದು? ಸತ್ಯಯುಗದ ಯುಗ ಧರ್ಮ ಯಾವ್ದಾಗಿತ್ತು? ನಾಮ ಸಂಕೀರ್ತನೆ ಇಲ್ಲ, ತಪಸ್ ಮಾಡೋದು ಅಲ್ವಾ? ಅವರೆಲ್ಲ ಕಾಡಿಗೆ ಹೋಗಿ ತಪಸ್ ಮಾಡ್ತಾ ಇದ್ರು. ನೀವ್ ಕೇಳಿರ್ಬೋದಲ್ಲ, ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡ್ತಿದ್ರು. ನಮ್ಗೆ ಆಶ್ಚರ್ಯ ಆಗ್ತಿತ್ತಲ್ವಾ? ಹೇಗ್ ಸಾಧ್ಯ? ನಾವಿರೋದು 100 ವರ್ಷ, ಅದ್ ಹಿಂಗ್ ಸಾವಿರಾರು ವರ್ಷ ತಪಸ್ ಮಾಡೋದು ಅಂತ. ಆದ್ರೆ ಸತ್ಯಯುಗದ ಜನಗಳು 1 ಲಕ್ಷ ವರ್ಷಗಳ ಕಾಲ ಅವ್ರದ್ದು ದೀರ್ಘಾವಧಿಯ ಆಯಸ್ಸಿರ್ತಾ ಇತ್ತು. ಸೊ ಅದಕ್ಕೋಸ್ಕರ ಅವರು ಸಾವಿರಾರು ವರ್ಷಗಳ ಕಾಲ ಕಾಡಿಗೆ ಹೋಗಿ ತಪಸ್ ಮಾಡಿ ಅವರು ಭಗವಂತನನ್ನ ಒಲಿಸ್ಕೊತಾ ಇದ್ರು ಅಲ್ವಾ? ಅದೇ ಅವರು ದ್ವಾಪರ ಯುಗದಲ್ಲಿ ಏನ್ ತ್ರೇತಾಯುಗದಲ್ಲಿ ಏನ್ ಮಾಡ್ತಾ ಇದ್ರು? ಭಗವಂತನನ್ನ ಒಲಿಸ್ಕೊಳ್ಲಿಕ್ಕೆ, ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ
ಯಜ್ಞಗಳನ್ನ ಯಜ್ಞ ಮಾಡ್ತಾ ಇದ್ರು. ಯಾಗಾದಿಗಳನ್ನ ಮಾಡ್ತಾ ಇದ್ರು. ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ಅವರು ದೇವರ ಪೂಜೆಯನ್ನ ಮಾಡ್ತಾ ಇದ್ರು. ವಿಗ್ರಹ ಆರಾಧನೆಯನ್ನ ಉಂಟು ಮಾಡ್ತಾ ಇದ್ರು. ವಿಧಿವತ್ತಾಗಿ ಬೆಳಗಿಂದ ರಾತ್ರಿ ತನಕ ವಿಗ್ರಹ ಆರಾಧನೆ ಮಾಡ್ತಾ ಇದ್ರು. ಈಗ ನಮ್ಗೆ ಈ ಮೂರನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಲಿಯುಗದ ಯುಗ ಧರ್ಮ ಏನನ್ನ ಹೇಳಿದ್ದಾರೆ? ನಾಮ ಸಂಕೀರ್ತನೆ ಮಾಡ್ಬೇಕು. ನಾಮ ಸಂಕೀರ್ತನ ಯಜ್ಞ. ಇದನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ ಅಲ್ವಾ? ನಾವು ಚೈತನ್ಯ ಮಹಾಪ್ರಭುಗಳು ಯಾರಂತ ತಿಳ್ಕೊಂಡ್ವಿ ನಾವು? ಚೈತನ್ಯ ಮಹಾಪ್ರಭುಗಳು ಯಾರು? ಕೃಷ್ಣನ ದೇಹ ರಾಧೆಯ ಭಾವ ಇಬ್ರು ಇದಾಗಿ ಅಲ್ವಾ? ಅವ್ರು ಬಂದಿರೋದು ಬೇರೆ ಹೌದು. ಯಾರು ಅಲ್ಲ. ಕೃಷ್ಣನೇ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಕೃಷ್ಣನೇ ನಮ್ಮ ಕಲಿಯುಗದ ಜನಗಳನ್ನ ಉದ್ಧಾರ ಮಾಡ್ಲಿಕ್ಕೆ ಅವ್ರು ತುಂಬಾ ಸುಲಭವಾದ ಮಾರ್ಗವನ್ನ ಕೊಟ್ಟಿದ್ದಾರೆ ಅಲ್ವಾ? ನಮ್ಗೆ ಈ ತಪಸ್ಸನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಜ್ಞ ಯಾಗಾದಿ ಮಾಡ್ಲಿಕ್ಕೆ ಆಗೋದಿಲ್ಲ, ದೇವ್ರ ಪೂಜೆ ಮಾಡಕ್ ಆಗಲ್ಲ ಅಂತಂದಾಗ ಕಲಿಯುಗದ ಜನಗಳು ಭಗವಂತನ ಕೆಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ವಾ? ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ವಾ ತರ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಈ ಕಾಲಕ್ಕೆ ಅನುಗುಣವಾಗಿ ಈ ಯುಗ ಧರ್ಮ ಯಾವ್ದನ್ನ ಕೊಟ್ಟಿದ್ದಾರೆ? ಜಪ ಯಜ್ಞ ಅಥವಾ ಸಂಕೀರ್ತನ ಯಜ್ಞವನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಭಗವಂತ ಶರಣಾಗೋದು ಅಂತಂದ್ರೆ ಭಗವಂತ ಏನ್ ಹೇಳ್ತಾರೋ ಅದನ್ನ ಮಾಡೋದು ಅಲ್ವಾ? ಅದನ್ನ ಶರಣಾಗತಿ ಅಂತ ಹೇಳ್ತಾರೆ. ಸೊ ಭಗವಂತ ಹೇಳಿರೋದನ್ನ ನಾವು ಅದನ್ನ ಪಾಲನೆ ಮಾಡ್ಬೇಕು. ಸೊ ಇವಾಗ ಮಾಯೆಯ ಹಿಡಿತದಿಂದ ನಾವು ಹೇಗೆ ಜಯವನ್ನ ಗಳಿಸ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಕೃಷ್ಣ ಹೇಳ್ತಾ ಇದಾರೆ. ಏನಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ನೋಡೋಣಂತೆ. ಇದು ತುಂಬಾ ಮುಖ್ಯವಾದಂತಹ ಶ್ಲೋಕ. ಎಲ್ಲರೂ ಸಹ ಇದನ್ನ ಬಾಯ್ ಹ್ಯಾಟ್ ಮಾಡ್ಕೊಳ್ಳಿ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಹಾಗಿದ್ರೆ ಓದಿ ಈ ಶ್ಲೋಕವನ್ನ ಮತ್ತೆ ಅನುವಾದವನ್ನ. ಹರೇ ಕೃಷ್ಣ. ಐಹಿಕ ಪ್ರಕೃತಿಯು ಐಹಿಕ ಪ್ರಕೃತಿ ತ್ರಿಗುಣಗಳಿಂದ ಆದ ಈ ನನ್ನ ದೇವಿ ಶಕ್ತಿಯನ್ನು. ಮಾತಾಜಿ ಕೇಳಿಸ್ತಾ ಇಲ್ವಾ? ವರದಾ ಮಾತಾಜಿ ನಾನು ಮಾತಾಡ್ತಾ ಇರೋದು? ಹಲೋ. ಇಲ್ಲ ಮಾತಾಜಿ, ಸ್ಪಷ್ಟವಾಗಿ ಕೇಳ್ತಾ ಇದೆ. ಆದ್ರೆ ನೀವು ಹೇಳ್ದಿದ್ರಲ್ಲ ಅದು ಕೇಳಲಿಲ್ಲ, ಸ್ವಲ್ಪ ಸ್ಲೋ ಆಯ್ತು, ಅವ್ರಿಗೆ ಅರ್ಥ ಆಗಲಿಲ್ಲ ಅನ್ಕೊಂಡೆ. ಈಗ ಕೇಳ್ತಾ ಇದೆ ಸರಿ ಮಾತಾಜಿ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೇವಿ ಯಾರಿಗೆ ಓದ್ಲಿಕ್ಕೆ ಇಚ್ಛೆ ಇದೆ ಅವ್ರು ರೈಸೇನ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಣ್ತಿಲ್ಲ ಮ್ಯಾಮ್, ಸ್ಕ್ರೀನ್ ಕಾಣ್ತಿಲ್ಲ ಮ್ಯಾಮ್. ಇಲ್ಲ, ಅವ್ರು ಬರ್ತಾರೆ, ಅವ್ರಿಗೆ ನೆಟ್ ಲೋ ಆಗಿದೆ, ಬರ್ತಾರೆ. ಹಲೋ ಕೃಷ್ಣ ಮಾತಾಜಿ. ಮಾತಾಜಿ ನನ್ಗೆ ಹೋಸ್ಟ್ ಮಾಡಿ. ನಮ್ಗೆ ಕಾಣ್ತಿಲ್ಲ ಮ್ಯಾಮ್. ನನ್ನ ಹ್ಯಾಂಡ್ ರೈಸ್. ಆಯ್ತು ಮಾತಾಜಿ. ನಮ್ಗೆ ಸ್ಕ್ರೀನ್ ಕಾಣ್ತಿಲ್ಲ. ಮಾತಾಜಿ ಶೇರ್ ಮಾಡಿ. ಕಾಣಿಸ್ತಾ ಇದೆಯಾ ಮಾತಾಜಿ? ಇಲ್ಲ ಮಾತಾಜಿ. ಕಾಣಿಸ್ತೇನೆ ಮಾತಾಜಿ. ಐಹಿಕ ಪ್ರಕೃತಿಯ. ಹರೇ ಕೃಷ್ಣ. ಯಾರಾದ್ರೂ ಇದು ಓದಂಗಿದ್ರೆ ಓದಿ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೇವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ ನೋಡಿ, ಕೃಷ್ಣ ಹೇಳ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ? ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಅಲ್ವಾ? ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನ ಮೀರುವುದು ಬಹಳ ಕಷ್ಟ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಮೂರು ದೇವತೆಗಳ ಆ ಒಂದು ಹಿಡಿತದಿಂದ ನಮ್ಗೆ ಪಾರಾಗೋದು ತುಂಬಾ ಕಷ್ಟ ಅಂತ ಕೃಷ್ಣನೇ ಹೇಳ್ತಾ ಇದ್ದಾರೆ. ನೋಡಿ, ಅದು ಕೃಷ್ಣನ ಬಹಿರಂಗ ಶಕ್ತಿ, ಅದು ತುಂಬಾ ಕಠಿಣ ಅಂತ ಹೇಳ್ತಾ ಇದ್ದಾರೆ. ಆ ಮಾಯ ಅನ್ನೋದು ತುಂಬಾ ಕಠಿಣ ಅಂತ ಹೇಳ್ತಾ ಇದ್ದಾರೆ.
ಆದ್ರೆ ಹಾಗಾದ್ರೆ ಏನು ನಮ್ಗೆ ದಾರಿನೇ ಇಲ್ವಾ ಅಂತಂದ್ರೆ ಕೃಷ್ಣ ಹೇಳ್ತಾ ಇದಾರೆ, ಇಲ್ಲ ಸಾಧ್ಯ ಇದೆ. ಹೇಗೆ ಸಾಧ್ಯ ಇದೆ? ಆದ್ರೆ ನನಗೆ ಶರಣಾಗತರಾದವರು, ನನಗೆ ಶರಣಾದರೆ ಸುಲಭವಾಗಿ ಅದನ್ನ ದಾಟಿ ಹೋಗಬಲ್ಲದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ದಾಟಿ ಹೋಗಬಲ್ಲರು ಅಂತ ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ ಇದನ್ನ ಪ್ರಭುಪಾದರು ಹೇಗೆ ಅರ್ಥ ಮಾಡಿಸ್ತಾರೆ? ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಫ್ರೆಂಡ್ ನನ್ನ ನೋಡ್ಲಿಕ್ಕೆ ನಾನು ಹೋಗ್ತೀನಿ. ಹೋದಾಗ ಅವ್ರ ಮನೇಲಿ ನಾಯಿ ಇರುತ್ತೆ. ನಾಯಿ ಏನ್ ಮಾಡುತ್ತೆ, ನನ್ನನ್ನ ಒಳಗಡೆ ಹೋಗಿ ನನ್ನ ಫ್ರೆಂಡ್ ಅನ್ನ ಭೇಟಿ ಮಾಡ್ಲಿಕ್ಕೆ ಅದು ಬಿಡೋದಿಲ್ಲ ಅಲ್ವಾ. ಸೊ ಇವಾಗ ನನಗೆ ಅದು ಅಡ್ಡ ಮಾಡ್ತಾ ಇದೆ, ನನಗೆ ನನ್ನ ಫ್ರೆಂಡ್ ಅನ್ನ ಭೇಟಿ ಮಾಡ್ಲಿಕ್ಕೆ. ಅದೇ ಇವಾಗ ನನ್ನ ಫ್ರೆಂಡ್ ಬಂದ್ಬಿಟ್ಟು ನಾಯಿಗೆ ಹೇಳುತ್ತೆ ಅಲ್ವಾ, ಅಂದ್ರೆ ನನ್ನ ಫ್ರೆಂಡ್ ಅದು, ಅವ್ನಿಗೇನು ಮಾಡ್ಬೇಡ, ನೀನ್ ಒಳಗಡೆ ಅವಳಿಗೇನು ಮಾಡ್ಬೇಡ, ಒಳಗಡೆ ಕಳಿಸು ಅಂದಾಗ ಏನ್ ಮಾಡುತ್ತೆ, ನಾಯಿ ಸುಮ್ನೆ ಇರುತ್ತೆ ಅಲ್ವಾ. ಅಂದ್ರೆ ಇವಾಗ ನಾವು ಕೃಷ್ಣನಿಗೆ ಶರಣಾದಾಗ ಕೃಷ್ಣನ ಅಧೀನದಲ್ಲಿ ಯಾರಿದ್ದಾರೆ? ಈ 3 ಗುಣಗಳಿದ್ದಾರೆ ಅಲ್ವಾ. ನಾವು ಕೃಷ್ಣನಿಗೆ ಶರಣಾದಾಗ ಕೃಷ್ಣ ಆ 3 ಗುಣಗಳಿಗೆ ಹೇಳ್ತಾರೆ ಅಲ್ವಾ, ಇವನು ನನ್ನ ಭಕ್ತ. ಸೊ ಅವ್ರಿಗೆ ನೀವು ಏನು ಬಂಧನಕ್ಕೆ ಒಳಗಾಗೋ ತರ ಮಾಡ್ಬೇಡಿ, ಅವ್ರನ್ನ ನೀವು ಸ್ವತಂತ್ರವಾಗಿ ಬಿಡಿ ಅಂತ ಹೇಳ್ತಾರೆ ಅಲ್ವಾ. ಅವಾಗ ಏನಾಗುತ್ತೆ, ನಾವು ಈ 3 ದೇವತೆಯರ ಆ ಒಂದು ಬಂಧನದಿಂದ ನಾವು ಪಾರಾಗಬಹುದು ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿವಾಗ ಕೃಷ್ಣನಿಗೆ ಶರಣಾದ್ರೆ ನೋಡಿ, ಇದನ್ನ ಭವಸಾಗರ, ಈ ನಮ್ಮ ಭೌತಿಕ ಪ್ರಪಂಚವನ್ನ ನಮ್ಗೆ ಏನಕ್ಕೆ ಹೋಲಿಸ್ತಾರೆ ಅಂತಂದ್ರೆ, ಇದನ್ನ ಒಂದು ಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ. ಇವಾಗ ನಾವೆಲ್ಲನೂ ಸಹ ಈ ಒಂದು ಜೀವನ ಅನ್ನೋ ಒಂದು ಸಾಗರದಲ್ಲಿ ನಾವೆಲ್ಲ ಇಲ್ಲಿ ಅಂದ್ರೆ ನಾವು ಅದ್ರಲ್ಲಿ ಮುಳುಗ್ತಾ ಇದೀವಿ ನಾವು. ಸೊ ಅದಕ್ಕೆ ಇವಾಗ ಅದರಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ನೋಡಿ, ಎಂತ ಈಜುಗಾರನಾದವನಿಗೆ ಆ ಸಮುದ್ರವನ್ನ ದಾಟ್ಬಿಟ್ಟು ಇನ್ನೊಂದು ದಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ತುಂಬಾನೇ ಕಷ್ಟ, ಎಂತಹ ಈಜುಗಾರನಿಗೂ ಕಷ್ಟ. ಅವನಿಗೆ ಹೇಗೆ ಆ ಒಂದು ಸಮುದ್ರವನ್ನ ಅವರು ದಾಟ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಒಂದು ಹಡಗಿನಾದ್ರೂ ಬಂದು ಸಹಾಯ ಮಾಡಿದ್ರೆ ಅಷ್ಟೇನೆ ಆ ಒಬ್ಬ ವ್ಯಕ್ತಿ ಆ ಸಮುದ್ರವನ್ನ ದಾಟ್ಲಿಕ್ಕೆ ಸಾಧ್ಯ ಅಲ್ವಾ. ಅದೇ ತರ ನಮ್ಗೆ ಈ ಭವ ಸಾಗರದಿಂದ ನಮ್ಮನ್ನ ಪಾರ್ ಮಾಡ್ಲಿಕ್ಕೆ ನಮ್ಗೆ ಕೃಷ್ಣನೇ ಅವರು ಬರ್ತಾರೆ. ನಾವು ಅವ್ರಿಗೆ ಶರಣಾದ್ರೆ ಬಂದಾಗ ಕೃಷ್ಣನೇ ಬಂದು ಅವರು ಗರುಡನ ಮೇಲೆ ಬಂದು ನಮ್ಮನ್ನ ಈ ಭವ ಸಾಗರದಿಂದ ಅವರು ಮೇಲೆತ್ತುತ್ತಾರೆ ಅಲ್ವಾ. ಅದಕ್ಕೆ ನಾವು ಕೃಷ್ಣನಿಗೆ ಶರಣಾಗ್ಬೇಕು. ಶರಣಾಗತಿ ಅಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು ನಮ್ಗೆ 18ನೇ ಅಧ್ಯಾಯದಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ ಪ್ರಭುಪಾದರು. ಈಗ ಸದ್ಯಕ್ಕೆ ನಾವೇನನ್ನ ತಿಳ್ಕೊಬೇಕಂತಂದ್ರೆ, ಇಲ್ಲಿ 6 ವಿಷಯಗಳು ಬರುತ್ತೆ ಶರಣಾಗತಿ ಅಂತಂದ್ರೆ. ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಸ್ಥಿತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತತ, ಆತ್ಮನಿಕ್ಷೇಪ ಕಾರ್ಪಣ್ಯ, ಷಡ್ವಿಧ ಶರಣಾಗತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದನ್ನ ಡೀಟೇಲ್ ಆಗಿ ನೀವು ಅವಾಗ ತಿಳ್ಕೊತೀರಾ. ಈಗ ಸದ್ಯಕ್ಕೆ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಕೃಷ್ಣನಿಗೆ ಏನು ಸಂತೋಷನೋ ಅದನ್ನ ಮಾಡ್ಬೇಕು. ಕೃಷ್ಣನಿಗೆ ಯಾವ್ದು ಸಂತೋಷ ಇಲ್ವೋ ಅದನ್ನ ನಾವು ಮಾಡ್ಕೊಡುದು. ಮತ್ತೆ ಕೃಷ್ಣನನ್ನ ನಾವು ಎಷ್ಟು ನಂಬೇಕಂದ್ರೆ, ಕೃಷ್ಣನನ್ನ ಬಿಟ್ಟರೆ ನನಗೆ ಕಾಪಾಡೋರು ಇನ್ಯಾರು ಇಲ್ಲ ಅಂತ ಬಿಟ್ಟು ನಮ್ಗೆ ಅಷ್ಟು ಅವ್ರ ಮೇಲೆ ನಂಬಿಕೆ ಇರ್ಬೇಕು. ಕೃಷ್ಣನನ್ನ ಯಾವುದೇ ಒಂದು ಕ್ಷಣಕ್ಕೂ ಕೈ ಬಿಡಲ್ಲ ಅನ್ನೋ ಒಂದು ನಮ್ರ ಭಾವ ನಮ್ಗೆ ಅವರಲ್ಲಿ ಇರ್ಬೇಕು. ಸೊ ಇದನ್ನ ಶರಣಾಗತಿ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ, ಈ ತರ ನಾವು ಶರಣಾದ್ರೆ ನಾವು ಕೃಷ್ಣನ ಮೇಲೆ ಅಷ್ಟು ನಂಬಿಕೆನ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ನೋಡಿ ಈ ಸಾಗರ ಎಷ್ಟು ವಿಶಾಲವಾದದ್ದು ಅಲ್ವಾ. ಅಂತಹ ಸಾಗರ ಎಷ್ಟು ಚಿಕ್ಕದಾಗುತ್ತೆ ಅಂತಂದ್ರೆ, ಇವಾಗ ಏನು ಆ ಕರುವಿನ ಆ ಒಂದು ಹೆಜ್ಜೆ ಇರುತ್ತಲ್ವಾ, ಆ ಒದ್ದೆ ಆಗಿರುವಂತ ನೆಲದಲ್ಲಿ ಅದರ ಹೆಜ್ಜೆ ಗುರುತಲ್ಲಿ ನೀರ್ ನಿಂತ್ಕೊಂಡ್ರೆ ಎಷ್ಟು ಚಿಕ್ಕದಾಗಿರುತ್ತೆ ನೀರು ಅಲ್ವಾ. ಅದನ್ನ ನಮ್ಗೆ ದಾಟ್ಲಿಕ್ಕೆ ಏನು ಕಷ್ಟ ಇಲ್ಲ ಅಲ್ವಾ. ಅಂತಹ ಸಾಗರ ಅಷ್ಟು ಚಿಕ್ಕದಾಗ್ಬಿಡುತ್ತೆ ಕೃಷ್ಣನನ್ನ ನಾವು ಶರಣಾದ್ರೆ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇನ್ನ ಒಂಥರ ಇನ್ನು ಯಾವ ತರ ಅರ್ಥ ಮಾಡಿಸ್ತಾರೆ ಇದನ್ನ ಅಂತಂದ್ರೆ, ಯಾಕೆ ನಾವು ಕೃಷ್ಣನಿಗೆ ಶರಣಾಗ್ಬೇಕು, ಬೇರೆ ಇನ್ ಯಾರಿಗಾದ್ರೂ ಶರಣಾಗ್ಬೋದಲ್ಲ ಅಂತಂದ್ರೆ ಅದನ್ನ ಹೇಗೆ ಅರ್ಥ ಮಾಡಿಸ್ತಾರೆ ಪ್ರಭುಪಾದ್ರ ಅಂದ್ರೆ, ಇವಾಗ ನೋಡಿ, ಒಂದು ರೂಮಲ್ಲಿ ಇಬ್ಬರನ್ನ ಕಟ್ಟ ಹಾಕ್ಬಿಟ್ಟಿರ್ತಾರೆ, ಕೈ ಕಾಲ್ ಕಟ್ಟ ಹಾಕ್ಬಿಟ್ಟು ಕೂಡ್ಸಿರ್ತಾರೆ. ಸೊ ಇವಾಗ ಇಬ್ರು ಬಂಧನಕ್ಕೆ ಒಳಗಾಗಿದ್ದಾರೆ. ಇಬ್ರು ಬಂಧನಕ್ಕೆ ಒಳಗಾದಾಗ ಇವಾಗ ಇಬ್ರು ಸಹ ಆ ಬಂಧನದಿಂದ ಅವ್ರು ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಬ್ರು ಕಟ್ಟ ಹಾಕಿದ್ದಾರೆ. ಸೊ ಇವಾಗ ಹೇಗಪ್ಪ ಅವ್ರಿಬ್ರು ಸಹ ಬಂಧನದಿಂದ ಅವ್ರು ಹೊರಗಡೆ ಬರ್ಬೇಕಂತಂದ್ರೆ, ಇವಾಗ 3ನವ್ರು ಯಾರಾದ್ರೂ ಬರ್ಬೇಕು ಆ ರೂಮಿಗೆ. ಯಾರು ಬಂಧನಕ್ಕೆ ಒಳಗಾಗಿಲ್ವೋ ಅವರು ರೂಮಿಗೆ ಬಂದು ಇಬ್ಬರನ್ನು ಅವರು ಬಿಡಿಸ್ಬೇಕಾಗತ್ತೆ. ಇವಾಗ ಬಂಧನಕ್ಕೆ ಪ್ರತಿಯೊಬ್ರು ಒಳಗಾಗಿದ್ದೀವಿ. ಈ ಭೌತಿಕ ಪ್ರಪಂಚದಲ್ಲಿ ಬ್ರಹ್ಮನಿಂದ ಇಟ್ಕೊಂಡು ಆ ಕೆಳಗಿನ ಲೋಕದ ಇರುವಂತಹ ಪ್ರತಿಯೊಂದು ಜೀವರಾಶಿನೂ ಸಹ ಬಂಧನಕ್ಕೆ ಒಳಗಾಗಿದ್ದಾರೆ. ಯಾರನ್ನು ಸಹ ಬಂಧನಕ್ಕೆ ಒಳಗಾಗ್ದಲೇ ಇರೋರು ಯಾರು ಇಲ್ಲ. ಸೊ ಬಂಧನಕ್ಕೆ ಒಳಗಾಗ್ದಲೇ ಇರೋರು ಒಬ್ರೇ ಒಬ್ರಿದ್ದಾರೆ. ಅವ್ರು ಯಾರು ಅಂದ್ರೆ ಕೃಷ್ಣ. ಅದಕ್ಕೋಸ್ಕರ ನಾವು ಕೃಷ್ಣನಿಗೆ ಶರಣಾಗಬೇಕು. ಕೃಷ್ಣನಿಗೆ ಶರಣಾದಾಗ ಅಷ್ಟೇನೆ ನಾವು ಈ ಬಂಧನದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕೃಷ್ಣನಿಗೆ ನಾವು ಶರಣಾಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಈ ತರ ಇದ್ರೂ ಸಹ ಇಲ್ಲಿ 4 ಜನಗಳು ಕೃಷ್ಣನಿಗೆ ಶರಣಾಗೋದೇ ಇಲ್ಲ. 4 ತರದ ಜನಗಳು ಕೃಷ್ಣನಿಗೆ ಶರಣಾಗ್ತಾರೆ. ಯಾರು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದಿ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಓದಿ. ಹರೇ ಕೃಷ್ಣ ಮಾತಾಜಿ. ನಮಾಂ ದುಷ್ಕೃತಿನೋ ಮೂಢಃ ಪ್ರಪದ್ಯಂತೆ ನರಾಧಮಃ ಮಾಯಯ ಪಹೃತ ಜ್ಞಾನ ಅಸುರಂ ಭಾವಮಾಶ್ರಿತಃ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, 4 ತರದ ಜನಗಳು
ನನಗೆ ಶರಣಾಗೋದಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ಅವ್ರನ್ನ ದುಷ್ಟರು ಅಂತ ಕರೀತಾ ಇದ್ದಾರೆ ಕೃಷ್ಣ. ಯಾರ್ಯಾರವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮೂರ್ಖರು. ಮೂರ್ಖರು ಯಾರು ಅಂತ ಹೇಳ್ಬಿಟ್ಟು ಅಂತಂದ್ರೆ ಅವ್ರನ್ನ ಕತ್ತೆಗಳ ತರ ಯಾರು ದುಡಿತಾರೆ ಅವ್ರನ್ನ ಮೂರ್ಖರು ಅಂತ ಹೇಳ್ತಾರೆ. ಈ ಮನುಷ್ಯ ಜನ್ಮ ಕೊಟ್ಟಾಗ ನಾವು ಈ ಮನುಷ್ಯ ಜನ್ಮವನ್ನ ಏನ್ ಈ ದೇಹವನ್ನ ಪೋಷಣೆ ಮಾಡ್ಕೊಳ್ಲಿಕ್ಕೆ ನಾವು ಉಪಯೋಗಿಸ್ಕೋಬಾರ್ದು ಅಲ್ವಾ. ಎಷ್ಟು ಮಿನಿಮಮ್ ಅಗತ್ಯ ಇದೆ ಅಷ್ಟನ್ನ ಮಾತ್ರ ನಾವು ದುಡಿಬೇಕಾಗತ್ತೆ. ಇನ್ನು ಮಿಕ್ಕಿರೋ ಸಮಯವನ್ನೆಲ್ಲ ನಾವು ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. 24 ಗಂಟೆಗಳಲ್ಲಿ 8 ಗಂಟೆಗಳ ಕಾಲ ನಾವು ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಯಾರು ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆಯವರು. ಸೊ 24 ಗಂಟೆಗಳನ್ನ ಹೇಗೆ ಡಿವೈಡ್ ಮಾಡ್ಕೋಬೇಕು ಅಂತಂದ್ರೆ 8 ಗಂಟೆಗಳ ಕಾಲ ನಾವು ನಮ್ಮ ಈ ದೇಹಕ್ಕೆ ಏನ್ ಬೇಕೋ ಅದನ್ನ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಅಂದ್ರೆ ನಾವ್ ಇವಾಗ ಹೊರಗಡೆ ದುಡಿಲಿಕ್ಕೂ ಹೋಗ್ಬೇಕಾಗತ್ತೆ ಅಲ್ವಾ. ದುಡಿದಲ್ಲೇ ಇದ್ರೆ ನಮ್ಗೆ ಪೋಷಣೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಮ್ಮ ದೇಹದ ಪೋಷಣೆ ಮತ್ತೆ ನಮ್ಮ ಮೇಲೆ ಯಾರು ಅವಲಂಬಿತರಾಗಿರ್ತಾರೋ ಅವ್ರನ್ನ ಪೋಷಣೆ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಸೊ ಆ 8 ಗಂಟೆಗಳ ಕಾಲ ನಾವು ಅದಕ್ಕೆ ಮೀಸಲಾಗಿಡ್ಬೇಕಾಗತ್ತೆ. ಇನ್ನು 8 ಗಂಟೆಗಳ ಕಾಲದಲ್ಲಿ ನಮ್ಮ ದಿನಚರಿ ಮತ್ತೆ ನಾವು ನಿದ್ದೆ ಮಾಡೋದು ಅದನ್ನ 8 ಗಂಟೆಗಳು. ಇನ್ 8 ಗಂಟೆಗಳ ಕಾಲ ನಾವು ಆಧ್ಯಾತ್ಮಿಕ ಜೀವನವನ್ನ ನಡೆಸಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಭಗವಂತನ ಆ ನಾಮ ಜಪವನ್ನ ಮಾಡ್ಬೇಕು. ಏನು ಭಗವದ್ಗೀತಾ ಭಾಗವತ ಅಂತ ನಮ್ಮ ಶಾಸ್ತ್ರಗಳಿದೆ ಅದನ್ನ ನಾವು ಓದ್ಬೇಕು. ಮತ್ತೆ ನಾವು ಸೇವೆಯನ್ನ ಮಾಡ್ಬೇಕು, ಭಗವಂತನ ಸೇವೆಯನ್ನ ಮಾಡ್ಬೇಕು. ಅದಕ್ಕೆ 8 ಗಂಟೆಗಳ ಕಾಲ ನಾವು ಮೀಸಲಾಗಿಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅದ್ರ ಬದಲು ನಾವು ಎಲ್ಲ ಓವರ್ ಟೈಮ್ ಮಾಡಿ ಹೆಚ್ಚು ಹಣ ಗಳಿಸ್ಲಿಕ್ಕೆ ಈ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ನಾವು ದುಡ್ದಾಗ ಅವ್ರನ್ನ ಮೂರ್ಖರು ಅಂತ ಕರೀತಾ ಇದ್ದಾರೆ ಅಲ್ವಾ. ಯಾಕಂದ್ರೆ ಕತ್ತೆಯನ್ನ ಮೂರ್ಖತೆಗೆ ಹೋಲಿಸ್ತಾರೆ. ಕತ್ತೆಗೆ ಬೇಕಾಗಿರೋದು ಒಂದು ಹಿಡಿ ಹುಲ್ಲು ಅಲ್ವಾ. ಅಷ್ಟು ಹುಲ್ಲು ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಆದ್ರೆ ಅದು ಎಷ್ಟು ದುಡಿಯುತ್ತೆ ಅಲ್ವಾ. ನಾವು ಗೊತ್ತಿರೋ ಹಾಗೆ ಎಷ್ಟು ದೊಡ್ಡ ಹೊರೆಯನ್ನ ಅವರು ಹೊರಿಸಿರ್ತಾರೆ ವಾಷರ್ಮೆನ್ ಅಲ್ವಾ. ಸೊ ಅದಕ್ಕೋಸ್ಕರ ಕತ್ತೆಯನ್ನ ಮೂರ್ಖತೆಗೆ ಹೋಲಿಸ್ತಾರೆ. ಇವಾಗ ನಾವು ಸಹ ಮೂರ್ಖರಾಗಿ ನಾವು ನಮ್ಮ ಈ ಮನುಷ್ಯ ಜನ್ಮವನ್ನ ಈ ದೇಹ ಪೋಷಣೆಗೆ ನಾವು ಉಪಯೋಗಿಸಿದಾಗ ನಮ್ಮನ್ನ ಮೂರ್ಖರು ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾರೆ. ಮತ್ತೆ ನರಾಧಮರು ಅಂತಂದ್ರೆ ಅವ್ರಿಗೆ ಜ್ಞಾನ ಇದೆ, ಆದ್ರೆ ಆ ಜ್ಞಾನವನ್ನ ಅವರು ಈ ಭಗವಂತನ ಬಗ್ಗೆ ತಿಳ್ಕೊಳ್ಲಿಕ್ಕೆ ಅವರು ಉಪಯೋಗಿಸ್ಕೊತಾ ಇಲ್ಲ. ಅದಕ್ಕೆ ಅಂತವ್ರನ್ನ ನರರಲ್ಲೇ ಅಧಮರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲಿ ಇಬ್ಬರ ವಿಷಯವನ್ನ ನಮ್ಗೆ ತಿಳಿಸಿಕೊಡ್ತಾರೆ, ಜಗಾಯ್ ಮದಾಯ್ ಅಂತ ಹೇಳ್ಬಿಟ್ಟು. ಸೊ ಈ ಜಗಾಯ್ ಮದಾಯ್ ಯಾರು ಅಂತಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಇದ್ದವರು. ಅವರು ಒಳ್ಳೆಯ ಕುಟುಂಬದಲ್ಲಿ ಇದ್ದವರು, ಬ್ರಾಹ್ಮಣ ಕುಟುಂಬದಲ್ಲಿ. ಆದ್ರೆ ಅವರು ದುಷ್ಟ ಚಟಗಳನ್ನ ಅವ್ರು ಬೆಳೆಸ್ಕೊಂಡಿರ್ತಾರೆ. ಆದ್ರೆ ನಿತ್ಯಾನಂದ ಪ್ರಭುಗಳು ಪ್ರತಿಯೊಬ್ಬರನ್ನು ಸಹ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಆಸೆ. ಅದಕ್ಕೋಸ್ಕರ ಅವರು ಏನ್ ಮಾಡ್ತಾ ಇದಾರೆ, ಈ ದುಷ್ಟರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಸಿದ್ರೆ ಪ್ರತಿಯೊಬ್ಬರನ್ನು ಸಹ ಅವರ ಬದಲಾವಣೆ ಆದಾಗ ಪ್ರತಿಯೊಬ್ರು ಸಹ ಈ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಜಗಾಯ್ ಮದಾಯನ್ನ ಅವರು ಬದಲಾಯಿಸಲಿಕ್ಕೆ ಅವರು ಹೋಗ್ತಾರೆ. ಅವ್ರ ಬಾಯಿಂದ ಹರೇ ಕೃಷ್ಣ ಮಹಾಮಂತ್ರ ಹೇಳಿಸ್ಲಿಕ್ಕೆ ಹೋಗ್ತಾರೆ. ಆದ್ರೆ ಈ ಜಗಾಯ್ ಮದ ಏನ್ ಮಾಡ್ತಾರೆ, ನಿತ್ಯಾನಂದ ಪ್ರಭುವಿನ ಹಣೆಗೆ ಅವರು ಒಂದು ಮಡಿಕೆ ಚೂರು ತಗೊಂಡು ಹೊಡೆದ್ ಬಿಡ್ತಾರೆ. ಆಗ ಈ ವಿಷಯ ಕೇಳಿದ ತಕ್ಷಣನೇ ಚೈತನ್ಯ ಮಹಾಪ್ರಭುಗಳು ಓಡೋಡಿ ಬರ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳು ಇವರಿಬ್ಬರನ್ನ ಅಂದ್ರೆ ಏನು ತಮ್ಮ ಸುದರ್ಶನ ಚಕ್ರದಿಂದ ಅವ್ರನ್ನ ಸಾಯಿಸ್ಬೇಕು ಅಂತ ನೋಡ್ತಾರೆ. ಆಗ ನಿತ್ಯಾನಂದ ಪ್ರಭು ಬಂದು ಅಡ್ಡ ತಡಿತಾರೆ. ಬೇಡ ಪ್ರಭು, ನೀನು ಈ ಚೈತನ್ಯ ಮಹಾಪ್ರಭು ಆಗಿ ಏನು ಈ ಅವತಾರದಲ್ಲಿ ನೀನು ಯಾರನ್ನು ಸಹ ಸಾಯಿಸೋ ಹಾಗಿಲ್ಲ, ಯಾವುದೇ ಒಂದು ಶಸ್ತ್ರಗಳನ್ನ ನೀನು ಹಿಡಿಯೋ ಹಾಗಿಲ್ಲ. ನೀನ್ ಆತರ ಮಾಡಿದ್ರೆ ಈ ಕಲಿಯುಗದಲ್ಲಿ ಇರೋರೆಲ್ಲರೂ ಸಹ ಇಂಥವ್ರೇನೆ, ಪ್ರತಿಯೊಬ್ರು ನೀನು ಸಾಯಿಸ್ಬೇಕಾಗತ್ತೆ. ಆದ್ರೆ ನೀನ್ ಬಂದಿರೋ ಉದ್ದೇಶ ಅದಲ್ಲ. ನೀನು ಪ್ರತಿಯೊಬ್ಬರನ್ನು ನೀನು ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ನೀನು ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅವ್ರು ತಡೀತಾರೆ. ಸೊ ಅವ್ರು ತಡೆದಾಗ ಇದನ್ನ ನೋಡ್ತಾರೆ ಅಲ್ವಾ ಜಗಾಯ್ ಮದಾಯ್, ಅವ್ರಿಗೆ ಮನಸ್ಸು ತುಂಬಾ ಪರಿವರ್ತನೆ ಆಗುತ್ತೆ. ಇದೇನಿದು ನಾವು ಅವ್ರಿಗೆ ಎಷ್ಟು ತೊಂದರೆ ಮಾಡಿದೀವಿ, ಆದ್ರೆ ನಮ್ಗೆ ಪ್ರಾಣ ಉಳಿಸಿದಾರಲ್ಲ ಅಂತ ಹೇಳ್ಬಿಟ್ಟು ಅವರು ಮಹಾನ್ ಭಕ್ತರಾಗ್ತಾರೆ. ಸೊ ಇಂಥವ್ರನ್ನ ನರಾಧಮರು ಅಂತ ಕರೀತಾರೆ. ಅಂದ್ರೆ ಅವ್ರಿಗೆ ಭಗವಂತ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿಸಿದರೆ, ಆದ್ರೆ ಆ ಒಂದು ತಮ್ಮ ಏನು ಜೀವನವನ್ನ ಅವರು ಭಗವಂತನಿಗೋಸ್ಕರ ಅವರು ಮುಡಿಪಾಗಿ ಇಡ್ತಾ ಇಲ್ಲ. ಸೊ ಮತ್ತೆ ಇನ್ಯಾರು ಹೇಳ್ತಾ ಇದ್ದಾರೆ, ಮಾಯೆಯಿಂದ ಜ್ಞಾನ ನಷ್ಟವಾದವರು. ಆ ಮಾಯಿಂದ ಜ್ಞಾನ ನಷ್ಟವಾದವ್ರು ಯಾವ ತರ ಇರ್ತಾರೆ ಅಂದ್ರೆ, ಅವರು ಭಗವದ್ಗೀತೆನೂ ಸಹ ಓದ್ತಾರೆ. ಅದು ಒಂದ್ಸತಿ ಅಲ್ಲ, ಹಲವು ಬಾರಿ ಓದ್ತಾರೆ. ಹಲವು ಬಾರಿ ಓದಿದ್ರು ಸಹ ಅವ್ರಿಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಆಗೋದಿಲ್ಲ. ಆತರ ಅಂದ್ರೆ ಅವ್ರ ಮಾಯೆಯಿಂದ ಅವ್ರ ಜ್ಞಾನ ಅಷ್ಟು ನಷ್ಟ ಆಗಿರುತ್ತೆ. ಕೃಷ್ಣ ಪ್ರತಿಯೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಹಂ ನಾನೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿ, ಇವಾಗ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳ್ತಾರೆ. ನನ್ನ ಅಧ್ಯಕ್ಷತೆಯಲ್ಲಿ ಅಂತ ಹೇಳ್ತಾರೆ. ಅಹಂ ಸರ್ವಸ್ಯ ಪ್ರಭು ಅಂತ ಹೇಳ್ತಾರೆ. ನಾನೇ ಎಲ್ಲದರ ಪ್ರಭು ಅಂತ ಹೇಳ್ತಾರೆ. ನಾನು ಅಂತ ಹೇಳ್ತಿದ್ರು ಸಹ ಅವ್ರಿಗೆ ಆ ಕೃಷ್ಣನ ಆ ಒಂದು ಸರ್ವೋಚ್ಚ ಸ್ಥಾನ ಅಸ್ತಿತ್ವ ಅವ್ರಿಗೆ ಅರ್ಥ ಆಗೋದಿಲ್ಲ. ಅಂತವ್ರನ್ನ ಮಾಯಿಂದ ನಷ್ಟವಾದವರು ಅಂತ ಹೇಳ್ತಾರೆ. ಮತ್ತೆ ಆಸುರಿ ಸ್ವಭಾವದವರು, ಅವರು ಭಗವಂತನ ಇರುವಿಕೆಯನ್ನೇ ಅವರು ಒಪ್ಪೋದಿಲ್ಲ. ಅಂತವ್ರನ್ನ ರಾಕ್ಷಸಿ ಸ್ವಭಾವದವರು ಅಂತ ಕರೀತಾರೆ. ಈ ಬಗೆಯ ದುಷ್ಟರು ನನಗೆ ಅವರು ಅಂದ್ರೆ ಭಗವಂತನಿಗೆ ದ್ವೇಷ ಮಾಡ್ತಾರೆ. ನಾವು ನೋಡಿದ್ವಲ್ಲ ಈಗ ಹಿರಣ್ಯಕಶಿಪು, ರಾವಣ ಅವರೆಲ್ಲರನ್ನೂ ಸಹ ಭಗವಂತನಿಗೆ ದ್ವೇಷವನ್ನ ಮಾಡ್ತಾರೆ. ಇಂತಹ
ಜನರನ್ನ ದುಷ್ಟರು ಅಂತ ಕರೀತಾ ಇದಾರೆ, ಅವರು ನನಗೆ ಶರಣಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ 4 ತರದ ಜನಗಳು ಕೃಷ್ಣನಿಗೆ ಶರಣಾಗ್ತಾರೆ ಅಂತ ಹೇಳ್ತಿದ್ದಾರೆ. ಯಾರವರು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಓದಿ ಇದನ್ನ, ತುಂಬಾ ಮುಖ್ಯವಾದಂತ ಶ್ಲೋಕ ಇದನ್ನು ಸಹ. ಹರೇ ಯಾರು ಕೃಷ್ಣ. ಓದಿಲ್ವೋ ಅವ್ರಿಗೆ ಓದಿ ಮಾತಾಜಿ. ಚತುರ್ವಿಧ ಭಜಂತೆ ಮಾ ಜನ್ಮ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರ ಸುರತಾರ್ತಿ ಜ್ಞಾನಿ ಚ ಭರತರ್ಷಭ. ಭರತ ವಂಶಜಲ್ಲಿ ಶ್ರೇಷ್ಠನಾದ ಅರ್ಜುನನೇ 4 ವಿವಿಧ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಮರದ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ ಈ 4 ಬಗೆಯ ಜನರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಯಾರನ್ನ ಹೇಳ್ತಾ ಇದಾರೆ? ಕೃಷ್ಣ 4 ತರದ ಜನಗಳು ಕೃಷ್ಣನಿಗೆ ಶರಣಾಗ್ತಾರೆ. ನೋಡಿ, ಕೃಷ್ಣ ಅವ್ರನ್ನ ಪುಣ್ಯವಂತರು ಅಂತ ಕರೀತಾ ಇದ್ದಾರೆ. ಅವರು ಕೃಷ್ಣನ ಹತ್ರ ಹೋಗ್ತಾ ಇರೋದು ಅವ್ರಿಗೆ ಏನೋ ಒಂದು ಕಷ್ಟ ಇದೆ ಅಂತ, ದುಃಖದಲ್ಲಿದ್ದಾರೆ ಅಂತ, ಮತ್ತೆ ಅವ್ರಿಗೆ ಕುತೂಹಲ ತುಂಬಾ. ಏನಿದು 3 ಹೊತ್ತು ಕೃಷ್ಣ ಕೃಷ್ಣ ಅಂತಾರಲ್ಲ, ಅದೇನದು ಅಂತ ಸ್ಪೆಷಾಲಿಟಿ ಏನಿದೆ ಅಂತ ಹೇಳ್ಬಿಟ್ಟು ಆ ಒಂದು ಕುತೂಹಲದಿಂದ ಹೋಗ್ತಾರೆ. ಮತ್ತೆ ಐಶ್ವರ್ಯವನ್ನ ಬಯಸೋರು, ಮತ್ತೆ ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡೋರು. ಅಂದ್ರೆ ಅವ್ರಿಗೆ ಜೀವನ ಅಂತೂ ಸಾಕಾಗೋಗುತ್ತೆ. ಯಾಕೆ ನಾವು ಹುಟ್ಟಿದೀವಿ, ನಮ್ಮ ಈ ಹುಟ್ಟಿಗೆ ಅರ್ಥ ಏನು ಅಂತ ಹೇಳ್ಬಿಟ್ಟು ಆ ಜ್ಞಾನವನ್ನ ಅನ್ವೇಷಣೆ ಮಾಡ್ಕೊಂಡು ಹೋಗ್ತಾರೆ. ಈ 4 ಬಗೆಯ ಜನಗಳು ಕೃಷ್ಣನ ಬಳಿಗೆ ಹೋಗ್ತಾರೆ, ಶರಣಾಗ್ತಾರೆ. ಅಂತವ್ರನ್ನ ಕೃಷ್ಣ ಪುಣ್ಯವಂತರು ಅಂತ ಹೇಳ್ತಾ ಇದಾರೆ. ಇಲ್ಲಿ ಉದಾಹರಣೆನ ಕೊಡ್ತಾ ಇದಾರೆ. ಸೊ ಇಲ್ಲಿ ಗಜೇಂದ್ರ ಅಲ್ವಾ, ನೀವು ಇದನ್ನ ಕೇಳಿರ್ಬೋದು, ಗಜೇಂದ್ರ ಮೋಕ್ಷ ಅಲ್ವಾ. ಸೊ ಇವಾಗ ಗಜೇಂದ್ರ ಅವರು ದುಃಖದಲ್ಲಿ ಇರ್ತಾರೆ. ಅವಾಗ ಅವರು ಕೃಷ್ಣನನ್ನ ಅವರು ಮೊರೆ ಹೋಗ್ತಾರೆ, ಶರಣಾಗ್ತಾರೆ. ಆಗ ವಿಷ್ಣು ಅವರು ತನ್ನ ವಾಹನ ಗರುಡನ ಮೇಲೆ ಬಂದ್ಬಿಟ್ಟು ಅವರು ಈ ಮೊಸಳೆಯನ್ನ ಸಂಹಾರ ಮಾಡಿ ಆನೆಯನ್ನ ಕಾಪಾಡ್ತಾರೆ ಅಲ್ವಾ. ನಮ್ಗೆ ಇವಾಗ ದ್ರೌಪದಿಯ ವಸ್ತ್ರಾಪಹರಣದ ಬಗ್ಗೆ ನಾವು ಕೇಳಿದೀವಿ ಅಲ್ವಾ. ದ್ರೌಪದಿನೂ ಸಹ ದುಃಖದಲ್ಲಿದ್ದಾಳೆ. ದುಃಖದಲ್ಲಿದ್ದಾಗ ಅವಳು ಕೃಷ್ಣನನ್ನ ಕೇಶವ ಅಂತ ಹೇಳ್ಬಿಟ್ಟು ಕರೀತಾಳೆ. ಆಗ ಕೃಷ್ಣ ಬಂದ್ಬಿಟ್ಟು ದ್ರೌಪದಿಯ ಮಾನವನ ರಕ್ಷಣೆ ಮಾಡ್ತಾರೆ. ಸೊ ಅದೇ ತರ ಇಲ್ಲಿ ವಾಟಿಕ ವ್ಯಾಸ ಮಹರ್ಷಿಗಳಿದಾರಲ್ಲ, ಅವರ ಹೆಂಡತಿ, ಅವರ ಹೊಟ್ಟೆಯಲ್ಲಿ ಶುಕ ಮುನಿಗಳಿದ್ದಾರೆ. ಅವರು 16 ವರ್ಷಗಳಾದ್ರೂ ಸಹ ಹೊರಗಡೆ ಬರ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಹೊರಗಡೆ ಬಂದ ತಕ್ಷಣ ಇಲ್ಲಿ ಮಾಯೆಗೆ ಒಳಗಾಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಅಮ್ಮನ ಹೊಟ್ಟೆಲ್ಲೇ ಇದ್ದಾರೆ ಅಲ್ವಾ. ಅಮ್ಮ ಅಷ್ಟೊಂದು ವರ್ಷಗಳ ಕಾಲ ಹೇಗೆ ಮಗುವನ್ನ ಇಟ್ಕೊಳ್ಲಿಕ್ಕೆ ಸಾಧ್ಯ? ಅದಕ್ಕೆ ವೇದವ್ಯಾಸರು ಕೃಷ್ಣನನ್ನ ಹೋಗಿ ಅವರು ಪ್ರಾರ್ಥನೆ ಮಾಡ್ಕೋತಾರೆ. ಆಗ ಕೃಷ್ಣ ಬಂದ್ಬಿಟ್ಟು ಯಾರು ಶುಕಮುನಿಗಳು ಹೇಳ್ತಾರೆ, ನೀನು ಹೊರಗಡೆ ಬಾ, ನಾನು ನಿನಗೆ ಅಭಯವನ್ನ ಕೊಡ್ತೀನಿ, ನೀನು 3 ಗುಣಗಳಿಗೆ ಒಳಗಾಗೋದಿಲ್ಲ ಅಂತ ಹೇಳಿದಾಗ ಹೊರಗಡೆ ಬರ್ತಾರೆ. ಅಂದ್ರೆ ಇಲ್ಲೂ ಸಹ ಕೃಷ್ಣನಿಗೆ ಶರಣಾಗ್ತಿದ್ದಾರೆ. ಯಾವಾಗ ಅಂದ್ರೆ ಕಷ್ಟದಲ್ಲಿ ಇದ್ದಾಗ. ಮತ್ತೆ ಇಲ್ಲಿ ಪರೀಕ್ಷಿತ ಮಹಾರಾಜ ಅಲ್ವಾ, ಅವರು ಶಾಪಕ್ಕೆ ಒಳಗಾಗ್ತಾರೆ, ಶೃಂಗಿಯ ಶಾಪಕ್ಕೆ ಒಳಗಾಗ್ತಾರೆ. ಇನ್ನೊಂದು ವಾರದಲ್ಲೇನೆ ನಿನಗೆ ಸರ್ಪ ಕಚ್ಚಿ ನೀನು ಸಾವನ್ನ ಅಪ್ಪಬೇಕು ಅಂತ ಹೇಳ್ಬಿಟ್ಟು. ಆಗ ಪರೀಕ್ಷಿತ ಮಹಾರಾಜ ಏನ್ ಮಾಡ್ತಾರೆ, ಅವರು ಭಗವಂತನ ಬಗ್ಗೆ ಅವರು ಕೇಳ್ತಾರೆ ಶುಕಮುನಿಗಳಿಂದ ಅಲ್ವಾ. ಭಗವಂತನ ಬಗ್ಗೆ ಕೇಳಿ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ. ಅವ್ರೂ ಸಹ ಅಲ್ಲಿ ಕಷ್ಟದಲ್ಲಿದ್ದಾರೆ. ಇವರೆಲ್ಲರೂ ಸಹ ದುಃಖದಲ್ಲಿದ್ದವರು ಭಗವಂತನಿಗೆ ಅವರು ಶರಣಾಗಿ ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಮತ್ತೆ ಇಲ್ಲಿ ಧ್ರುವ ಮಹಾರಾಜನಿಗೆ ರಾಜ್ಯ ಬೇಕಾಗಿತ್ತು, ಅಂದ್ರೆ ಹಣ ಬೇಕಾಗಿತ್ತು. ಅದಕ್ಕೋಸ್ಕರ ಅವನು ಭಗವಂತನ ಬಳಿಗೆ ಹೋಗ್ತಾನೆ ಅಲ್ವಾ. ಭಗವಂತನ ಬಳಿಗೆ ಶರಣಾದಾಗ ಅವನಿಗೆ ಧ್ರುವ ನಕ್ಷತ್ರವನ್ನೇ ಅವನು ಪಡಿತಾನೆ, ಶಾಶ್ವತ ಲೋಕವನ್ನೇ ಅವನು ಪಡಿತಾನೆ. ಅದಾದ್ಮೇಲೆ ಸುಗ್ರೀವ ತನ್ನ ಹೆಂಡತಿಯನ್ನ ಮತ್ತೆ ರಾಜ್ಯವನ್ನ ಅವನು ಕಳ್ಕೊಂಡಿರ್ತಾನೆ. ಅವನು ರಾಮನಿಗೆ ಶರಣಾದಾಗ ಮತ್ತೆ ತನ್ನ ಹೆಂಡತಿ ಮತ್ತೆ ರಾಜ್ಯವನ್ನ ವಾಪಸ್ ಪಡಿತಾನೆ. ಅದೇ ತರ ನೈಮಿಷಾರಣ್ಯದ ಋಷಿ ಮುನಿಗಳು, ಅವ್ರಿಗೆ ಕುತೂಹಲ ಇರುತ್ತೆ, ಏನಿದು ಭಗವಂತ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು. ಸೊ ಆಗ ಅವರು ಸೂತ ಗೋಸ್ವಾಮಿ ಅವ್ರ ಹತ್ರ ಭಗವಂತನ ಬಗ್ಗೆ ಅವರು ಕೇಳ್ಕೊತಾರೆ. ಸೊ ಈ ತರ ದುಃಖಿಗಳು ಮತ್ತೆ ಧನವನ್ನ ಅಪೇಕ್ಷೆ ಪಡುವಂತವ್ರು, ಜ್ಞಾನಿಗಳು, ಅವರೆಲ್ಲರನ್ನೂ ಸಹ ಭಗವಂತನ ಬಳಿಗೆ ಹೋಗ್ತಾರೆ. ಇವ್ರನ್ನೆಲ್ಲ ಭಗವಂತ ಪುಣ್ಯವಂತರು ಅಂತ ಕರೀತಾ ಇದ್ದಾರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಾ ಚ ಮಮ ಪ್ರಿಯಃ. ಇಲ್ಲಿ ಕೃಷ್ಣ ಏನ್ ಹೇಳ್ತಿದಾರೆ ಅಂತಂದ್ರೆ, ಈಗ 4 ಜನರು ಭಗವಂತನ ಬಳಿಗೆ ಹೋಗ್ತಾ ಇದ್ರಲ್ಲ, ಇದ್ರಲ್ಲಿ ನನಗೆ ಜ್ಞಾನಿ ಅನ್ನೋನು ತುಂಬಾ ಶ್ರೇಷ್ಠ. ಯಾಕಂದ್ರೆ ಇನ್ನ 3 ವರ್ಗದವರು ಅವರು ಯಾವ್ದೋ ಒಂದು ಉದ್ದೇಶ ಇಟ್ಕೊಂಡು ನನಗೆ ಶರಣಾಗ್ತಾ ಇದ್ದಾರೆ ಅಲ್ವಾ. ಇವಾಗ ದುಃಖದಲ್ಲಿರೋರು ದುಃಖ ಹೋಗ್ಲಿ ಅಂತ ಹೇಳ್ಬಿಟ್ಟು ಶರಣಾಗ್ತಾ ಇದ್ದಾರೆ. ಅರ್ಥಾರ್ಥಿ ಅಂದ್ರೆ ಧನಾರ್ಜನೆ ಬಯಸೋರು ಹಣ ಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬರ್ತಾ ಇದ್ದಾರೆ. ಕುತೂಹಲಿಗಳು ಏನಿಲ್ಲಿ ಇರಬಹುದು ಅಂತ ಹೇಳ್ಬಿಟ್ಟು ಆ ಕುತೂಹಲದಿಂದ ನನ್ನ ಹತ್ರ ಬರ್ತಾ ಇದ್ದಾರೆ. ಆಮೇಲೆ ಅವ್ರದ್ದು ಕುತೂಹಲ ತೀರಿದ್ಮೇಲೆ ಅವರು ವಾಪಸ್ ಅಂದ್ರೆ ಅವರು ಮತ್ತೆ ಭಗವಂತನಿಂದ ಅವರು ವಿಮುಖರಾಗ್ಬಿಡ್ಬೋದು ಅಲ್ವಾ. ಅದೇ ತರ ಧನಾರ್ಥಿಗಳು ಮತ್ತೆ ದುಃಖಿಗಳು ಅವರೆಲ್ಲರೂ ಸಹ ಭಗವಂತನಿಂದ ದೂರ ಹೋಗ್ಬಿಡ್ಬೋದು, ಅವ್ರದ್ದೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಪೂರೈಕೆ ಆದ್ಮೇಲೆ. ಆದ್ರೆ ಜ್ಞಾನಿಗಳು ಆತರ ಅಲ್ಲ ಅಲ್ವಾ. ಅವ್ರಿಗೆ ಯಾವುದೇ ಒಂದು ಇಚ್ಛೆ ಇಲ್ಲದೆ ಅವರು ಭಗವಂತನ ಬಳಿಗೆ ಬರ್ತಿದ್ದಾರೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಿದ್ರೆ, ನನಗೆ ಈ 4 ಜನರಲ್ಲಿ ಜ್ಞಾನಿಗಳಂದ್ರೆ ತುಂಬಾ ಪ್ರಿಯನಾದವನು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು, ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ
ಸಮಹಾತ್ಮ ಸುದುರ್ಲಭ. ನೋಡಿ, ಇಲ್ಲಿ ಜ್ಞಾನಿಗಳದ್ದು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಜ್ಞಾನಿಗಳಿಗೆ ಆ ಕೃಷ್ಣನ ಬಗ್ಗೆ ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ತುಂಬಾ ಜನ್ಮಗಳು ಬೇಕು ಅಂತ ಹೇಳ್ತಿದ್ದಾರೆ. ಬಹುನಾಂ ಜನ್ಮನ, ಮತ್ತೆ ತುಂಬಾ ಜನ್ಮಗಳಾದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಎಲ್ಲವೂ ವಾಸುದೇವನೇ ಅಂತ ಹೇಳ್ಬಿಟ್ಟು, ವಾಸುದೇವಂ ಸರ್ವಮಿತಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಬಹುನಾಂ ಜನ್ಮನಾಮ್ ಅಂತೆ ತುಂಬಾ ಜನ್ಮಗಳು ಬೇಕಾಗುತ್ತೆ. ಆಮೇಲೆ ಅವ್ರು ಅವ್ರಿಗೆ ನನ್ನನ್ನ ಅರ್ಥ ಮಾಡ್ಕೋತಾರೆ. ಆದ್ರೆ ಅಂತಹ ಜ್ಞಾನಿಗಳು ಸಹ ತುಂಬಾ ದುರ್ಲಭ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಮತ್ತೆ ದೇವತೆಗಳ ಆರಾಧನೆ ಬಗ್ಗೆ ಹೇಳ್ತಾ ಇದ್ದಾರೆ. ಕಾಮೈಸ್ತೈರ್ತೈ ಋತಜ್ಞಾನಾಹ ಪ್ರಪದ್ಯಂತೆ ಅನ್ಯ ದೇವತಾಹ ತಂ ನಿಯಮಮಾಸ್ತಾಯ ಪ್ರಕೃತ್ಯ ನಿಯತಾಹ ಸ್ವಯ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನ ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನ ಅನುಸರಿಸುತ್ತಾರೆ. ನೋಡಿ, ಇವಾಗ ನಮ್ಗೆ ಏನಾದ್ರೂ ಕಷ್ಟ ಇದ್ರೆ ಕೃಷ್ಣ ಇಲ್ಲಿ ಏನನ್ನ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ, ನಾವು ಕೃಷ್ಣನಿಗೆ ಶರಣಾಗ್ಬೇಕು. ನಾವು ನೋಡಿದ್ವಲ್ವ ಇದಕ್ಕಿಂತ ಮುಂಚೆ ದುಃಖಿಗಳು, ಮತ್ತೆ ಏನು ಹಣ ಬೇಕಾದವರು, ಕುತೂಹಲಿಗಳು, ಅವರೆಲ್ಲರೂ ಸಹ ಭಗವಂತನಿಗೆ ಶರಣಾದ್ರು ಅವ್ರನ್ನ ಪುಣ್ಯವಂತರು ಅಂತ ಕರೀತಾ ಇದ್ದಾರೆ. ಆದ್ರೆ ಇಲ್ಲಿ ಕೃಷ್ಣ ಯಾರಿಗೆ ಬುದ್ಧಿ ಕಡಿಮೆ ಇದೆಯೋ ಅಂತವ್ರು ದೇವತೆಗಳಿಗೆ ಶರಣಾಗ್ತಾರೆ ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರಿಗೆ ಏನಾದ್ರೂ ಒಂದು ಐಹಿಕ ಬಯಕೆ ಇದೆಯಾ, ಏನೋ ಒಂದು ಆಸೆಗಳನ್ನ ಪೂರೈಸ್ಕೋಬೇಕಾ, ಅವಾಗ ಅವರು ದೇವತೆಗಳಿಗೆ ಹೋಗಿ ಶರಣಾಗ್ತಾರೆ. ತಮ್ಮ ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಅವರು ಪೂಜೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅಂತವ್ರನ್ನ ಇಲ್ಲಿ ಕೃಷ್ಣ ಯಾರ ಬುದ್ಧಿಶಕ್ತಿ ಕದ್ದಿವೆಯೋ ಅಂತ ಹೇಳ್ತಾ ಇದ್ದಾರೆ ಅಲ್ವಂದ್ರೆ, ಕಡಿಮೆ ಬುದ್ಧಿ ಇರೋರು ದೇವತೆಗಳಿಗೆ ಶರಣಾಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ. ಯಾರಾದರೂ ಯಾವುದಾದ್ರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನ ಸ್ಥಿರಗೊಳಿಸುತ್ತೇನೆ ಅಂತ ಹೇಳ್ತಾರೆ. ಇವಾಗ ನಾವೇನಾದ್ರೂ ಯಾವ್ದಾದ್ರು ದೇವತೆ ಹತ್ರ ನಾವು ಹೋಗಿ ಈಗ ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಅಥವಾ ಅವ್ರಿಗೆ ಶರಣಾಗ್ತಿದೀವಿ ಅಂತ ಗೊತ್ತಾಗಿದ ತಕ್ಷಣ ಇವಾಗ ಎಲ್ಲರ ಹೃದಯದಲ್ಲಿ ಅವರು ಪರಮಾತ್ಮನಾಗಿದ್ದಾರೆ ಅಲ್ವಾ, ಆತ್ಮದ ಜೊತೆ ಅವರು ಪರಮಾತ್ಮನಾಗಿದ್ದಾನೆ. ಅವಾಗ ಅವ್ರೇನ್ ಮಾಡ್ತಾರೆ, ಅವರು ಆ ವ್ಯಕ್ತಿಗೆ ಆ ದೇವತೆ ಮೇಲೆ ಹೆಚ್ಚು ಶ್ರದ್ಧೆ ಬರೋ ತರ ಅವ್ರ ಮನಸ್ಸನ್ನ ಕೊಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಾತಯ ಶ್ರದ್ಧೆಯ ಯುಕ್ತ ತಸ್ಯಾರಾಧನಾ ಮೀಹತೆ ಲಭತೆ ಚಾತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನ ಪಡೆಯಲು ಪ್ರಯತ್ನಿಸುತ್ತಾನೆ. ಆದ್ರೆ ವಾಸ್ತವವಾಗಿ ಆ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ ಅಂತ ಹೇಳ್ತಿದ್ದಾರೆ. ಇವಾಗ ಏನಾಗುತ್ತೆ, ಇವಾಗ ದೇವತೆಗಳಿಗೂ ಗೊತ್ತಾಗೋದಿಲ್ಲ ಅಲ್ವಾ, ಯಾಕಂದ್ರೆ ದೇವತೆಗಳು ಸಹ ನಮ್ ತರಾನೇ ಅಲ್ವಾ, ಆದ್ರೆ ಅವ್ರು ನಮಗಿಂತ ಶ್ರೇಷ್ಠರಾದವರು. ಇವಾಗ ದೇವತೆಗಳ ಹೃದಯದಲ್ಲೂ ಸಹ ಪರಮಾತ್ಮ ಇದ್ದಾನೆ. ಅವಾಗ ಅವರು ಪರಮಾತ್ಮನಾಗಿ ಅವ್ರು ಏನ್ ಮಾಡ್ತಾರೆ, ದೇವತೆಗಳಿಗೆ ಪ್ರೇರಣೆಯನ್ನ ಕೊಡ್ತಾನೆ. ಈ ತರ ಒಬ್ಬ ಭಕ್ತ ನಿನ್ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನೀನು ಅವರ ಅಭೀಷ್ಟಗಳನ್ನೆಲ್ಲ ನೀನು ಪೂರೈಸು ಅಂತ ಹೇಳ್ಬಿಟ್ಟು ಆ ದೇವತೆಯ ಮೂಲಕ ನಮ್ಮ ಅಭೀಷ್ಟವನ್ನ ಅವರು ಪೂರೈಸೋ ತರ ಅವ್ರು ಮಾಡ್ತಾರೆ. ಅಂದ್ರೆ ಇಲ್ಲಿ ಏನರ್ಥ, ಇಂಡೈರೆಕ್ಟ್ ಆಗಿ ನಮ್ಗೆ ಭಗವಂತನೇ ಅವರು ನಮ್ಮ ಆಸೆಯನ್ನ ಪೂರೈಸ್ತಾ ಇದ್ದಾರೆ ಅಲ್ವಾ. ನೋಡಿ, ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇವಾಗ ದೇವತೆಗಳಿಗೆ ಶರಣಾದ್ರೂ ಸಹ ನಮ್ಮ ಆಸೆಗಳನ್ನ ಪೂರೈಸ್ಲಿಕ್ಕೆ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಂತವಂತು ಫಲಂ ತೇಷಾಂ ತದ್ಭವತ್ ಕೆಲ್ಪಮೇಧಸಾಂ ದೇವಾನ್ ದೇವಯ ಜೋಯಾಂತಿ ಮದ್ಭಕ್ತಾಯಾಂತಿ ಮಾಮಪಿ. ಅಲ್ಪ ಬುದ್ಧಿಯವರು ದೇವತೆಗಳನ್ನ ಪೂಜಿಸುತ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪ ಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದ್ರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನ ಮುಟ್ಟುವರು ಅಂತ ಹೇಳ್ತಾರೆ. ನೋಡಿ, ಯಾರು ದೇವತೆಗಳನ್ನ ಪೂಜೆ ಮಾಡ್ತಾರೆ ಅಂತಂದ್ರೆ ಅಲ್ಪ ಬುದ್ಧಿಯವರು ಪೂಜೆ ಮಾಡ್ತಾರೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಹೇಳಿದ್ರು ಅಲ್ವಾ, ಇವಾಗ ದೇವತೆಗಳಿಂದ ಬರುವಂತಹ ವರವನ್ನು ಸಹ ಯಾರು ಕೊಡ್ಲಿಕ್ಕೆ ಸಾಧ್ಯ, ಭಗವಂತನೇ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ. ಇವಾಗ ಅಕಸ್ಮಾತ್ ಏನಾದ್ರು ಇವಾಗ ಒಬ್ಬ ಮಗ ಏನಾದ್ರು ತಂದೆ ಮೇಲೆ ಕೋಪ ಮಾಡ್ಕೊಂಡು ಇವಾಗ ದೂರ ಹೋದಾಗ, ಇವಾಗ ತಂದೆ ಏನಾದ್ರು ಕೊಟ್ರೆ ಮಗ ಇಸ್ಕೊಳಕ್ ಹೋಗೋದಿಲ್ಲ. ಅವಾಗ ತಂದೆಗೆ ನೋಡಕ್ ಆಗಲ್ಲ ಮಗ ಆತರ ಒಂದು ಸ್ಥಿತಿಯಲ್ಲಿ ಇರೋದನ್ನ. ಆಗ ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರೋರ ಮೂಲಕ ಮಗನಿಗೆ ಅದನ್ನ ತಲುಪಿಸೋ ತರ ಅವ್ರು ಮಾಡ್ತಾರೆ ಅಲ್ವಾ. ಅದೇ ತರನೇ ಇವಾಗ ಭಗವಂತ ನಾವೇನಾದ್ರೂ ದೇವತೆಗಳಿಗೆ ಶರಣಾದಾಗ ನಮ್ಗೆ ಭಗವಂತ ದೇವತೆಗಳ ಮೂಲಕ ನಮ್ಗೆ ವರವನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ದೇವತೆಗಳು ಇವಾಗ ಏನಾದ್ರು ನಮ್ಗೆ ವರವನ್ನ ಕೊಟ್ರೆ ಅದು ಅಲ್ಪ ಕಾಲದ್ದು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇವಾಗ ನೋಡಿದ್ವಿ, ಇವಾಗ ಹಿರಣ್ಯಕಶಿಪು ಮತ್ತೆ ರಾವಣ ಅವರೆಲ್ಲರೂ ಸಹ ದೇವತೆಗಳನ್ನ ಪೂಜೆ ಮಾಡಿದ್ರು. ಅವರಿಂದ ಪಡೆದಿರುವಂತಹ ವರ ಅದು ಅಲ್ಪ ಕಾಲದ್ದು, ಅದು ಶಾಶ್ವತವಾದದ್ದಲ್ಲ. ಅದೇ ಧ್ರುವ ಮಹಾರಾಜ ಅವರು ವಿಷ್ಣುವಿನ ಪೂಜೆನ ಮಾಡ್ತಾರೆ, ಕೊನೆಗೆ ಅವ್ರಿಗೆ ಏನ್ ಸಿಗುತ್ತೆ, ಶಾಶ್ವತವಾದ ಧ್ರುವಲೋಕ ಸಿಗುತ್ತೆ ಅಲ್ವಾ. ಅದಕ್ಕೆ ಭಗವಂತನಿಗೆ ನಾವು ಪೂಜೆ ಮಾಡಿದಾಗ ಅದು ಶಾಶ್ವತವಾದ ಫಲವನ್ನ ಕೊಡುತ್ತೆ. ಮತ್ತೆ ಇವಾಗ ನಾವೇನಾದ್ರೂ ದೇವತೆಗಳನ್ನ ಪೂಜೆ ಮಾಡಿದ್ರೆ ನಾವು ದೇವತೆಗಳ ಲೋಕಕ್ಕೆ ಹೋಗ್ಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ದೇವತೆಗಳ ಲೋಕ ಎಲ್ಲಿದೆ, ಅದು ಈ ಭೌತಿಕ ಪ್ರಪಂಚದಲ್ಲಿದೆ ಅಲ್ವಾ. ನಾವು ಕೃಷ್ಣನನ್ನ ಪೂಜೆ ಮಾಡಿದ್ರೆ ಮಾತ್ರ ನಾವು ಈ ಭೌತಿಕ ಪ್ರಪಂಚನ ಮೀರಿ ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂಭಾವ ಮಜಾನಂತೋ ಮಮಾವ್ಯಯಮನುತ್ತಮಂ.
ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೇ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವಾದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ ಅಂತ ಹೇಳ್ತಾರೆ. ನೋಡಿ ಕೃಷ್ಣ ಏನನ್ನ ಹೇಳ್ತಾ ಇದಾರೆ. ಕೃಷ್ಣನಿಗೆ ಇವಾಗ ಅವ್ರು ದ್ವಾಪರ ಯುಗದಲ್ಲಿ ಈ ಭೌತಿಕ ಪ್ರಪಂಚಕ್ಕೆ ಬಂದ್ರು ಅಲ್ವಾ. ಅದಕ್ಕೆ ಜನಗಳು ಏನ್ ಹೇಳ್ತಾರೆ ಅಂತಂತಂದ್ರೆ ಕೃಷ್ಣನ ಆ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡಿರೋರು ಕೃಷ್ಣ ಅವನು ನಿರಾಕಾರ, ಅವನಿಗೆ ಯಾವುದೇ ಒಂದು ಆಕಾರ ಇಲ್ಲ. ಅಂದ್ರೆ ಅವನು ಪರಮ ಸತ್ಯನಾಗಿ ಅವನು ಎಲ್ಲಿದನೋ ಆ ಜಾಗದಲ್ಲಿ ಅವನು ನಿರಾಕಾರದಲ್ಲಿದ್ದಾನೆ. ಅವನು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವನು ಆ ಕೃಷ್ಣನ ರೂಪ, ಒಂದು ವ್ಯಕ್ತಿಯ ರೂಪವನ್ನ ಪಡ್ಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು ಅವ್ರು ಆತರ ಯೋಚನೆ ಮಾಡ್ತಾರೆ. ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದಾರೆ, ನಾನು ಮೊದಲು ನಿರಾಕಾರನಾಗಿದ್ದು ಅನಂತರ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಅಂತ ಅವ್ರು ಭಾವಿಸ್ತಾ ಇದ್ದಾರೆ. ಆದ್ರೆ ಅವ್ರ ತಿಳುವಳಿಕೆ ತುಂಬಾ ಚಿಕ್ಕ ಮಟ್ಟದ್ದು, ಅಲ್ಪವಾದದ್ದು ಅವರ ತಿಳುವಳಿಕೆ. ಅವ್ರಿಗೆ ಅರ್ಥ ಆಗ್ತಿಲ್ಲ, ನನ್ನ ಉನ್ನತ ಸ್ವರೂಪ ಅರ್ಥ ಆಗ್ತಿಲ್ಲ, ನನಗೆ ನಾಶ ಅನ್ನೋದಿಲ್ಲ, ನಾನು ಪರಮೋಚ್ಚ, ನನ್ನ ಉತ್ಕೃಷ್ಟ ಸ್ಥಾನ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನ ವಿಜಾನಾತಿ ಲೋಕೋ ಮಾಮಜಮವ್ಯಯಂ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ, ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು ಅಂತ ಹೇಳ್ತಾರೆ. ನೋಡಿ ಕೃಷ್ಣ ಮೂಢರಿಗೆ ಅವರು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅವರು ತಮ್ಮನ್ನ ತಾವು ಅವರು ತಮ್ಮ ಅಂತರಂಗ ಶಕ್ತಿಯಿಂದ ಅವರು ಕವರ್ ಮಾಡ್ಕೊಂಡಿರ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ನನ್ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನಗೆ ಹುಟ್ಟು ಅನ್ನೋದಿಲ್ಲ, ನನಗೆ ನಾಶ ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ನನ್ನನ್ನ ಅರ್ಥ ಮಾಡ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನ ಬಲ್ಲೆ. ನಾನು ಎಲ್ಲ ಜೀವಿಗಳನ್ನು ಬಲ್ಲೆ, ಆದ್ರೆ ನನ್ನನ್ನು ಬಲ್ಲವರು ಯಾರು ಇಲ್ಲ. ನೋಡಿ ಕೃಷ್ಣನನ್ನ ಅರ್ಥ ಮಾಡ್ಕೊಂಡವ್ರು ಯಾರು ಇಲ್ಲ. ಯಾಕಂದ್ರೆ ಅವರು ಮೂಲ ಪುರುಷ ಅಲ್ವಾ. ಇವಾಗ ನೋಡಿ ನಮ್ಮ ತಂದೆ ತಾಯಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಲ್ವಾ. ನಮ್ಮ ತಂದೆ ತಾಯಿಗಳು ನಮ್ಗೆ ಹೇಳ್ಬೇಕು, ನಾನು ಈ ತರ ಇದ್ದೆ, ನಾನು ಇಲ್ಲಿ ಹುಟ್ಟಿದೆ, ನಾನು ಇಲ್ಲಿ ಓದ್ದೆ, ನಾನು ಈ ತರ ಕಷ್ಟಪಟ್ಟೆ, ಈ ತರ ನಿಮ್ಮನ್ನ ಬೆಳೆಸ್ತೆ ಅಂತ ಅವ್ರು ಹೇಳಿದ್ರೆ ಅಷ್ಟೇ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಕೃಷ್ಣ ಮೂಲ ಪುರುಷ. ಅದಕ್ಕೆ ನನಗೆಲ್ಲ ಗೊತ್ತು, ಭೂತ ಭವಿಷ್ಯತ್ತು ವರ್ತಮಾನ, ಬರೇ ಒಬ್ಬರ ಬಗ್ಗೆ ಅಲ್ಲ, ಎಲ್ಲಾ ಜೀವಿಗಳ ಬಗ್ಗೆ ಗೊತ್ತು, ಆದ್ರೆ ನನ್ನನ್ನ ತಿಳ್ಕೊಂಡವರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯೇಷಾಂ ತ್ವಂತ್ವಗತಂ ಪಾಪಾಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ನೋಡಿ ಇದು ತುಂಬಾ ಮುಖ್ಯವಾದದ್ದು ಶ್ಲೋಕ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ನೋಡಿ ಇವಾಗ ಭಗವಂತನ ಸೇವೆಯಲ್ಲಿ ಯಾರೆಲ್ಲ ನಿರತರಾಗಿದ್ದಾರೋ ನೀವು ಅರ್ಥ ಮಾಡ್ಕೋಬೇಕು, ಅವರು ಎಲ್ಲ ಪಾಪಗಳಿಂದ ಅವರು ಮುಕ್ತರಾಗಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಅವರು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನ ಮಾಡಿದ್ದಾರೆ, ಮತ್ತೆ ಇಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಕಾರ್ಯಗಳು ನಿರ್ಮೂಲವಾಗಿರುತ್ತೆ. ಅವಾಗ ಅವ್ರಿಗೆ ಭಗವಂತನ ಆ ಒಂದು ಸೇವೆಯಲ್ಲಿ ದೃಢ ಮನಸ್ಸಿಂದ ನಿರತನಾಗ್ಲಿಕ್ಕೆ ಸಾಧ್ಯ. ನೋಡಿ ಇವಾಗ ನೀವೆಲ್ಲ ಬಂದು ಇಲ್ಲಿ ಭಗವದ್ಗೀತೆ ಕ್ಲಾಸ್ ಅನ್ನ ಕೇಳ್ತಾ ಇದ್ದೀರಾ ಅಂತಂದ್ರೆ ನೀವೆಲ್ಲನೂ ಸಹ ಪುಣ್ಯವಂತರು. ಇಲ್ಲಾಂದ್ರೆ ಆಕಸ್ಮಿಕವಾಗಿ ನೀವು ಬಂದು ಇಲ್ಲಿ ಕುತ್ಕೊಂಡು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಇಲ್ಲಿ ಕೃಷ್ಣನೇ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾರು ಪುಣ್ಯ ಮಾಡಿದಾರೋ ಅವರಷ್ಟೇ ಇಲ್ಲಿ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಯಾರಾದ್ರೂ ಓದ್ತಿರಾ ಇದನ್ನ? ಇನ್ನೆರಡು ಶ್ಲೋಕಗಳಿದೆ, ನೀವು 4-5 ಜನ ಹ್ಯಾಂಡ್ ರೈಸ್ ಮಾಡಿದ್ರಿ. ಟೈಮ್ ಆಯ್ತು ಅಂತ ನಾನು ನಿಮ್ಗೆ ಅವಕಾಶ ಕೊಡ್ಲಿಲ್ಲ. ಇನ್ನೆರಡು ಶ್ಲೋಕಗಳಿದೆ, ಯಾರಾದ್ರೂ ಓದೋ ಹಾಗಿದ್ರೆ ಓದಿ. ಹರೇ ಕೃಷ್ಣ ಗುರುಜಿ. ಓದಿ ಪ್ರಭುಜಿ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಃ ಕೃಷ್ಣ ಮಧ್ಯಾತ್ಮಂ ಚರ್ಮ ಚಾಕಿಲಂ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ ನಮ್ಗೆ ನಮ್ಮ ತೊಂದರೆಗಳು ಏನಂತಾನೆ ನಮ್ಗೆ ಗೊತ್ತಿಲ್ಲ ಅಲ್ವಾ. ನಾವೇನೋ ಒಂದು ನಿನ್ಗೇನಪ್ಪ ತೊಂದರೆ ಇದೆ ಅಂದ್ರೆ ನಾವೇನೋ ಒಂದು ಚಿಕ್ಕ ಪುಟ್ಟದು ಹೇಳ್ತೀವಿ, ಕೋಳಿ ಜಗಳ ಆಗಿರೋದು ಹೇಳ್ತೀವಿ ಅಲ್ವಾ. ಆದ್ರೆ ನಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿ ಈ 4 ನಮ್ಮ ಶಾಶ್ವತ ತೊಂದರೆಗಳು ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ನೋಡಿ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಯಾರಿಗೆ ಇದು ಗೊತ್ತಿದೆ ನಮ್ಮ ನಿಜವಾದ ತೊಂದರೆ ಅಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ. ಸೊ ನಾವು ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಸಾವನ್ನ ಅನುಭವಿಸೋದು, ಮತ್ತೆ ಜರ ಅಂದ್ರೆ ಮುಪ್ಪನ್ನ ಅನುಭವಿಸೋದು, ಮತ್ತೆ ರೋಗಗಳಿಗೆ ತುತ್ತಾಗೋದು. ಈ 4 ನಮ್ಮ ಶಾಶ್ವತ ತೊಂದರೆಗಳು.
ಸೊ ಇದರಿಂದ ಯಾರು ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ಶ್ರಮಿಸ್ತಾ ಇದಾರಲ್ಲ ಅವ್ರನ್ನ ಬುದ್ಧಿವಂತರು ಅಂತ ಕರೀತಾ ಇದಾರೆ. ಇಲ್ಲಿ ಹೆಚ್ಚು ಹಣ, ಅಂತಸ್ತು, ಆಸ್ತಿ ಅಧಿಕಾರವನ್ನ ಪಡೆಯೋರ್ನ ಇಲ್ಲಿ ಬುದ್ಧಿವಂತರು ಅಂತ ಕರೀತಾ ಇಲ್ಲ ಕೃಷ್ಣ. ಯಾರು ಈ ಒಂದು ಚಕ್ರ ಇದೆಯಲ್ಲ ಅದರಿಂದ ಹೊರಗಡೆ ಬರೋರ್ನ ಬುದ್ಧಿವಂತರು ಅಂತ ಕರೀತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ, ಅವರು ಭಕ್ತಿ ಸೇವೆಯನ್ನ ಮಾಡಿ ಅವರು ಭಗವಂತನಲ್ಲಿ ಆಶ್ರಯವನ್ನ ಅವರು ಪಡಿತಾರೆ. ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು. ಅವ್ರು ಏನ್ ಹೇಳ್ತಾರೆ, ನಿಜವಾಗಿ ಅವರು ಬ್ರಹ್ಮನ್ ಅಂತ ಕರಿತಾ ಇದಾರೆ. ಬ್ರಹ್ಮ ಜಾನಾತಿ ಇದು ಬ್ರಾಹ್ಮಣ. ಇವಾಗ ನಾವ್ ಈ ದೇಹ ಅಲ್ಲ ಆತ್ಮ ಅಂತ ಯಾರು ಅರ್ಥ ಮಾಡ್ಕೊಂಡಿದ್ರೆ ಅವ್ರನ್ನ ಇಲ್ಲಿ ಬ್ರಹ್ಮನ್ ಅಂತ ಕರಿತಾ ಇದ್ದಾರೆ. ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲವರು. ಅವ್ರಿಗೆ ಗೊತ್ತು ವಸ್ತುಸ್ಥಿತಿ ಅಲ್ವಾ. ಮನುಷ್ಯ ಜನ್ಮ ಬಂದಾಗ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು, ಪ್ರಾಣಿಗಳ ತರ ಜೀವನ ಮಾಡಿ ನಾವು ಹೋಗ್ಬಾರ್ದು ಅಂತ ಅವ್ರಿಗೆ ಗೊತ್ತು ಅಲ್ವಾ. ಅಂತವ್ರು ಏನ್ ಮಾಡ್ತಾರೆ, ಭಗವಂತನಿಗೆ ಶರಣಾಗ್ತಾರೆ, ಭಕ್ತಿ ಸೇವೆಯನ್ನ ಮಾಡ್ತಾರೆ. ಈ ಹುಟ್ಟು ಸಾವಿನ ಚಕ್ರದಿಂದ ಹೊರಗಡೆ ಬರ್ಲಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾರೆ ಅಲ್ವಾ. ಯಾಕಂದ್ರೆ ನಮ್ಗೆ ಮುಕ್ತಿಯನ್ನ ಕೊಡೋರು ಮುಕ್ತಿದಾತ ಮುಕುಂದ ಮಾತ್ರ, ಬೇರೆಯವ್ರು ಯಾರು ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೊನೆಯ ಶ್ಲೋಕ. ಹರೇ ಕೃಷ್ಣ. ಇದನ್ನ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ನನ್ನ ಸಂಪೂರ್ಣ ಪತ್ನಿ ಇರುವವರು ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು. ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಓದಿ ಮಾತಾಜಿ, ಶ್ಲೋಕ ಓದ್ತಾ ಇದ್ರಲ್ಲ ಓದಿ. ಹರೇ ಕೃಷ್ಣ ಮಾತಾಜಿ. ಸಾಧಿಭೂತಾದಿ ದೈವಂ ಮಾ ಸಾಧಿ ಯಜ್ಞಂ ಚ ಯೇ ವಿದೌ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದ್ಯುರ್ಯುಕ್ತ ಚೈತಸಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ನಾಳೆಯ ಅಧ್ಯಾಯಕ್ಕೆ ಇದು ನಾಂದಿ. ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು. ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು ಅಲ್ವಾ. ನಮ್ಗೇನಾದ್ರೂ ಒಂದ್ ಸ್ವಲ್ಪ ತಲೆನೋವು ಬಂದ್ರೆ ನಮ್ಗೆ ಹರಿನಾಮ ಹೇಳ್ಕೊಳ್ಳಿ ಅಂದ್ರೆ ನಮ್ಗೆ ಆಗೋದಿಲ್ಲ ಅಲ್ವಾ. ಒಂದ್ ಸ್ವಲ್ಪ ಜ್ವರ ಬಂದ್ರೆ ನಾವು ಮಲ್ಕೊಂಡ್ಬಿಡ್ತೀವಿ ಬೆಚ್ಚಿಗೊತ್ಕೊಂಡು ಅಲ್ವಾ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಮರಣ ಕಾಲದಲ್ಲಿ ಭಗವಂತನನ್ನ ಯೋಚನೆ ಮಾಡ್ಬೇಕಾ, ಭಗವಂತನ ಬಗ್ಗೆ ಯಾಕೆ ನಾನು ನಾಮಸ್ಮರಣೆ ಮಾಡ್ಬೇಕು ಮರಣ ಕಾಲದಲ್ಲಿ ಅಂತ ನಮ್ಗೆ ಯೋಚನೆ ಬರುತ್ತೆ ಅಲ್ವಾ. ಇದಕ್ಕೆ ಉತ್ತರವನ್ನ ನಮ್ಗೆ ಕೃಷ್ಣ ನಾಳೆಯ ಅಧ್ಯಾಯದಲ್ಲಿ ಕೊಡ್ತಾ ಇದ್ರೆ. ತುಂಬಾ ಮುಖ್ಯವಾದಂತಹ ಅಧ್ಯಾಯ ನಾಳೆ ಅಲ್ವಾ. ಎಲ್ಲರೂ ಅದನ್ನ ತಿಳ್ಕೊಬೇಕು. ನಮ್ಮ ಜೀವನದ ಗುರಿ ಏನು ಅನ್ನೋದನ್ನ ನಮ್ಗೆ ನಾಳೆ ಕೃಷ್ಣ ತಿಳಿಸಿ ಕೊಡ್ತಾ ಇದ್ದಾರೆ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಕೃಷ್ಣ, ಮರಣ ಕಾಲದಲ್ಲಿಯೂ ನನ್ನ ಸ್ಮರಣೆ ಮಾಡ್ಕೊಳ್ಲಿಕ್ಕೆ ಯಾರಿಗೆ ಸಾಧ್ಯ ಅಂತಂದ್ರೆ, ಯಾರು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಎಲ್ಲದರ ಪ್ರಭು ಅವರೇ ಅಂತ. ಮತ್ತೆ ಏನೇ ಈ ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ, ದೇವತೆಗಳು ಎಲ್ಲದರ ನಿಯಂತ್ರಣ ಮಾಡೋನು ಕೃಷ್ಣ ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಭಗವಂತನನ್ನ ಮರಣ ಕಾಲದಲ್ಲೂ ಸಹ ಅವರು ಜ್ಞಾಪಿಸ್ಕೊಳ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಾಳೆ ಅಧ್ಯಾಯದಲ್ಲಿ ಯಾಕೆ ನಾವು ಕೃಷ್ಣನನ್ನ ಮರಣ ಕಾಲದಲ್ಲೂ ನಾವು ಜ್ಞಾಪಿಸ್ಕೋಬೇಕು, ನಮ್ಗೆ ಏನ್ ಸಿಗುತ್ತೆ, ಯಾಕೆ ಕೃಷ್ಣ ಮಾಮೂಲಿ ಟೈಮಲ್ಲೇ ನಮ್ಗೆ ಜ್ಞಾಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಇನ್ನ ಮರಣ ಸಮಯದಲ್ಲಿ ನಮ್ಗೆ ಏನ್ ಹೇಳ್ತಾರೆ ಆಚಾರ್ಯರು ಅಂತಂದ್ರೆ ಅಲ್ಲಿ ಎಷ್ಟು ನೋವಿರುತ್ತೆ. ನಮ್ಮ ಆತ್ಮ ಈ ದೇಹವನ್ನ ಬಿಟ್ಟು ಹೋಗ್ಬೇಕಂತಂದ್ರೆ, ಈಗ ಒಂದು ಚೇಳು ನಮ್ಗೆ ಕಚ್ಚಿದ್ರೇನೆ ಅದರ ನೋವನ್ನ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಆ ಮರಣ ಸಮಯದಲ್ಲಿ ಎಷ್ಟು ನೋವಿರುತ್ತೆ ಅಂತಂದ್ರೆ, ಒಂದೇ ಜಾಗದಲ್ಲಿ ಈಗ ಒಂದು ಚೇಳಲ್ಲ, ಸಾವಿರಾರು ಚೇಳುಗಳು ಒಂದೇ ಜಾಗದಲ್ಲಿ ನಮಗೆ ಕುಟುಕಿದ್ರೆ ಹೇಗೆ ನೋವಿರುತ್ತೋ ಅಷ್ಟು ನೋವಿರುತ್ತಂತೆ ನಮ್ಮ ದೇಹದಿಂದ ಆತ್ಮ ಹೋಗ್ಬೇಕಾದ್ರೆ. ಅಂತ ಸಮಯದಲ್ಲಿ ನಾವು ಭಗವಂತನ ಜ್ಞಾಪಿಸ್ಕೊಳ್ಲಿಕ್ಕೆ ಸಾಧ್ಯನಾ? ಆದ್ರೂ ಜ್ಞಾಪಿಸ್ಕೊತಾ ಇದ್ದಾರೆ ಇಲ್ಲಿ ಯಾರು ಭಗವಂತನ ಆ ಒಂದು ಸರ್ವೋಚ್ಚ ಸ್ಥಾನವನ್ನ ಅರ್ಥವ್ರು. ಯಾಕೆ ಕೃಷ್ಣ ಮರಣ ಸಮಯದಲ್ಲೂ ಅವರನ್ನ ಜ್ಞಾಪಿಸ್ಕೋಬೇಕು ಅಂತ ಇಲ್ಲಿ ಇಚ್ಛೆಯನ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಾಳೆ ತಿಳ್ಕೊಳ್ಳೋಣಂತೆ. ಸೊ ಇವತ್ತಿನ ಅಧ್ಯಾಯದಲ್ಲಿ 30 ಶ್ಲೋಕಗಳಿತ್ತು. ನಾವು ಕೃಷ್ಣನ ಬಗ್ಗೆ ನಾವು ತಿಳ್ಕೊಂಡ್ವಿ. ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ, ಮತ್ತೆ ಈ 8 ಅಂಶಗಳು, ಭೂಮಿ, ಅಗ್ನಿ, ನೀರು, ವಾಯು, ಮತ್ತೆ ಆಕಾಶ, ಇವೆಲ್ಲವೂ ಸಹ, ಮತ್ತೆ ಮನಸ್ಸು, ಬುದ್ಧಿ, ಮನಸ್ಸು, ಬುದ್ಧಿ, ಇನ್ನೊಂದೇನು ಅಹಂಕಾರ, ಈ 3. ಸೊ ಇವೆಲ್ಲನೂ ಸಹ ಭಗವಂತನ ಶಕ್ತಿ ಅಂತ ನಾವು ತಿಳ್ಕೊಂಡ್ವಿ. ಭಗವಂತನಿಗೆ ಉನ್ನತ ಮಟ್ಟದ ಶಕ್ತಿ ಮತ್ತೆ ಕೆಳಮಟ್ಟದ ಶಕ್ತಿ ಇದೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಪ್ರತಿಯೊಂದರಲ್ಲೂ ಸಹ ಕೃಷ್ಣನ ಸ್ಮರಣೆನ ನಾವು ಮಾಡ್ಕೋಬಹುದು ಅಂತ ನಾವು ತಿಳ್ಕೊಂಡ್ವಿ. ಕೃಷ್ಣ ಸರ್ವವ್ಯಾಪಿ ಅಂತ ತಿಳ್ಕೊಂಡ್ವಿ. ಕೃಷ್ಣ ಸರ್ವವ್ಯಾಪಿ ಇದ್ರೂ ಎಲ್ಲರೂ ಅವ್ರನ್ನ ಅರ್ಥ ಮಾಡ್ಕೊಳೋದಿಲ್ಲ. ಯಾಕೆ ಅಂತಂದ್ರೆ ನಾವು ಮಾಯೆಗೆ ಒಳಗಾಗಿದ್ದೀವಿ, ನಾವು 3 ಗುಣಗಳಿಂದ ಬಂಧಿತರಾಗಿದ್ದೀವಿ. ಅದಕ್ಕೆ ಕೃಷ್ಣನನ್ನ ನಾವು ಅರ್ಥಕೋತಾ ಇಲ್ಲ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಕೃಷ್ಣನನ್ನ ನಾವು ಈ 3 ಮಾಯೆಯಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ನಾವು ಕೃಷ್ಣನಿಗೆ ಶರಣಾಗ್ಬೇಕು ಅಂತ ತಿಳ್ಕೊಂಡ್ವಿ. 4 ತರದ ಜನಗಳು ಕೃಷ್ಣನಿಗೆ ಶರಣಾಗ್ತಾರೆ, 4 ತರದ ಜನಗಳು ಕೃಷ್ಣನಿಗೆ ಶರಣಾಗೋದಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಕೃಷ್ಣ ನಮ್ಗೆ ಕೊನೆಗೆ ದೇವತಾ ಆರಾಧನೆ ಬಗ್ಗೆ ಹೇಳಿದ್ರು. ಆ ಅಲ್ಪ ಬುದ್ಧಿಯವರು ಮಾತ್ರನೇ ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ.
ಆಮೇಲೆ ಭ್ರಮೆಯಿಂದ ನಾವು ಭಕ್ತಿಗೆ ನಾವು ಬರ್ಬೇಕು. ನಾವು ಪುಣ್ಯವಂತರಾದ್ರೆ ಮಾತ್ರ ನಾವು ಈ ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿಕೊಟ್ರು. ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ದೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ಎಲ್ಲರೂ ಸಂತೋಷವಾಗಿರಿ. ನೆನೆ ಪ್ರಭುಜಿಗಳು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಗೆ ಹೇಳ್ಕೋಬೇಕು ಅಂತ. ತಡ ಮಾಡಬೇಡಿ, ಈಗ್ಲೇ ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಸೊ ಈಗ ನಿಮ್ಗೆ ಸಿಕ್ಕಿರುವಂತಹ ಈ ಒಂದು ಅವಕಾಶವನ್ನ, ಈ ಜ್ಞಾನವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದನ್ನೇ ನಾವು ಇವತ್ತು ಕಲ್ತ್ಕೊಂಡಿದ್ದು ಜ್ಞಾನ ವಿಜ್ಞಾನ ಯೋಗ ಅಲ್ವಾ. ನಾವ್ ಏನ್ ತಿಳ್ಕೊತಾ ಇದೀವಿ ಇಲ್ಲಿ ಕೃಷ್ಣನ ಒಂದು ಹೇಳ್ತಾ ಇರೋ ಜ್ಞಾನ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಸಾರ್ಥಕ ಮಾಡ್ಕೋಬೇಕು ನಮ್ಮ ಈ ಮಾನವ ಜನ್ಮವನ್ನ. ಹರೇ ಕೃಷ್ಣ. ಪ್ರತಿ ಕ್ಷಣನೂ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣನೂ ಕೃಷ್ಣನನ್ನ ಮರೆತು ಇರ್ಬೇಡಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ತುಂಬಾ ವ್ಯತ್ಯಾಸ ಆಗಿದೆ. ಹಾ ಮಾತಾಜಿ, ನೀವು ಯಾವಾಗ ಇದು ಫಸ್ಟ್ ಕ್ಲಾಸ್ ಅಂದ್ರೆ ಇದೇ ಫಸ್ಟ್ ಟೈಮ್ ನೀವು ಸೇರ್ಕೊಂಡಿರೋದು ಮಾತಾಜಿ 18 days ಕ್ಲಾಸ್ಗೆ? ಇಲ್ಲ ಮಾತಾಜಿ, ಇದು 2ನೇ ಸಲ ಮಾತಾಜಿ. ಹರಿ ಬೋಲ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೀವ ಚಾಟಿಂಗ್ ಮಾಡ್ತಾ ಇದೀರಾ ಮಾತಾಜಿ? ಎಸ್ ಮಾತಾಜಿ, ಮಾಡ್ತೀನಿ. ಅದು ತುಂಬಾನೇ ವ್ಯತ್ಯಾಸ ಆಗಿದೆ. ಚಾಂಟಿಂಗ್ ಮಾಡ್ತಾ, ಭಗವದ್ಗೀತೆ ಕ್ಲಾಸ್ ಕೇಳ್ತಾ. ಏನ್ ವ್ಯತ್ಯಾಸ ಆಗಿದೆ ಅಂತ ನೀವು ಶೇರ್ ಮಾಡಿದ್ರೆ ಬೇರೆಯವ್ರಿಗೂ ಅದು ಹೆಲ್ಪ್ ಆಗುತ್ತೆ ಮಾತಾಜಿ. ನಾವು ಏನು ಮುಂಚೆ ನಾವು ಭಗವಂತನ ಬಗ್ಗೆ ತಿಳ್ಕೊಬೇಕು ಅಂತ ಹೇಗೆ ನಾವು ಮನ್ಸಲ್ಲಿ ಅನ್ಕೊಂಡಿದ್ವಿ, ಹಾಗೆ ಮರುಕ್ಷಣನೇ ನಮ್ ಈ ಆಶೆನ ಈಡೇರಿಸ್ಬಿಟ್ಟಿದಾನೆ ಭಗವಂತ. ನಾವು ಚಾಂಟಿಂಗ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ, ಅದನ್ನು ಕೂಡ ಈಡೇರಿಸಿದ. ಮತ್ತೆ ನಾವು ಕ್ಲಾಸ್ ಕೇಳ್ಬೇಕು ಅಂತ ಅನ್ಕೊಂಡ್ವಿ, ಬುಕ್ ಓದಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ಅಲ್ವಾ ಮಾತಾಜಿ? ಹಾ ಹೌದು, ಗುರುಗಳ ಮುಖೇನ ನೀವು ಕಲ್ತ್ಕೋಬೇಕು. ಹೌದು ಮಾತಾಜಿ. ಅದು ನಮ್ಗೆ ಕ್ಲಾಸ್ ಕೇಳೋಕೆ ಮತ್ತೊಂದು ಅವಕಾಶ ಸಿಕ್ತು. ಇವರು ಇಸ್ಕಾನ್ ಮಂಗಳೂರು ಟೆಂಪಲ್ ಇಂದ ನಮ್ಗೆ ಅವಕಾಶ ಸಿಕ್ತು. ಮತ್ತೆ ನಮ್ಗೆ ಮಂಗಳಾರತಿ ಅಟೆಂಡ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಆಗಿತ್ತು. ನಾವು ಟೆಂಪಲ್ ಹೋಗಕ್ ಆಗೋದಿಲ್ಲ, ಅದು ಒಂದು ಕೂಡ ಅವಕಾಶ ಸಿಕ್ತು ಮಾತಾಜಿ. ಹರಿ ಬೋಲ್ ಮಾತಾಜಿ. ಸೊ ನೀವು 4:30 ಗಂಟೆಗಾದ್ರೆ ಮಂಗಳಾರತಿ ಅಟೆಂಡ್ ಮಾಡ್ತಾ ಇದೀರಾ ಹಾಗಾದ್ರೆ? ಎಸ್ ಮಾತಾಜಿ. ಹರಿ ಬೋಲ್ ಹರಿ ಬೋಲ್. 15 days ಆಯ್ತು. ಹರಿ ಬೋಲ್ ಮಾತಾಜಿ. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮಾತಾಜಿ. ಅದೇ ಮಾತಾಜಿ, ನಾವ್ ಏನ್ ಮನ್ಸಲ್ಲಿ ಅನ್ಕೊಂತೀವಿ ಅದು ಈಡೇರ್ತಾನೆ ಹೋಗ್ತಾ ಇದೆ ಭಗವಂತನ ಭಕ್ತಿ ಸೇವೆ ಮಾಡೋಕೆ. ಹೌದು. ಸೊ ಭಗವಂತ ನಮ್ಮ ಆಧ್ಯಾತ್ಮಿಕ ಕೋರಿಕೆಗಳನ್ನ ಅವರು ಬೇಗ ಈಡೇರಿಸ್ತಾರೆ. ಅದೇ ತರ ಭೌತಿಕ ಕೋರಿಕೆಗಳನ್ನ ಅವ್ರು ಈಡೇರಿಸೋದಿಲ್ಲ, ಅವ್ರು ನೋಡ್ತಾರೆ. ಅಂದ್ರೆ ಈ ವ್ಯಕ್ತಿಗೆ ಆ ಭೌತಿಕ ಒಂದು ಆಸೆನ ಇಚ್ಛೆ ಈಡೇರಿಸಿದ್ರೆ ಆ ಒಂದು ಅರ್ಹತೆ ಇದೆಯಲ್ವಾ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಅರ್ಹತೆ ಬಂದಾಗ ಮಾತ್ರ ಅವರು ಕೊಡ್ತಾರೆ. ಈಗ ಶ್ಲೋಕ ಸ್ವಲ್ಪನೂ ಓದಕ್ ಬರ್ತಿಲ್ಲ, ಈಗ ಸ್ವಲ್ಪನಾದ್ರೂ ಓದ್ತಾ ಇದ್ದೀನಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ತುಂಬಾ ಖುಷಿ ಆಯ್ತು ಆಕ್ಚುಲಿ ನೀವು ನಿಮ್ಮ ಈ ಆಧ್ಯಾತ್ಮಿಕ ಜರ್ನಿ ಬಗ್ಗೆ ಹೇಳಿದ್ದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ ಅಥವಾ ಪ್ರಶ್ನೆ ಏನಾದ್ರು ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ನನಗೆ ಫಸ್ಟ್ ಭಗವದ್ಗೀತೆ ಬುಕ್ ತಗೊಂಡು ಓಪನ್ ಮಾಡಿ ನೋಡಿದಾಗ ಆ ಶ್ಲೋಕಗಳು ಅದೆಲ್ಲ ಓದಿ ಅರ್ಥ ಆಗ್ಲಿಲ್ಲ, ತಲೆ ಕೆಟ್ಟೋದಂಗ ಆಯ್ತು ಮಾತಾಜಿ. ಏನಿದ್ ಹಿಂಗಿದೆ, ನಂಗೆ ಅರ್ಥ ಆಗ್ತಿಲ್ವಲ್ಲ, ಒಂದ್ ಸ್ವಲ್ಪ ಬೋರ್ ಆಗೋ ತರ ಅನ್ನಿಸ್ತು. ಆಮೇಲೆ ಬೇಜಾನ್ ವಾಟ್ಸ್ಆಪ್ ಗ್ರೂಪ್ ಬಂದ್ವು, ಅಂದ್ರೆ ಹಿಂದಿಲಿ ಇಂಗ್ಲಿಷ್ ಅಲ್ಲಿ ಬಂದ್ವು. ಕನ್ನಡದಲ್ಲಿ ಬಂದಿದ್ರೆ ಚೆನ್ನಾಗಿತ್ತು, ಕನ್ನಡದಲ್ಲಿ ಬಂದಿದ್ರೆ ನನ್ನ ಹತ್ರನೂ ಬುಕ್ ಇತ್ತು, ನಾನು ಕಲ್ತ್ಕೊಂಡಿವಿ ಅನ್ನೋ ತರ ಇದಾಯ್ತು ಮಾತಾಜಿ. ಅಷ್ಟರಲ್ಲಿ ಇಸ್ಕಾನ್ ಮಂಗಳೂರು ಕಡೆಯಿಂದನ ಇದು ಬಂತು ಮಾತಾಜಿ. ಇನ್ಸ್ಟಾಗ್ರಾಮ್ ಅಲ್ಲಿ ಬಂತು, ಮೆಸೇಜ್ ಹಾಕ್ತಿ, ಅವರೇ ನಂಬರ್ ತಗೊಂಡು ಜಾಯಿನ್ ಮಾಡ್ಕೊಂಡ್ರು. ಈಗ ಇಲ್ಲಿ ಕೇಳಿದ ಪಾಠನ ಬುಕ್ ಅಲ್ಲಿ ನೋಡ್ತಿದ್ದಂಗೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಬುಕ್ ಓದ್ತೀನಿ, ಬುಕ್ ಅದನ್ನ ಅರ್ಥ ಮಾಡ್ಕೊತೀನಿ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಬಂದಿದೆ ಮಾತಾಜಿ. ಆ ಶ್ಲೋಕಗಳನ್ನ ಅಷ್ಟು ಸ್ಪೀಡ್ ಆಗಿ ಫಾಸ್ಟ್ ಆಗಿ ಓದ್ತೀನಿ. ಅಂದ್ರೆ ಅಷ್ಟೊಂದು ತೊದ್ಲು ಬರಲ್ಲ, ಒಂಥರ ಕ್ಲಿಷ್ಟ ಅನ್ಸಲ್ಲ, ಎಷ್ಟು ಸರಾಗೋಗಿ ಓದ್ತೀನಿ, ಹಂಗೆ ಅರ್ಥ ಮಾಡ್ಕೋತೀನಿ. ಒಂದ್ಸರಿ ಹೋದ್ರೆ ಸಾಕು ಅರ್ಥ ಮಾಡ್ಕೊಬಿಡ್ತೀನಿ. ಸ್ಟಾರ್ಟಿಂಗ್ 2-3 ಸರಿ ಒಂದೊಂದು ಪ್ಯಾರ ಅರ್ಥ ಆಗ್ತಿರ್ಲಿಲ್ಲ ಮಾತಾಜಿ. ಸೊ ನಿಮ್ಗೆ ಇಂಥ ಜನ್ಮದ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇವತ್ತು ಕಂಟಿನ್ಯೂ ಆಗ್ತಿದೆ ಪ್ರಭುಜಿ. ನಿಮ್ಗೆ ಅಷ್ಟು ಫಾಸ್ಟ್ ಆಗಿ ಎಲ್ಲ ಸಿಗ್ತಾ ಆಗ್ತಿದೆ ಅಂತಂದ್ರೆ. ಈಗ ಕ್ಲಾಸ್ ಅಲ್ಲಿ ಹೇಳ್ತಾರಲ್ಲ ಮಾತಾಜಿ, ನಾವು ಒಂದು ಜಾಮೂನ್ ತಿಂದ್ರೆ ಮತ್ತೆ ಮತ್ತೊಂದ್ ಜಾಮೂನ್ ತಿನ್ಬೇಕು ಅಂತ ಅನ್ಸುತ್ತೆ, ಹಾಗೆ ರುಚಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಕೃಷ್ಣ ಪ್ರಜ್ಞೆಯಲ್ಲಿ. ಹೌದು ಹೌದು. ಕೃಷ್ಣ ಅಷ್ಟು ಮಧುರ ಅದು. ಹೌದು ಮಾತಾಜಿ, ತುಂಬಾನೇ. ಅವರೆಲ್ಲಾ ಸಂಕೀರ್ತನೆ ಮಾಡುವುದೆಲ್ಲ ನೋಡಿದ್ರೆ ನಾವು ಟೆಂಪಲ್ ಗೆ ಹೋಗಿ ಅವ್ರ ಜೊತೆನೆ ಜಾಯಿನ್ ಆಗ್ಬೇಕು ಅಂತ ಅನ್ಸುತ್ತೆ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಬರ್ತಾರೆ ಮಾತಾಜಿ, 1 ನಿಮಿಷ ನೆಟ್ ಸ್ಲೋ ಆಯ್ತು ಅಂತ ಬರ್ತಾರೆ. ಹರೇ ಕೃಷ್ಣ.
ಹರೇ ಕೃಷ್ಣ. ಹಲೋ, ಕೇಳಿಸ್ತಾ ಇದ್ರಿ ಮಾತಾಜಿ? ಅಟೆಂಡೆನ್ಸ್ ಬರ್ತಾರೆ ಚಾರ್ಟ್ ಹಾಕಿಲ್ಲ. ನಾನು ಹಾಕಿದ್ದೇನೆ ಅಟೆಂಡೆನ್ಸ್. ಸಿಕ್ಕಿದೆ. ಸಿಕ್ತಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಬಂದ್ರು ಅವ್ರು. ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ. ಸಾರಿ ಮಾತಾಜಿ, ಡಿಸ್ಕನೆಕ್ಟ್ ಆಗೋಯ್ತು. ಒಂದ್ ನಿಮಿಷ ಹರೇ ಕೃಷ್ಣ. ಮಾಡ್ತೇನೆ ನಿಮ್ಗೆ. ಒಂದ್ ನಿಮಿಷ. ಹರೇ ಕೃಷ್ಣ. ಇರ್ಲಿ ಮಾತಾಜಿ, ಇನ್ನೇನು ಶೇರ್ ಮಾಡ್ತಾ ಇಲ್ವಲ್ಲ, ಪರವಾಗಿಲ್ಲ. ಇಲ್ಲ, ಓಕೆ. ಹರೇ, ಒಂದ್ ಪ್ರಶ್ನೆ ಇತ್ತು ಮಾತಾಜಿ. ಹೇಳಿ ಪ್ರಭುಜಿ. ಹೇಳಿ ಪ್ರಭುಜಿ, ಟ್ರೈ ಮಾಡ್ತೀನಿ ನನಗೆ. ಹೇಳಿ. ಇವಾಗ ಕರ್ಮ ಮಾಡುವುದಷ್ಟೇ ನಿನ್ನ ಕರ್ತವ್ಯ, ಫಲ ನನಗ್ ಬಿಡು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಹಾಗೆ ಇವತ್ತಿನ ಅದು ಹೇಳಿರೋದು ದ್ವಾಪರ ಯುಗದಲ್ಲಿ. ಇವಾಗ ಕಲಿಯುಗದಲ್ಲಿ ಅದನ್ನ ನಾವು ಪ್ರಾಮಾಣಿಕವಾಗಿ ಫಲಾಪೇಕ್ಷೆ ಇಲ್ಲದೆ ನಮ್ಮ ಕರ್ಮವನ್ನು ನಾವು ಮಾಡ್ತೀವಿ. ಕೆಲವೊಂದು ಟೈಮಲ್ಲಿ ಮೋಸಗಾರರಿಗೆ, ಅಧರ್ಮಿಗಳು, ನಾನು ಪ್ರಾಮಾಣಿಕವಾಗಿ ಆ ಫಲವನ್ನು ಇದು ಕರ್ಮವನ್ನು ಮಾಡಿರ್ತೀನಿ, ಫಲ ನಾನು ಅಪೇಕ್ಷೆ ಪಟ್ಟಿರಂಗಿಲ್ಲ. ಆದ್ರೆ ಆ ಫಲ ಅಧರ್ಮಿಗಳಿಗೆ ಲಭಿಸುತ್ತೆ, ಮತ್ತೆ ಅವರಿಗೆ ಜಾಸ್ತಿ ಒಳ್ಳೇದಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಯಾವ ತರ ಸಮಾಧಾನ ನಾವು ಪಡ್ಕೋಬೇಕು? ಪ್ರಭುಜಿ, ಇವಾಗ ಕೃಷ್ಣನ ಭಕ್ತರು ಅದೇ ತರನೇ. ಇವಾಗ ನಾವು ಕಷ್ಟಪಟ್ಟು ಒಂದು ಮನೆ ಕಟ್ಟಿರ್ತೀವಿ ಅನ್ಕೊಳ್ಳಿ, ಅದು ಹಾಳಾಗ್ಬಿಡುತ್ತೆ. ಅವಾಗ ಕೃಷ್ಣ ಭಕ್ತರು ಅವ್ರು ಯಾವ ತರ ಯೋಚನೆ ಮಾಡ್ತಾರೆ ಅಂತಂದ್ರೆ, ಇನ್ನ ಹೆಚ್ಚು ತೊಂದರೆ ಆಗ್ಬೇಕಾಗಿತ್ತು ನನಗೆ, ಕೃಷ್ಣನ ಆ ಒಂದು ಅನುಗ್ರಹದಿಂದ ನನಗೆ ತಲೆಗೆ ಏಟಾಗೋ ಬದಲು ಕಾಲಿಗೆ ಏಟಾಗಿದೆ ಅಂತಾನೆ ಅವ್ರು ಯೋಚನೆ ಮಾಡ್ತಾರೆ. ಇವಾಗ ನೀವ್ ಅನ್ಕೋತಾ ಇದೀರ ಅಧರ್ಮಿಗಳಿಗೆ ಹೆಚ್ಚು ಸಿಕ್ಕಿದೆ ಫಲ ನನಗಿನ್ನ ಅಂತ. ಆದ್ರೆ ಅವ್ರಿಗೆ ಇನ್ನ ಹೆಚ್ಚು ಸಿಗ್ಬೇಕಾಗಿತ್ತು. ಕೃಷ್ಣ ಭಕ್ತಿ ಮಾಡಿದ್ರೆ ಅವ್ರಿಗೆ ಇನ್ನ ಹೆಚ್ಚು ಸಿಗ್ಬೇಕಾಗಿತ್ತು. ಆದ್ರೆ ಅವ್ರಿಗೆ ಇವಾಗ 1 ಕೋಟಿ ಸಿಗೋ ಬದಲು ಅವ್ರಿಗೆ 1 ಲಕ್ಷ ಸಿಗ್ತಾ ಇದೆ. ಅದನ್ನೇ ನಮ್ಮ ಧರ್ಮಗ್ರಂಥಗಳು ಹೇಳೋದು. ಸೊ ಕೃಷ್ಣನ ಭಕ್ತರು ಏನೇ ಅವ್ರಿಗೆ ಒಂದು ಕಠಿಣ ಪರಿಸ್ಥಿತಿಯನ್ನು ಸಹ ಅವರು ಅದೇ ತರ ಯೋಚನೆ ಮಾಡೋದು. ನನಗೆ ಇನ್ನ ಹೆಚ್ಚು ಕಷ್ಟ ಬರ್ಬೇಕಾಗಿತ್ತು, ಆದ್ರೆ ಕೃಷ್ಣನ ಅನುಗ್ರಹದಿಂದ ಅದು ಚಿಕ್ಕ ಮಟ್ಟದಲ್ಲಿ ಅದು ಹೋಗಿದೆ ಅಂತಾನೆ ಅವ್ರು ಯೋಚನೆ ಮಾಡ್ತಾರೆ. ಮತ್ತೆ ಅವ್ರಿಗಿನ್ನ ಏನಾದ್ರೂ ತುಂಬಾ ಒಳ್ಳೇದಾದಾಗ ನನಗೆ ಈ ಒಂದು ಏನು ಅನುಗ್ರಹವನ್ನ ಪಡ್ಕೊಳ್ಲಿಕ್ಕೆ ನನಗೆ ಅರ್ಹತೆ ಇಲ್ಲ, ಆದ್ರೆ ಕೃಷ್ಣನ ಅನುಗ್ರಹದಿಂದ ನನಗೆ ಇಷ್ಟು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಪ್ರಭುಜಿ. ನಾವ್ ಹಾಗೇನೆ ಯೋಚನೆ ಮಾಡ್ಬೇಕಾಗಿರುತ್ತೆ. ಹೌದು, ನಮ್ಗೆ ಏನು ಕೊಟ್ಟಿದಾರೋ ಕೃಷ್ಣ. ಪ್ರಭುಜಿ, ನಾವು 100% ನಮ್ಮ ಎಫರ್ಟ್ ಅನ್ನ ಹಾಕ್ಬೇಕು ಪ್ರಭುಜಿ. ಎಫರ್ಟ್ ಅನ್ನ ಹಾಕಿ ನಾವು ಆತರ ಯೋಚನೆ ಮಾಡ್ಬೇಕು. ನಾನು ಏನು ಎಫರ್ಟೇ ಹಾಕದಲೆ ನಾನು ಸೋಮಾರಿಯಾಗಿ ಇಟ್ಕೊಂಡು ಕೃಷ್ಣನ ಅನುಗ್ರಹ ಅಂತ ನಾವು ಹಂಗೆ ಅನ್ಕೊಳೋ ಹಾಗಿಲ್ಲ. 100% ಎಫರ್ಟ್ ಆಗಿ ನನಗೆ ಅವಾಗ ಏನ್ ಫಲ ಸಿಗುತ್ತೋ ಇದು ಕೃಷ್ಣನ ಅನುಗ್ರಹ ಅಂತಾನೆ ನಾವ್ ಅನ್ಕೋಬೇಕು. ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಮಾತಾಜಿ. ಪ್ರಭುಜಿ, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇಲ್ಲ ಅಂದ್ರೆ ನಾನು ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವರದಾ ಮಾತಾಜಿ ಧನ್ಯವಾದಗಳು. ಇದು ಅಟೆಂಡೆನ್ಸ್ ಅನ್ನ ಕೇಳ್ತಾ ಇದಾರೆ ಅನ್ಸುತ್ತೆ. ಹಾಕಿದ್ದೀನಿ ಮಾತಾಜಿ. ಒಂದು ವೇಳೆ ಜಪ ಮಾಡ್ತಾರೆ ಓದ್ತಾ ಇದ್ದೆ. ಪ್ರಭುಜಿ ಯಾರದು? ಭಾಗ್ಯಶ್ರೀ ಮಾತಾಜಿ ಏನೋ ಹೇಳ್ತಾ ಇದಾರೆ. ಮಾತಾಜಿ, ನೀವು ಭಗವದ್ಗೀತೆ ಬುಕ್ ಅನ್ನ ಓದ್ತಾ ಇದ್ದೀರಾ? ಹರಿ ಬೋಲ್ ಮಾತಾಜಿ. ನಾನ್ ವೆಜ್ ಸಹ ಬಿಟ್ಟಿದ್ದೀರಾ? ಓಕೆ, ಹರಿ ಬೋಲ್. ಓಕೆ, ಹರೇ ಕೃಷ್ಣ ಮಾತಾಜಿ. ಹಾಗೆ ನೀವು ಭಗವದ್ಗೀತೆ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡಿ, ಮತ್ತೆ ಬುಕ್ ಅನ್ನು ನೀವು ಓದ್ಕೊಂತ ಹೋಗಿ ಮಾತಾಜಿ. ಸ್ವಯಂ ಪ್ರಭಾ ಮಾತಾಜಿ ಅಟೆಂಡೆನ್ಸ್ ಮಾತಾಜಿ. ವರದಾ ಮಾತಾಜಿ ಮತ್ತೆ ಹಾಕ್ತೀರಾ ಅಟೆಂಡೆನ್ಸ್ ಲಿಂಕ್? ಹಾಕಿದ್ದೇನೆ ಮಾತಾಜಿ. ಮಾತಾಜಿ ಮಾತಾಜಿ, ಇದು ಕ್ವಿಜ್ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಅದು ಪಾಸ್ವರ್ಡ್ ತಗೊಳ್ತಾ ಇಲ್ಲ ಅಲ್ವಾ ಮಾತಾಜಿ? ಹೌದಾ ವರದಾ ಮಾತಾಜಿ? ಹೌದಾ, ಹಾಗಾದ್ರೆ ಹೆಲ್ಪ್ ಮಾಡ್ತೀರಾ? ನಿಮ್ ನಂಬರ್ ಕೊಡಿ ಮಾತಾಜಿ. ಅಲ್ಲ, ನಂಬರ್ ಕಳಿಸಿ, ನಾನು ಮಾಡ್ಕೊಳ್ತೇನೆ, ಸೇವ್ ಮಾಡ್ಕೊಂಡು ಹಾಕ್ತೀನಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಲಕ್ಷ್ಮಿ ಮಾತಾಜಿ. ವರದಾ ಮಾತಾಜಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸರಿ ಮಾತಾಜಿ.
ಓಕೆ ಮೇಡಮ್, ಹರೇ ಕೃಷ್ಣ ಮಾತಾಜಿ. ಒಂದು ಧನ್ಯವಾದಗಳು. ಮಾಲೆ ನಾಳೆ ಜಪ 8ನೇ ಮಾಡ್ತಾರೆ ಅಧ್ಯಾಯದೊಂದಿಗೆ ಮತ್ತೆ ಮಾತಾಜಿ. ಭೇಟಿ ಆಗೋಣಂತೆ. ಹರೇ ಕೃಷ್ಣ. ಒಂದು ಮಾಲೆ ಜಪ ಮಾಡ್ತಾರೆ. ಹೌದಾ? 5 ನಿಮಿಷ. ಹಾ, ಓಕೆ ಮಾತಾಜಿ, ಆಯ್ತು. ಧನ್ಯವಾದಗಳು ಮಾತಾಜಿ. ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭು. ಧನ್ಯವಾದಗಳು ಮಾತಾಜಿ. ಜೈ ಹರೇ ಶ್ರೀಕೃಷ್ಣ ಕೃಷ್ಣ ಚೈತನ್ಯ ಮಾತಾಜಿ, ಪ್ರಭು ಧನ್ಯವಾದಗಳು. ನಿತ್ಯಾನಂದ. ಶುಭರಾತ್ರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಶುಭರಾತ್ರಿ. ಕೃಷ್ಣ ಮಾತಾಜಿ. ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ಹರೇ. ಹರೇ ಕೃಷ್ಣ 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 ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ರಾಮ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ, ಹರೇ ಹರೇ ರಾಮ ಹರೇ ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ,
हरे राम 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 हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे हरे राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे हरे राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे हरे राम राम हरे हरे कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे हरे कृष्ण हरे कृष्ण हरे 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 राम राम हरे 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 कृष्ण हरे कृष्ण कृष्ण हरे राम राम हरे 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 कृष्ण हरे कृष्ण 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 हरे हरे राम राम हरे 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 कृष्ण हरे 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 राम राम हरे हरे कृष्ण हरे कृष्ण 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 हरे हरे राम राम हरे 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 कृष्ण हरे कृष्ण 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 हरे हरे राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे हरे राम राम हरे 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 कृष्ण हरे कृष्ण कृष्ण हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण 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 हरे 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 राम राम हरे 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 कृष्ण हरे कृष्ण कृष्ण हरे हरे राम राम हरे 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 कृष्ण हरे कृष्ण 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 हरे 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 राम राम हरे 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 श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त हरे कृष्ण 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 हरे राम राम हरे हरे सर्वं ಶ್ರೀ ಕೃಷ್ಣ ಹರಿ ಓಂ ತತ್ಸತ್ ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ ಧನ್ಯವಾದಗಳು ವರದ ಮಾತಾಜಿ ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು ಶುಭರಾತ್ರಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು